ಇಸ್ಕಾನ್ ಬಗ್ಗೆನೆ ಬರೆಯುವಂತ. ಹಾ, ನೀವು ಅದಕ್ಕೂ ರೆಡಿ ಆಗ್ತಾ ಇದ್ದೀರಾ ಆಲ್ರೆಡಿ? ಆ ಮಾತಾಜಿ ನಾ ಕೊಟ್ಟ ತಕ್ಷಣ ಶುರು ಮಾಡ್ಬಿಡ್ತೀನಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಇಟ್ಕೊಳಕ್ ಹೋಗಲ್ಲ ನಾನು. ಹರಿ ಬೋಲ್ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ, ಕಾಣಿಸ್ತಾ ಇದೆ ಮಾತಾಜಿ? ಆ ಮಾತಾಜಿ ಕಾಣಿಸ್ತಾ ಇದೆ. ಹಾ, ಜ್ಯೋತಿಶ್ರೀ ಮಾತಾಜಿನ ಬಂದಿದ್ದಾರೆ. ಮಾತಾಜಿ, ಇದು 3 ಜನನು ಒಂದ್ ಶ್ಲೋಕ ಆದ್ಮೇಲೆ ಒಂದ್ ಶ್ಲೋಕ ಹೇಳ್ಕೊಂಡು ಹೋಗೋಣ ಮಾತಾಜಿ. ರೊಟೇಷನ್. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ದೇವೋತ್ತಮ ಪರಮಪುರುಷನು ಪರಿಪೂರ್ಣನು ಮತ್ತು ಸಂಪೂರ್ಣನು. ಅವನು ಸಂಪೂರ್ಣವಾಗಿ ಪರಿಪೂರ್ಣನಾದುದರಿಂದ ಅವನಿಂದ ಹೊರಹೊಮ್ಮುವ ಈ ದೃಗ್ಗೋಚರ ಜಗತ್ತೇ ಮೊದಲಾದ ಎಲ್ಲ ಸೃಷ್ಟಿಗಳು ಸಂಪೂರ್ಣವಾಗಿರುತ್ತವೆ. ಸಂಪೂರ್ಣವಾದುದರಿಂದ ಏನೇ ಉತ್ಪತ್ತಿಯಾದರೂ ಅದು ಸ್ವಯಂ ಪರಿಪೂರ್ಣವಾಗಿಯೇ ಇರುತ್ತದೆ. ಭಗವಂತನು ಸಂಪೂರ್ಣನಾದ್ದರಿಂದ ಅವನಿಂದ ಅನೇಕ ಸಂಪೂರ್ಣವಾದ ವಸ್ತುಗಳು ಹುಟ್ಟಿದರೂ ಅವನು ಸಂಪೂರ್ಣ ಶೇಷ ಭಾಗವಾಗಿ ಉಳಿಯುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಅಳಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಗೃದಃ ಕಸ್ವ ಸಿದ್ಧನಂ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುವು ಭಗವಂತನ ನಿಯಂತ್ರಣದಲ್ಲಿದೆ. ಅವನೇ ಅವುಗಳ ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ ಅವನ ಭಾಗವೆಂದು ಮೀಸಲಿಟ್ಟಿದ್ದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ವಸ್ತುಗಳೆಂದು ಚೆನ್ನಾಗಿ ತಿಳಿದುಕೊಂಡು ಇತರ ವಸ್ತುಗಳನ್ನು ಸ್ವೀಕರಿಸಬಾರದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕುರ್ವನ್ನೀವೇಹ ಕರ್ಮಾಣಿ ಜಿಜೀವಿಷೇಷಚ್ಚ ತಂ ಸಮಹಾಂ ಏವಂ ತ್ವಯಿ ನಾನ್ಯಾತೇತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು. ಏಕೆಂದರೆ ಅಂತ ಕೆಲಸವು ಅವನನ್ನು ಕರ್ಮಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಪರಮಮಂಗಳ ದೇವಿ ದಾಸಿ ಮಾತಾಜಿ, ಓದ್ತೀರಾ? ಮಾತಾಜಿ, ನಂಗೆ ಶ್ಲೋಕ ಅಷ್ಟು ನೀಟಾಗಿ ಓದಕ್ ಬರಲ್ಲ ಮಾತಾಜಿ. ಇದು ಅನುವಾದ ಓದಿ ಮಾತಾಜಿ. ಇದು ಶ್ಲೋಕ ಓದ್ತೀನಿ. ಅಸೂರ್ಯಾನಾಮತೆ ಲೋಕ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಾಃ. ಹರೇ ಕೃಷ್ಣ ಮಾತಾಜಿ. ಆತ್ಮಘಾತಿಯು ಅವನು ಯಾರೇ ಇರಲಿ, ಅಂಧಕಾರ ಅಜ್ಞಾನಿಗಳ ವಿಶ್ವಾಸ ಹೀನರು ಲೋಕಗಳನ್ನು ಸೇರಲೇಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನೇಜದೇಕಂ ಮನಸೋ ಜವೀಯೋ ನೈನ ದೇವ ಆಪ್ನುವನ್ ಪೂರ್ವಮರ್ಷತ್ ತದ್ದಾವತೋ ಅನ್ಯಾನ್ಯಕೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ತನ್ನ ಧಾಮದಲ್ಲಿ ಅಚಲವಾಗಿದ್ದರೂ ದೇವೋತ್ತಮ ಪರಮಪುರುಷನು ಮನಸ್ಸಿಗಿಂತಲೂ ವೇಗ ಉಳ್ಳವನು
ಮತ್ತು ಓಡುತ್ತಿರುವ ಇತರ ಎಲ್ಲರನ್ನೂ ಹಿಂದೆ ಹಾಕಬಲ್ಲನು. ಪ್ರಬಲರಾದ ದೇವತೆಗಳು ಅವನನ್ನು ಸಮೀಪಿಸಲಾರರು. ಒಂದೇ ಸ್ಥಳದಲ್ಲಿದ್ದರೂ ಅವನು ಗಾಳಿ ಮಳೆಗಳನ್ನು ಕೊಡುವ ಎಲ್ಲರನ್ನೂ ನಿಯಂತ್ರಿಸುವನು. ಅವನು ಶ್ರೇಷ್ಠತೆಯಲ್ಲಿ ಎಲ್ಲರನ್ನೂ ಮೀರಿಸುತ್ತಾನೆ. ಜ್ಯೋತಿ ಮಾತಾಜಿ. ಓದ್ಲಂತದಿ. ಓದಿ ಮಾತಾಜಿ. ತದೇಜತಿ ತನ್ಯೇಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಪರಮಪ್ರಭುವು ನಡೆಯುತ್ತಾನೆ ಮತ್ತು ನಡೆಯುವುದಿಲ್ಲ. ಅವನು ದೂರದಲ್ಲಿದ್ದಾನೆ ಮತ್ತು ತುಂಬಾ ಹತ್ತಿರದಲ್ಲೂ ಇದ್ದಾನೆ. ಅವನು ಎಲ್ಲದರ ಒಳಗಿದ್ದಾನೆ ಮತ್ತು ಎಲ್ಲದರ ಹೊರಗೂ ಇದ್ದಾನೆ. ಹರೇ ಕೃಷ್ಣ. ಓದಿ. ಸರ್ವಾಣಿ ಭೂತಾನ್ಯ ತನ್ಯೇವಾ ನಾನು ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ. ಅನುವಾದ: ಯಾವುದು ಎಲ್ಲವನ್ನು ಪರಮಪ್ರಭುವಿಗೆ ಸಂಬಂಧಿಸಿದಂತೆಯೇ ನೋಡುತ್ತಾನೋ, ಎಲ್ಲ ಜೀವಿಗಳನ್ನು ಅವನ ವಿಭಿನ್ನಾಂಶಗಳೆಂದು ಕಾಣುತ್ತಾನೋ ಮತ್ತು ಎಲ್ಲದರಲ್ಲೂ ಪರಮಪ್ರಭುವನ್ನೇ ಕಾಣುತ್ತಾನೋ, ಅವನು ಯಾವ ವಸ್ತುವನ್ನು ಯಾವುದೇ ಜೀವಿಯನ್ನು ದ್ವೇಷಿಸುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಶೋಕ ಏಕತ್ವಮನುಪಶ್ಯತಃ. ಯಾವನು ಎಲ್ಲಾ ಜೀವಿಗಳನ್ನು ಆಧ್ಯಾತ್ಮಿಕ ಕಿಡಿಗಳೆಂದು ನೋಡುವನೋ, ಗುಣದಲ್ಲಿ ಭಗವಂತನು ಅವರು ಒಂದೇ ಎಂದು ನೋಡುವನೋ, ಅವನು ನಿಜವಾದ ತಿಳುವಳಿಕೆ ಉಳ್ಳವನು. ಆಗ ಅವನಿಗೆ ಮೋಹವೆಲ್ಲಿ ಅಥವಾ ಕಳವಳವೆಲ್ಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಪರ್ಯಗಾಚುಕ್ರಮಕಾಯ ಮವ್ರಣಂ ಹಸ್ನಾವಿರಂ ಶುದ್ಧಮಪಾಪವಿತ್ತಂ ಕವಿರ್ಮನೀಷಿ ಪರಿಭೂ ಸ್ವಯಂ ಭೂರ್ ಯಾತಾ ತತ್ಯತೋ ಅರ್ಥಾನ್ ವ್ಯದದಾಶ್ವತಿಭ್ಯಃ ಸಮಾಪ್ಯಃ. ಅಂತ ವ್ಯಕ್ತಿಯು ಎಲ್ಲರಿಗಿಂತ ಶ್ರೇಷ್ಠನು, ನಿರಾಕಾರನು, ಸರ್ವಜ್ಞನು, ವ್ರಣವಿಲ್ಲದವನು, ನರಗಳಿಲ್ಲದವನು, ಶುದ್ಧನು, ಕಲ್ಮಶರಹಿತನು, ಸ್ವಯಂಪೂರ್ಣ ತತ್ವಜ್ಞನು ಮತ್ತು ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬರ ಇಚ್ಛೆಯನ್ನು ನೆರವೇರಿಸುತ್ತಿರುವವನು ಆದವನನ್ನು ಯಥಾವತ್ತಾಗಿ ತಿಳಿಯಬೇಕು. ಹರೇ ಕೃಷ್ಣ. ಮಂತ್ರ 9. ಹಂದಂ ತಮಃ ಪ್ರವಿಶಂತಿ ಯೇ ವಿದ್ಯಮುಪಾಸತೆ ತತೋ ಭೂಯ ಈವತೆ ತಮೋ ಯಾಹು ವಿದ್ಯಾಯಂ ಪ್ರತಃ. ಅನುವಾದ: ಯಾರು ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರುವವರು ಅವರು ಅಜ್ಞಾನದಂಧಾಕಾರದ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಜ್ಞಾನವೆನ್ನಿಸಿಕೊಂಡಿರುವುದರಲ್ಲಿ ತೊಡಗಿರುವವರಂತೂ ಇನ್ನೂ ಕೀಳು. ಹರೇ ಕೃಷ್ಣ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ. ಮಂತ್ರ 10. ಅನ್ಯತ್ ಏವಾಹು ವಿದ್ಯೆಯಾ ಅನ್ಯತ್ ಅಹು ಅವಿದ್ಯೆಯಾ ಇತಿ ಶುಶ್ರುಮುಧೀರಾಣಾಂ ಏನ ತತ್ ವಿಚಕ್ಷಿರೆ. ಅನುವಾದ: ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆಯಾಗಿರುತ್ತದೆಂದು ವಿವೇಕಿಗಳು ಹೇಳಿದ್ದಾರೆ. ಹರೇ ಕೃಷ್ಣ. ವಿದ್ಯಾಂ ಚ ಅವಿದ್ಯಾಂ ಚ ಯಸ್ತ್ವದ್ವೇದೋ ಭಯಂ ಸಹ ಅವಿದ್ಯೆಯಾ ಮೃತ್ಯುಂ ತೀರ್ತ್ವಾ ಅವಿದ್ಯೆಯಾಮೃತಮಶ್ನುತೆ. ಯಾವನು ಅವಿದ್ಯೆ ಹಾಗೂ ದಿವ್ಯ ಜ್ಞಾನಗಳನ್ನು ಒಟ್ಟಿಗೆ ಹರಿಯುತ್ತಾನೋ, ಅವನು ಮತ್ತೆ ಮತ್ತೆ ಜನನ ಮರಣಗಳಾಗುವುದನ್ನು ಮೀರಿ ಪೂರ್ಣ ಅಮೃತವನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಮಾತಾಜಿ. ನಾನೇ ಓದ್ಬೇಕಲ್ಲ? ರಿಪೀಟ್ ಇದೆ ಅನ್ಸುತ್ತಲ್ಲ. ಅಂಧತಮ ಪ್ರವೇಶಂತೆ. ಹೌದಾ? ಇಲ್ಲ ಮಾತಾಜಿ, ರಿಪೀಟ್ ಇಲ್ಲ. ಅದು ಬೇರೆ ಅನುವಾದ ಇದೆ. ಅಂಧಂ ತಮಃ ಪ್ರವಿಶಂತಿ ಯೇ ಅಸಂಭೂತಿಮುಪಾಸತೆ ತತ್ತೋ ಭೂಯಾೈವತೆ ತಮೋ ಯಾವು ಸಂಭೂತ್ಯಾಮೃತಾಃ. ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿದ್ದಾರೋ ಅವರು ಅಂಧತಮ ಪ್ರದೇಶದೊಳಕ್ಕೆ ಹೋಗುತ್ತಾರೆ. ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವವರು ಅದಕ್ಕಿಂತ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಅನ್ಯದೇವಾಹು ಸಂಭವಾದನ್ಯ ದಾಹೋರ ಸಂಭವಾತ್ ಇತಿ ಶುತ್ರುಮಾದೀರಾಣಂ ಏನಸ್ತವಿಚಕ್ಷಿರೆ. ಸಕಲ ಕಾರಣಗಳಿಗೂ ಪರಮ ಕಾರಣಕರ್ತನಾದವನನ್ನು ಪೂಜಿಸುವುದರಿಂದ ಒಂದು ಪರಿಣಾಮ ಉಂಟಾಗುತ್ತದೆ. ಪರಮನಲ್ಲದವನನ್ನು ಪೂಜಿಸುವುದರಿಂದ ಇನ್ನೊಂದು ಪರಿಣಾಮ ಉಂಟಾಗುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ. ಇದನ್ನೆಲ್ಲ ಪೂರ್ವಾಚಾರ್ಯರು
ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಧನ್ಯವಾದ. ಜ್ಯೋತಿ ಮಾತಾಜಿ 14ನೇ. ಹರೇ ಕೃಷ್ಣ ಮಾತಾಜಿ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಮೃತಮಶ್ನುತೆ. ಮಾನವನು ದೇವೋತ್ತಮ ಅನುವಾದ. ಮಾನವನು ದೇವೋತ್ತಮ ಪರಮ ಪುರುಷನನ್ನು, ಅವನ ದಿವ್ಯ ನಾಮವನ್ನು, ಅನಿತ್ಯವಾದ ಐಹಿಕ ಸೃಷ್ಟಿಯನ್ನು, ಅದರ ಅನಿತ್ಯ ದೇವತೆಗಳು, ಮಾನವರು ಮತ್ತು ಪ್ರಾಣಿಗಳ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಬ್ಬನು ಇವುಗಳನ್ನು ಅರಿತ ಮೇಲೆ ಮರಣವನ್ನು, ಕ್ಷಣಭಂಗುರವಾದ ಸೃಷ್ಟಿಯನ್ನು ಮೀರುತ್ತಾನೆ ಮತ್ತು ಭಗವಂತನ ನಿತ್ಯ ಸಾಮ್ರಾಜ್ಯದಲ್ಲಿ ಜ್ಞಾನಾನಂದಗಳ ಶಾಶ್ವತ ಜೀವನವನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂತ್ರ 15. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓ ಪ್ರಭುವೆ, ಸಕಲ ಜೀವಿಗಳ ಪೋಷಕನೇ, ನಿನ್ನ ನಿಜವಾದ ಮುಖವನ್ನು ನಿನ್ನ ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ. ಅದನ್ನು ತೆಗೆದು ನಿನ್ನನ್ನು ನಿನ್ನ ಶುದ್ಧ ಭಕ್ತನಿಗೆ ತೋರಿಸಿಕೊ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂತ್ರ 16. ಪೂಷಣ್ಣೇ ಕರ್ಷೇಯಮ ಸೂರ್ಯ ಪ್ರಾಜಾಪತ್ಯ ಯೂಹಾರಶ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋ ಅಸಾವಸೋ ಪುರುಷಃ ಸೋ ಅಹಮಸ್ಮಿ. ಅನುವಾದ. ಓ ಭಗವಂತನೇ, ಓ ಆದಿದಾರ್ಶನಿಕನೇ, ಜಗನ್ನಿಯಾಮಕನೇ, ಶುದ್ಧ ಭಕ್ತರ ಗಮ್ಯಸ್ಥಾನವಾದವನೇ, ಪ್ರಾಜಾಪತ್ಯನೇ, ದಯವಿಟ್ಟು ನಿನ್ನ ದಿವ್ಯ ಕಿರಣಗಳ ತೇಜಸ್ಸನ್ನು ತೆಗೆ. ಆಗ ನಾನು ನಿನ್ನ ಆನಂದಮಯ ಸ್ವರೂಪವನ್ನು ನೋಡಲು ಸಾಧ್ಯ. ಸೂರ್ಯನಿಗೆ ಹೇಗೋ ನನಗೂ ಹಾಗೆಯೇ ನೀನು ನಿತ್ಯನಾದ ದೇವೋತ್ತಮ ಪರಮ ಪುರುಷ. ಶೋಭಾ ಮಂತ್ರ. ವಾಯುರ್ನಿಲಯಮಾಮೃತಮತೇದಂ ಭಸ್ಮಾತಂ ಶರೀರಂ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ಈ ಕ್ಷಣಿಕ ಶರೀರ ಸುಟ್ಟು ಬೂದಿಯಾಗಲಿ, ಪ್ರಾಣವಾಯುವು ಗಾಳಿಯೊಂದಿಗೆ ಬೆರೆಯಲಿ. ಈಗ ಭಗವಂತನೇ ನಾನು ಮಾಡಿದ ಯಜ್ಞ ಯಾಗಾದಿಗಳನ್ನೆಲ್ಲ ಸ್ಮರಿಸಿಕೋ. ನೀನೇ ಅಂತಿಮ ಸ್ವೀಕರ್ತನಾದ್ದರಿಂದ ನಾನು ಮಾಡಿರುವುದನ್ನೆಲ್ಲ ದಯವಿಟ್ಟು ಜ್ಞಾಪದಲ್ಲಿಟ್ಟುಕೋ. ಹರೇ ಕೃಷ್ಣ. ಹರೇ ಕೃಷ್ಣ. ಆತ್ಮೇನಯ ಸುಪದಾರಾಯೇ ಆಸ್ಮಾನ್ ವಿಶ್ವಾನಿ ದೇವ ವಾಯುಯಾನಿ ವಾಯುನಾನಿ ವಿದ್ವಾನ್ ಯುಯುಧ್ಯೋಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮಾಂ. ಅನುವಾದ. ಓ ಭಗವಂತ, ಅಗ್ನಿಯಷ್ಟು ಬಲಶಾಲಿಯೇ, ಓ ಸರ್ವಶಕ್ತನೇ, ನಾನು ನಿನಗೆ ಪ್ರಣಾಮ ಮಾಡಿ ನಿನ್ನ ಕಾಲಿಗೆ ಎರಗುತ್ತೇನೆ. ಓ ದೇವನೇ, ನಿನ್ನನ್ನ ತಲುಪಲು ನನಗೆ ಸರಿಯಾದ ದಾರಿ ತೋರು ಮತ್ತು ನಿನಗೆ ನಾನು ಹಿಂದೆ ಮಾಡಿದ್ದೆಲ್ಲ ಗೊತ್ತಿರುವುದರಿಂದ ನನ್ನ ಪಾಪಗಳನ್ನೆಲ್ಲ ತೊಳೆದು ನನ್ನ ಪ್ರಗತಿಗೆ ಅಡ್ಡಿಯಾಗದಂತೆ ಮಾಡು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರೀ ಪ್ರಭುಪಾದ್ ಕಿ ಜೈ. ಈಶೋಪನಿಷತ್. ಇದು ಮಂತ್ರ ಇನ್ನೊಂದ್ಸಲ ಹೇಳ ಮಾತಾಜಿ. ನಾನು ಯಾವ್ದು ಹೇಳ್ತೀರಾ ಮಾತಾಜಿ? ಅಗ್ನೇನಯ ಸುಪದಾರಾಯ ಹೇಳ್ಬೇಕಾಗಿತ್ತಾ? ಇದೆಯಾ ಮಾತಾಜಿ? ಇದೆಯಾ? ಆ ಬುಕ್ಕಲ್ಲೇ ಹೇಳ್ತೀನಿ. ಇರ್ಲಿ ಮಾತಾಜಿ, ತಗೊಳ್ಳಿ. ಹೇಳ. ಹೇಳಿ ಮಾತಾಜಿ. ಅಗ್ನೇನಯ ಸುಪದಾರಾಯೇ ಅಸ್ಮಾನ್ ವಿಶ್ವಾನಿ ದೇವಾ ವಯುನಾನಿ ವಿದ್ವಾನ್ ಯುಯುಧ್ಯಸ್ಮಾಜ್ಜುಹ್ರಾಣಮೇನು ಭೂಯಿಷ್ಠಾಂ ತೇ ನಮಃ ಉಕ್ತಿಂ ವಿಧೇಮ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಈ ತರಗತಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹಾಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಗೆ ನಾನು ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ
तस्मै श्री गुरवे नमः। श्री चैतन्य मनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने। नामस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंदा श्री अद्वैता गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳೇ, ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ ತರ ಆಗ್ಲಿ ಅಂತ ಹೇಳ್ಬಿಟ್ಟು, ನಾನು ಸಹ ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವಿವಾಗ ಈಶೋಪನಿಷತ್ತನ್ನ ಕಲ್ತ್ಕೊತಾ ಇದೀವಿ. ಮಾಡ್ಯೂಲ್ 5ಗೆ ಬಂದಿದೀವಿ. ಕೊನೆಯ ಮಾಡ್ಯೂಲ್ ಇದ್ದು ಅದ್ರಲ್ಲಿ ಈಶೋಪನಿಷತ್ತನ್ನ ನಾವು ತಿಳ್ಕೊತಾ ಇದೀವಿ. 2 ವಾರಗಳಿಂದ ನಾವು ತಿಳ್ಕೊತಾ ಇದೀವಿ. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗೋಕ್ಕಿಂತ ಮುಂಚೆ ಹಿಂದಿನ ಅಧ್ಯಾಯಗಳಲ್ಲಿ ಏನನ್ನ ತಿಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 3 ಬಗ್ಗೆ ಸಾಕ್ಷಾತ್ಕಾರಗಳ ಬಗ್ಗೆ ಹೇಳಿದ್ರಿ. ಅವು ಹೇಗೆ ಅಪರಿಪೂರ್ಣ, 2 ಹೇಗೆ ಅಪರಿಪೂರ್ಣ ಮತ್ತು 1 ಹೇಗೆ ಪೂರ್ಣ ಅನ್ನುವುದನ್ನು ಸಹ ಹೇಳಿದ್ರಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಪ್ರಶ್ನೆಗಳಿದೆ, ಇದನ್ನ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಗೆ ಉತ್ತರವನ್ನ ಕೊಡಿ. ಪರಿಚಯದಲ್ಲಿ ನಾವು ವೇದಗಳ ಬಗ್ಗೆ ತಿಳ್ಕೊಂಡ್ವಿ. ವೇದದ ಪದ ಅರ್ಥವೇನು ಅಂತ ತಿಳ್ಕೊಂಡ್ರಿ. ಹರೇ ಕೃಷ್ಣ. ವೇದ ಅಂತಂದ್ರೆ ಜ್ಞಾನ ಅಂತ ತಿಳ್ಕೊಂಡ್ವಿ. ಓಕೆ, ಯಾರು ಹೇಳಿಲ್ವೋ ಅವ್ರು ಹೇಳಿ, ಒಬ್ರಾದ್ಮೇಲೆ ಒಬ್ರು ಹೇಳಿ, ಸೊ ದಟ್ ಎಲ್ಲರಿಗೂ ಕೇಳಿಸುತ್ತೆ. ಅದು ಬದ್ಧ ಆತ್ಮದ 4 ವಿಧದ ದೋಷಗಳನ್ನ ಪಟ್ಟಿ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನಮ್ಮಲ್ಲಿರೋದು ಮೋಸ ಮಾಡೋದು, ನಮ್ಮ ಇಂದ್ರಿಯಗಳು ಅಸಂತೃಪ್ತಿಯಿಂದ ಇರೋದು, ಪರಿಪೂರ್ಣ ಅಲ್ಲ, ಮತ್ತೆ ಸುಳ್ಳು ಹೇಳೋದು. ಓಕೆ, ಮೋಸ ಮಾಡೋದು, ತಪ್ಪು ಮಾಡೋದು, ಭ್ರಮೆಗೆ ಒಳಗಾಗೋದು, ಮತ್ತೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಸೊ ಇದು 4 ಬದ್ಧಾತ್ಮಲಿರುವಂತಹ ದೋಷಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓಕೆ, ಲಕ್ಷ್ಮೀ ಮಾತಾಜಿ 3 ಪ್ರಮಾಣಗಳನ್ನ ಪಟ್ಟಿ ಮಾಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಅದ್ರಲ್ಲಿ ನಮಗೆ ಮುಖ್ಯವಾದದ್ದು ಶಬ್ದ ಪ್ರಮಾಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜ್ಞಾನವನ್ನು ಸಂಪಾದಿಸಲು ಶಬ್ದ ಪ್ರಮಾಣವು ಏಕೆ ಉನ್ನತ ಸಾಧನವಾಗಿದೆ ಎಂಬುದಕ್ಕೆ ಕಾರಣಗಳನ್ನ ನೀಡಿ. ಶಬ್ದ ಪ್ರಮಾಣ ಯಾಕೆ ಉನ್ನತ ಸಾಧನ ಮಾತಾಜಿ ಹೇಳಿ. ನಾನೇ ಹರೇ ಹೇಳಿ ಕೃಷ್ಣ. ಮಾತಾಜಿ ಬೇರೆ ತರ. ಹೇಳಿ ಮಾತಾಜಿ ಲಕ್ಷ್ಮಣ. ಶಬ್ದ ಪ್ರಮಾಣ ಅಂದ್ರೆ ಶಬ್ದ ಪ್ರಮಾಣ ಅಂದ್ರೆ ನಾವ್ ಏನಾದ್ರು ಕೇಳೋದಿದ್ರೆ ಕಿವಿಯಿಂದಾನೇ ಕೇಳ್ತೇವೆ ಮಾತಾಜಿ. ಶ್ರವಣ ಮಾಡೋದಿದ್ರೆ ನಮ್ದು ಶಬ್ದ ಪ್ರಮಾಣಕ್ಕೆ ಇನ್ನೊಂದು ಹೆಸರು ಶ್ರುತಿ ಅಂತ. ಶ್ರುತಿ ಅಂದ್ರೆ ಶ್ರವಣ ಮಾಡೋದು ಅಂತ ಅರ್ಥ. ಶ್ರುತಿ ಅಂದ್ರೆ ನಾವು ಜಾಸ್ತಿ ನಿದ್ದೆ ಮಾಡುವಾಗ ಸುಧಾನು ನಮಗ ಏನಾದ್ರು ಶಬ್ದ ಕೇಳೋದಿದ್ರೆ ನಾವು ಕಿವಿಯಿಂದಾನೇ ಕೇಳ್ಬೋದು ಮಾತಾಜಿ. ಈ ಪದಾರ್ಥದಲ್ಲಿ ಕೃಷ್ಣ ಪ್ರಜ್ಞೆ ಮುಂದುವರಿಬೇಕಾದ್ರೆ ನಾವು ಶ್ರವಣ ಮಾಡೋದ್ರಿಂದಾನೇ ಜಾಸ್ತಿ ಶ್ರವಣ ಮಾಡೋದ್ರಿಂದ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಮಾತಾಜಿ ನಮ್ಗೆ. ಹರೇ ಕೃಷ್ಣ Okay. ಮಾತಾಜಿ. ನೀವ್ ಏನನ್ನ ಶ್ರವಣ ಮಾಡ್ತೀರಾ ಮಾತಾಜಿ? ಯಾರಿಂದ ಶ್ರವಣ ಮಾಡಿದ್ರು ಸಹ ಅದು ಉನ್ನತ ಸಾಧನ ಆಗತ್ತಾ? ಯಾರ್ ಹೇಳಿದ್ ಕೇಳಿದ್ರು ಅದು ಉನ್ನತ ಸಾಧನ ಆಗತ್ತಾ? ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ. ಮತ್ತೆ ಇಲ್ಲ ಯಾರಿಂದ ಕೇಳ್ಬೇಕು ನೀವು? ಯಾರಿಂದ ಕೇಳ್ಬೇಕು ಆ ಜ್ಞಾನವನ್ನ? ಅದು ಗುರು ಪರಂಪರೆಯಿಂದ ಬಂದಿರೋದ್ರಿಂದ ಆಗಿರ್ಬೇಕು ಮಾತಾಜಿ. ಮತ್ತೆ ಅಲ್ವಾ? ವೇದ ಗ್ರಂಥಗಳಲ್ಲಿ ಅಪೌರುಷೇಯವಾಗಿರ್ಬೇಕು. ಸರಿ. ಹಾ ಮಾತಾಜಿ, ಸರಿ ಮಾತಾಜಿ. ಅಪೌರುಷೇಯ ಗ್ರಂಥಗಳಿಂದ ಬಂದಿರ್ಬೇಕು, ಗುರು ಪರಂಪರೆಯಲ್ಲಿ ಬಂದಿರ್ಬೇಕು ಅಲ್ವಾ? ಬಂದಿರ್ಬೇಕು. ಅವಾಗಷ್ಟೇ ಅದು ಉನ್ನತ ಸಾಧನ ಆಗತ್ತೆ. ಆಗಿರ್ತದೆ ಧನ್ಯವಾದ. ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಭೌತಿಕ ಜಗತ್ತಿನ ಜ್ಞಾನದ 2 ವ್ಯವಸ್ಥೆಗಳನ್ನ ಪಟ್ಟಿ ಮಾಡಿ. ಬೇರೆಯವ್ರು ಯಾರಾದ್ರೂ ಹೇಳ್ದಲೇ ಇರೋರು? ಆರೋಹಣ ಅವರೋಹಣ ಮಾತಾಜಿ. ಮಾತಾಜಿ. ಆರೋಹಣ ಅಂದ್ರೇನು, ಅವರೋಹಣ ಅಂದ್ರೇನು ಮಾತಾಜಿ? ಆರೋಹಣ ಅಂತಂದ್ರೆ ಮೇಲಿನ ಪ್ರಕ್ರಿಯೆ ಅಂತಾರೆ. ಅಂದ್ರೆ ನಮ್ಮ ಸ್ವಂತ ಪ್ರಯತ್ನದಿಂದ ನಮ್ಮ ಅಪರಿಪೂರ್ಣ ಇಂದ್ರಿಯಗಳ ಸಹಾಯದಿಂದ ನಾವು ಜ್ಞಾನ ಸಂಪಾದನೆಯನ್ನು ಮಾಡುವಂತ ಬಯಸೋದು. ಅಂದ್ರೆ ನಾವು ಪ್ರಯೋಗ ಮಾಡಿ ತಿಳ್ಕೊಳ್ಳುವಂಥದ್ದು. ಅವರೋಹಣ ಅಂತಂದ್ರೆ ಅದು ಗುರು ಪರಂಪರೆ ಆಚಾರ್ಯಗಳ ಮೂಲಕ ಅಪೌರುಷ ಧರ್ಮಗ್ರಂಥದಿಂದ ಬಂದಿರುವಂತದ್ದು. ನಮ್ಮ ಗುರುಗಳು ಹೇಳಿರುವಂತದನ್ನ ನಾವು ಹಾಗೇನೆ ಅದನ್ನ ಅಳವಡಿಸ್ಕೊ ಹೋಗುವಂತದ್ದು ಮಾತಾಜಿ. ಅದು ಯಾರಿಂದ ಬರುತ್ತೆ ಮಾತಾಜಿ? ಮೂಲವಾಗಿ ಯಾರಿಂದ ಬರುತ್ತೆ ಅದು? ಅಪೌರುಷ ಧರ್ಮಗ್ರಂಥ ಕೃಷ್ಣನಿಂದ, ಭಗವಾನ್ ದೇವೋತ್ತಮ ಪರಮ ಪುರುಷನಿಂದ, ನಮ್ಮ ಗುರು ಮಹಾರಾಜವರ್ಗಿಂದ, ಅವರಿಂದ ನಾವು ಸ್ವೀಕಾರ ಮಾಡುವಂತ ಅವರೋಹಣ ಪಂಥದಲ್ಲಿ. ಸೊ ಇವಾಗ ನಮ್ಮ ಈ ಇಸ್ಕಾನ್ ಸಂಸ್ಥೆ ಯಾವ ಒಂದು ಜ್ಞಾನದ ವ್ಯವಸ್ಥೆನ ಅದು ಅಳವಡಿಸ್ಕೊಂಡಿರೋದು? ಆರೋಹಣನೋ ಅವರೋಹಣನ ಮಾತಾಜಿ? ಆರೋಹಣ ಮಾತಾಜಿ. ಆ ಅವರೋಹಣ. ಅವರೋಹಣ ಅಲ್ವಾ? ಅವರೋಹಣ ವ್ಯವಸ್ಥೆನ ನಾವು ಆರಿಸ್ಕೊಂಡಿರೋದು. ನಿಷ್ಠಾವಂತ ಗುರುವಿನ 2 ಅರ್ಹತೆಗಳು ಯಾವುವು? ಶ್ರದ್ಧೆ. ನಿಷ್ಠಾವಂತ ಗುರುವಿನ 2 ಅರ್ಹತೆಗಳು ಮಾತಾಜಿ. ಹೇಳ ಮಾತಾಜಿ. ಯಾರು ಹೇಳಿಲ್ವೋ ಅವ್ರು ಹೇಳಿ ತಾಳಿ ಮಾತಾಜಿ. ಯಾರೋ ಹೇಳ್ತಾ ಇದ್ರಿ ಈಗ. ಮಾತಾಜಿ ಅವರು ಗುರು ಪರಂಪರೆಯಿಂದ ಬಂದಿರ್ಬೇಕು. ಓಕೆ. ಗುರು ಪರಂಪರೆಯಲ್ಲಿ ಅವ್ರ ಜ್ಞಾನವನ್ನ ಪಡ್ಕೊಂಡಿರ್ಬೇಕು. ಅದಾದ್ಮೇಲೆ ಅವ್ರಿಗೆ ಇನ್ನ ಒಂದು ಅರ್ಹತೆ? ಹರೇ ಕೃಷ್ಣ ಮಾತಾಜಿ, ವೇದಗಳ ಸಂದೇಶವನ್ನು ಸರಿಯಾದವರಿಂದ ಕೇಳಿ ತಿಳಿದುಕೊಂಡಿರಬೇಕು. ಮಾತಾಜಿ ವಿಡಿಯೋ ಆನ್ ಮಾಡಿ ಮಾತಾಜಿ. ನನಗೆ ನಿತ್ಯ ಮಾತಾಜಿ ಯಾರಂತ ನನಗೆ ನೀವು ನೋಡೇ ಇಲ್ಲ ನಾನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ ಸ್ವಾಮಿ. ಪ್ರಣಾಮ ಸ್ವಾಮಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಇನ್ನೊಂದು? ವೇದಗಳನ್ನ ಸರಿಯಾದವರಿಂದ ಕೇಳಿ ತಿಳಿದುಕೊಂಡಿರ್ಬೇಕು. ಜ್ಞಾನವನ್ನು ತಿಳಿದುಕೊಂಡಿರ್ಬೇಕು. ಓಕೆ. ಇನ್ನ ಒಂದು 2ನೇ ಅರ್ಹತೆ? ಅವರು ಬ್ರಹ್ಮನ ನೆಲೆಯಲ್ಲಿ ಸ್ಥಿರವಾಗಿ ನಿಂತಿರಬೇಕು. ಅವ್ರು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ಬೇಕಲ್ವಾ? ಏನನ್ನ ತಿಳ್ಕೊಂಡಿದ್ರು ಅದನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅವಾಗಷ್ಟೇನೆ ಅವರು ಯಾರಿಗಾದ್ರೂ ಏನಾದ್ರು ಹೇಳಿದಾಗ ಅದು ಮನಮುಟ್ಟಿ ಹೇಳೋ ತರ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಓಕೆ, ಧನ್ಯವಾದಗಳು. ಸೊ ಈಗ ನಾವು ಮಂತ್ರ 2 ಮತ್ತೆ 3ರಿಂದ ನಾವು ತಿಳ್ಕೊತಾ ಇದೀವಿ. ಸೊ ಇಲ್ಲಿ ಏನೇನ್ ಪ್ರಶ್ನೆಗಳು ಬರ್ಬೋದು ಅಂತ ಹೇಳ್ಬಿಟ್ಟು ಜಸ್ಟ್ ನೋಡ್ಕೊಂಡಿರಿ. ಈಶಾವಾಸ್ಯ ಅಂದ್ರೆ ಏನಂತ ಬರ್ಬೋದು, ಪರ ಮತ್ತೆ ಅಪರ ಪ್ರಕೃತಿ ಅಂದ್ರೆ ಏನು ಅಂತ ಬರ್ಬೋದು, ಭಾಗವತ ಕಮ್ಯುನಿಸಂ ಅಂದ್ರೆ ಏನು, ಅಪೌರುಷೇಯ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗತ್ತೆ ನಾವು. ಕರ್ಮ ಅಕರ್ಮ ಮತ್ತು ವಿಕರ್ಮಗಳನ್ನ ವ್ಯಾಖ್ಯಾನಿಸಿ ಅಂತ ಇದೆ. ಮತ್ತೆ ಆತ್ಮಹ ಪದದ ಅರ್ಥ. ಸೊ ಇಷ್ಟನ್ನ ನಾವು ತಿಳ್ಕೊಬೇಕಾಗತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. PDF ಗ್ರೂಪ್ ಅಲ್ಲಿ ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಇದು ಬೇರೆದಿದು. ನಾವು ಕಲ್ತ್ಕೊಂಡಿರೋದು ಹಾಕಿರೋದು ನಾನು ನಿಮ್ಗೆ. ನಿಮ್ ಗ್ರೂಪ್ ಅಲ್ಲಿ ನಿಮ್ಮ ಹತ್ರನೇ ಇದೆಯಲ್ಲ, ಅದಕ್ಕೆ ನಾನು ಅದನ್ನ ತೋರಿಸ್ತಾ ಇಲ್ಲ. ಅದರಲ್ಲಿ ವೇದದ ಪದದ ಅರ್ಥ ಅದಿಲ್ಲ ಮಾತಾಜಿ. ಕ್ವಶನ್ ಅದಕ್ಕೆ ಕೇಳಿದೆ. ಹೌದಾ? ಇಲ್ಲ, ಇದು ನಮ್ಗೆ ಇದ್ದಿದ್ ಕ್ವಶನ್ಸ್ ಮಾತಾಜಿ. ಈಗ ನಿಮ್ಗೆ ಹೊಸದು ಪ್ಯಾಟರ್ನ್ ಅಲ್ಲ ಮಾತಾಜಿ. ಹ್ಯಾಂಡ್ ಬುಕ್ ಅಲ್ಲಿ ಇರೋದು. ಕರೆಕ್ಟ್. ಮಾತಾಜಿ ಮತ್ತೊಂದ್ಸಲ ಹಾಕಿ ನೋಡೋಣ. ಮಾತಾಜಿ ನೆಕ್ಸ್ಟ್ ವೀಕ್ ಅಲ್ಲಿ ಹಾಕ್ತೀನಿ ಮಾತಾಜಿ ಮತ್ತೆ ಇನ್ನೊಂದ್ಸತಿ ಅದನ್ನ. ಓಕೆ ಮಾತಾಜಿ. ಇವತ್ತಿನ ತರಗತಿಯನ್ನ ಶುರು ಮಾಡ್ತಾ ಇದೀನಿ.
ಸೊ ಇವತ್ತು 3ನೇ ಪಾಠ. ಸೊ 2ನೇ ಪಾಠದ್ದು ನಾವು ಇವಾಗ ಬ್ರೀಫ್ ಆಗಿ ತಿಳ್ಕೊಂಡ್ ಬಂದ್ವಿ. ಇವತ್ತಿನ ದಿವಸ 3ನೇ ಪಾಠ. ಇದರಲ್ಲಿ ನಾವು 3 ಮಂತ್ರಗಳನ್ನ ನಾವು ತಿಳ್ಕೊತಾ ಇದೀವಿ. ಸೊ 1ನೇ ಮಂತ್ರದಲ್ಲಿ ನಾವೇನನ್ನ ತಿಳ್ಕೊತಾ ಇದೀವಿ ಅಂತಂದ್ರೆ, ನಾವ್ ಹೇಗೆ ಈ ಭೌತಿಕ ಪ್ರಪಂಚದಿಂದ ನಾವು ಬೇರ್ಪಡ್ಬೇಕು ಅನ್ನೋದನ್ನ ನಾವು ತಿಳ್ಕೊತಾ ಇದೀವಿ. ಅಂದ್ರೆ ಈಶಾವಾಸ ತತ್ವವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಅದಾದ್ಮೇಲೆ 2ನೇ ಮಂತ್ರದಲ್ಲಿ ನಾವು ಹೇಗೆ ಆ ಭಗವಂತನ ಜೊತೆ ನಾವು ಏನು ಅನುಬಂಧವನ್ನ ನಾವು ಬೆಳೆಸ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊತಾ ಇದ್ದೀವಿ. ಮತ್ತೆ 3ನೇ ಮಂತ್ರದಲ್ಲಿ ನಾವು ಈ ಭೌತಿಕ ಪ್ರಪಂಚದಿಂದ ನಾವು ಬೇರ್ಪಡ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಬೇರ್ಪಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದೀವಿ. ಸೊ ಈ 3 ಮಂತ್ರಗಳನ್ನ ಇವತ್ತು ನಾವು ತಿಳ್ಕೊತಾ ಇದೀವಿ. ಸೊ 1ನೇ ಮಂತ್ರ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾ ಗೃಧಃ ಕಸ್ಯ ಸ್ವಿद्धನಂ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾ ಗೃಧಃ ಕಸ್ಯ ಸ್ವಿद्धನಂ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಧಃ ಕಸ್ಯ ಸ್ವಿद्धನಂ. ಸೊ ಇದು ತುಂಬಾ ಮುಖ್ಯವಾದಂತ ಶ್ಲೋಕ, ಮತ್ತೆ ನೀವು ಬಾಹ್ಯಾಟ್ ಮಾಡ್ಕೊಳ್ಳೋಂತ ಶ್ಲೋಕ. ಸೊ ಯಾರಾದ್ರೂ ಇಬ್ರು ಹೇಳಿ, ಮಾತಾಜಿಗಳ ಪ್ರಭುಜಿಗಳ ಯಾರಾದ್ರೂ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಂ ಮಾ ಗೃತಾ ಕಶ್ಚ ಸಿದ್ಧನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಯಾರು ಓದಿಲ್ವೋ ಇಲ್ಲಿ ತನಕ ಅವ್ರು ಓದಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಪ್ರಭುಜಿ ಓದಿ. ಪ್ರಭುಜಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾ ಮಾ ಗೃಧಾ ಕಶ್ಯ ಸಿದ್ಧನಂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಈ ಮಂತ್ರ, ಇದು 1ನೇ ಮಂತ್ರ. ನಮ್ಗೆ ಈಶೋಪನಿಷತ್ ಅಂದ್ರೆ ಈ ಮಂತ್ರದಿಂದನೇ ಶುರುವಾಗ್ತಾ ಇರೋದು. ನಾವ್ ಅದೇನ್ ಪ್ರಾರ್ಥನೆ ಇದೆ ಅದು ಪ್ರಭುಪಾದರು ಅವರು ಅದನ್ನ ಇದಕ್ಕೆ ಆಡ್ ಮಾಡಿರುವಂತದ್ದು. ಸೊ ಈಶೋಪನಿಷತ್ ಆಸ್ ಸಚ್ ಇದು ಶುರುವಾಗ್ತಾ ಇರೋದು ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳ್ಬಿಟ್ಟು ಈ ಮಂತ್ರದಿಂದ ಶುರುವಾಗ್ತಾ ಇದೆ. ಸೊ ಇದು ಶುರುವಾಗ್ತಾ ಇರೋದೇ ಈಶಾ ಅನ್ನೋ ಒಂದು ಪದದಿಂದ ಶುರುವಾಗ್ತಿರೋದ್ರಿಂದ ಇದನ್ನ ಈಶೋಪನಿಷತ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ನೀವು ಯಾವ್ದಾದ್ರು ಉಪನಿಷತ್ತನ್ನ ಓದಿದ್ದೀರಾ? ಹರೇ ಕೃಷ್ಣ. ಈಶೋಪನಿಷತ್ ಓದ್ಲಿಕ್ಕಿಂತ ಮುಂಚೆ ಯಾವ್ದಾದ್ರು ಉಪನಿಷತ್ತನ್ನ ಓದಿದ್ದೀರಾ? ಇಲ್ಲ ಮಾತಾಜಿ. ಹಾ ಮಾತಾಜಿ, ಯಾರೋ ಹೇಳ್ತಾ ಇದಾರೆ ಆನ್ಸರ್. ಇಲ್ಲ ಮಾತಾಜಿ. ಯಾರೋ ಹೇಳಿದ್ರ ಆನ್ಸರ್? ಇಲ್ಲ ಮಾತಾಜಿ. ಯಾರು ಹೇಳಿಲ್ವಾ ನನಗೆ? ಹರೇ ಕೃಷ್ಣ ಮಾತಾಜಿ. ಗೀತೆ, ಗೀತೋಪನಿಷತ್ ಅಲ್ವಾ? ಗೀತೋಪನಿಷತ್ತನ್ನ ಓದಿದೀವಿ. ಹರಿ ಬೋಲ್. ಹರೇ ಕೃಷ್ಣ ಅಲ್ವಾ? ಇದನ್ನ ಓದ್ತಾ ಇರೋದು 2ನೇ ಉಪನಿಷತ್ತನ್ನ ನಾವು ಓದ್ತಾ ಇದೀವಿ. ಸೊ ಈ ಈಶೋಪನಿಷತ್ ಇವಾಗ ಅದು 3 ಪ್ರಸ್ಥಾನಗಳಿದೆಯಲ್ಲ, ಅದ್ರಲ್ಲಿ ಯಾವ್ದ್ರಲ್ಲಿ ಬರುತ್ತೆ ಈಶೋಪನಿಷತ್? ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ ಮತ್ತೆ ನ್ಯಾಯ ಪ್ರಸ್ಥಾನದಲ್ಲಿ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ ನನ್ ಮಾತು? ಶ್ರುತಿ ಪ್ರಸ್ಥಾನದಲ್ಲಿ ಬರುತ್ತೆ ಅಲ್ವಾ? ಸೊ ಈ 3ರಲ್ಲಿ ಯಾವ್ದು ತುಂಬಾ ಏನು ಬಲವಾದ ಒಂದು ಏನು ಏನ್ ಹೇಳ್ತಾರೆ ಪ್ರಸ್ಥಾನ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬಹುದು. ಇದರಿಂದ ನಾವ್ ಯಾವ್ದಾದ್ರು ಒಂದು ರೆಫರೆನ್ಸ್ ಅನ್ನ ಕೊಟ್ರೆ ಆ ವಾದದಲ್ಲಿ ಅದನ್ನ ಪರಿಗಣಿಸಲ್ಪಡುತ್ತೆ ಅಂತ ಹೇಳ್ಬಿಟ್ಟು ನಾವ್ ಯಾವ್ದನ್ನ ತಿಳ್ಕೊಂಡ್ವಿ? ಶ್ರುತಿನ, ಸ್ಮೃತಿನ ಅಥವಾ ನ್ಯಾಯ ಪ್ರಸ್ಥಾನನ? ಶ್ರುತಿ ಪ್ರಸ್ಥಾನ. ಶ್ರುತಿ ಪ್ರಸ್ಥಾನ. ಸೊ ಇವಾಗ ನಾವ್ ಯಾವ್ದೇ ಒಂದು ಮಂತ್ರವನ್ನ ಈಶೋಪನಿಷತ್ತಿಂದ ನಾವು ಕೋಟ್ ಮಾಡಿದಾಗ ಅದಕ್ಕೆ ತುಂಬಾ ವೆಯ್ಟೇಜ್ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವ್ ಯಾವ್ದೇ ಒಂದು ಶ್ಲೋಕವನ್ನು ಸಹ ನಾವು ಕೋಟ್ ಮಾಡ್ಬೋದು. ಈ 18 ಶ್ಲೋಕದಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಅಗತ್ಯ ಬಿದ್ದಾಗ. ಮತ್ತೆ ನಮ್ಗೆ ಇನ್ನ ಏನನ್ನ ಹೇಳ್ತಾರೆ ಅಂತಂದ್ರೆ, ಶ್ರೀಮದ್ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, 8ನೇ ಸ್ಕಂದದಲ್ಲಿ ಬರುತ್ತೆ, 1ನೇ ಅಧ್ಯಾಯದ 10ನೇ ಶ್ಲೋಕ. ಇದು ಇಲ್ಲಿ ಒಂದು ಮಾತ್ರ ಕಾಣಿಸ್ತಿದೆ ನಿಮ್ಗೆ, ಇಲ್ಲಿ 10ನೇ ಶ್ಲೋಕ. ಸೊ ಇದೇನಂತಂದ್ರೆ ಸೇಮ್ ಶ್ಲೋಕನೇ. ಸೊ ಏನಂದ್ರೆ ಅದು ಇಲ್ಲಿ ಈಶಾವಾಸ್ಯ ಬದಲು ಆತ್ಮಾವಾಸ್ಯಂ ಇದಂ ವಿಶ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾ ಗೃಧಃ ಕಸ್ಯ ಸ್ವಿದ್ದನಂ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇದು 8ನೇ ಸ್ಕಂದದಲ್ಲಿ ಬರುತ್ತೆ. ಸೊ ಇದನ್ನ ಸ್ವಯಂಭೂ ಮನು ಅವರು ತನ್ನ ಮಗಳಾದ ಆಕುತಿ ಇದ್ದಾಳಲ್ಲ, ಅವ್ರಿಗೆ ದೇವೋತ್ತಮ ಪರಮಕೃಷ್ಣನೇ ಭಗವಂತನಾಗಿ ಹುಟ್ಟುತ್ತಾನೆ. ಆವಾಗ ಈ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ ಸ್ವಯಂಭೂ ಮನು ಅವರು. ಸೊ ಇವೆರಡನ್ನು ಸಹ ಮೀನಿಂಗ್ ಸೇಮೇ ಇರುವಂತದ್ದು. ಸೊ ಇದನ್ನ ಶ್ರೀಮದ್ ಭಾಗವತದಲ್ಲಿ ನಾವು ಕಾಣ್ತೀವಿ. ಸೊ ಇವಾಗ ಇದರ ಅರ್ಥ ಏನು ಅಂತ ನಾವು ತಿಳ್ಕೊಂಡಂತೆ. ಮತ್ತೆ ಇದು ತುಂಬಾ ಮುಖ್ಯವಾದಂತ ಶ್ಲೋಕ. ಈಶಾವಾಸ್ಯ ತತ್ವ ಅಂತಂದ್ರೆ ಏನಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಈ ಇಡೀ
ನಮ್ಮ ಈ ಜೀವನನೇ ಈ ಈಶಾವಾಸ್ಯ ತತ್ವದ ಮೇಲೆ ಅದು ಅವಲಂಬಿಸಿರುವಂತದ್ದು. ಈಶಾವಾಸ್ಯ ಮಿಧಂ ಸರ್ವಂ. ಸೊ ಈಶಾ ಅಂತಂದ್ರೆ ಯಾರು? ಒಡೆಯ. ಸೊ ಈ ಒಡೆಯ ಯಾರು? ನಮಗ್ ಗೊತ್ತಿರೋ ಹಾಗೇನೆ ದೇವೋತ್ತಮ ಪರಮಪುರುಷ ಕೃಷ್ಣ ಅಲ್ವಾ? ಸೊ ಕೃಷ್ಣನಿಂದನೇ ಎಲ್ಲವೂ ಸಹ ಬಂದಿದೆ. ಸೊ ಕೃಷ್ಣನೇ ಇದರ ಒಡೆಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯತ್ಕಿಂಚ ಜಗತ್ಯಾಂ ಜಗತ್. ಸೊ ಪ್ರತಿಯೊಂದನು ಸಹ ಈ ಕೃಷ್ಣನಿಂದನೇ ಬಂದಿರೋದ್ರಿಂದ ಕೃಷ್ಣನೇ ಈ ಜಗತ್ತಿನ ಒಡೆಯ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ತೇನ ತ್ಯಕ್ತೇನ ಭುಂಜೀತ. ಸೊ ಅವ್ನು ಏನಂತ ನಮ್ಗೆ ಕೊಟ್ಟಿದ್ದಾರೆ. ಸೊ ತ್ಯಕ್ತೇನ, ಸೊ ಅವರು ನಮ್ಗೆ ತ್ಯಜಿಸಿರೋದು ಅಂತ ಅರ್ಥ ಇಲ್ದೇ ಇದ್ರು ತ್ಯಕ್ತೇನ ಅಂದ್ರೆ ಅವ್ರು ನಮ್ಗೆ ಕೊಟ್ಟಿರೋಂಥದನ್ನ ನಾವ್ ಅದನ್ನ ಸ್ವೀಕರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಗೃದ ಕಸ್ಯ ಸ್ವಿದ್ದನಂ. ಸೊ ಅದನ್ನ ಹೊರತುಪಡಿಸಿ ನಾವು ಬೇರೆ ಯಾವ್ದನ್ನು ಸಹ ನಾವು ಸ್ವೀಕರಿಸಬಾರ್ದು. ಬೇರೆಯವರಿಗೆ ಅಂತ ಮೀಸಲಾಗಿಟ್ಟಿರೋದನ್ನ ನಾವ್ ಯಾವ್ದನ್ನು ನಾವು ಸ್ವೀಕರಿಸಬಾರ್ದು ಅಂತ ಹೇಳ್ಬಿಟ್ಟು ಈ ಈಶಾವಾಸ್ಯ ತತ್ವ ಇರುವಂತಹ ಈ ಒಂದು ಶ್ಲೋಕ ನಮ್ಗೆ ತಿಳಿಸಿಕೊಡುತ್ತೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತ ಬಿಟ್ಟು ನೋಡೋಣ ಇದ್ರ ಅರ್ಥವನ್ನ. ಹರೇ ಕೃಷ್ಣ, ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುವು ಭಗವಂತನ ನಿಯಂತ್ರಣದಲ್ಲಿದೆ. ಅವನೇ ಅವುಗಳ ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ, ಅವನ ಭಾಗವೆಂದು ಮೀಸಲಿಟ್ಟಿದ್ದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರದ ವಸ್ತುಗಳೆಂದು ಚೆನ್ನಾಗಿ ತಿಳಿದುಕೊಂಡು ಇತರ ವಸ್ತುಗಳನ್ನು ಸ್ವೀಕರಿಸಬಾರದು. ಹರೇ ಕೃಷ್ಣ ಮಾತಾಜಿ. ಗೌರಿ ಮಾತಾಜಿ, ಇದರಲ್ಲಿ ಏನೆಲ್ಲ ಹೇಳ್ತಾ ಇದಾರೆ ಭಗವಂತ ಅಂತ ಹೇಳ್ಬಿಟ್ಟು ಹೇಳ್ತೀರಾ? ಎಸ್ ಮಾತಾಜಿ. ಸೊ ಇದರಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಚರಾಚರ ವಸ್ತುಗಳು ಭಗವಂತನ ನಿಯಂತ್ರಣದಲ್ಲಿದೆ. ಅಂದ್ರೆ 7ನೇ ಅಧ್ಯಾಯ 7ನೇ ಶ್ಲೋಕ ಹೇಳಿದಂಗೆ ಸೊ ಏನ್ ಹೇಳ್ತಾ ಇದ್ದಾರೆ, ಸೂತ್ರೇ ಮಣಿಗಣ ಇವ. ಎಲ್ಲವೂ ಚರಾಚರ ವಸ್ತುಗಳು, ಎಲ್ಲಾ ಗ್ರಹಗಳು, ನಕ್ಷತ್ರಗಳು ನನ್ನ ಅಧೀನದಲ್ಲಿದೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅದೇ ಪ್ರಕಾರ ಇಲ್ಲಿ ಹೇಳ್ತಾ ಇದ್ರೆ ಎಲ್ಲಾ ಚರಾಚರ ವಸ್ತುಗಳು ನನ್ನ ನಿಯಂತ್ರಣದಲ್ಲಿದ್ದಾವೆ ಅಂತ ಹೇಳ್ತಾ ಇದ್ರೆ ಅವುಗಳ ಒಡೆಯ ನಾನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದರಿಂದ ಪ್ರತಿಯೊಬ್ಬರು ತನಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ ಅವನ ಭಾಗವೆಂದು ಮೀಸಲಿಟ್ಟದನ್ನು ಮಾತ್ರ ಸ್ವೀಕರಿಸಬೇಕು. ಅಂತಂದ್ರೆ ತನಗೆ ಎಷ್ಟು ಬೇಕು ಅಷ್ಟನ್ನೇ ಸ್ವೀಕರಿಸಬೇಕು. ಜಾಸ್ತಿ ಆಸೆ ಪಟ್ಟು ಅದನ್ನ ತೋಳ್ತಾ ಹೋದ್ರೆ ಗ್ರೀಡಿನೆಸ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಬೇರೆಯವರಿಗೆ ಶಾರ್ಟೇಜ್ ಆಗುತ್ತೆ. ಸೊ ತನಗೆ ಎಷ್ಟು ಬೇಕೋ ಅಷ್ಟನ್ನೇ ಸ್ವೀಕರಿಸಬೇಕು. ಉಳಿದಿದ್ದನ್ನ ಅದು ಬೇರೆಯವರ ವಸ್ತು ಅಂತ ಅದನ್ನ ಮುಟ್ಬಾರ್ದು, ಅದನ್ನ ಅವರಿಗೆ ಕೊಟ್ಟು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮತ್ತೆ. ಹರಿ ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ನಾವು ಇಲ್ಲಿ 3 ವಿಷಯಗಳನ್ನ ನಾವು ತಿಳ್ಕೊತಾ ಇದೀವಿ. ಒಂದೇನು ಅಂತಂದ್ರೆ ದೇವೋತ್ತಮ ಪರಮಪುರುಷ ಒಡೆಯ. ಸೊ ಅವ್ರ ಎಂತಹ ಒಡೆಯ? ಎಲ್ಲದಕ್ಕೂ ಅವರೇ ಒಡೆಯ. ಜಗತ್ತಿನಲ್ಲಿ ಪ್ರತಿಯೊಂದು ನೀವೇನೇ ಒಂದ್ ಹೆಸರನ್ನ ಹೇಳಿ ಅದಕ್ಕೆಲ್ಲ ಅವನು ಒಡೆಯ. ಚರಾಚರ, ಚಲಿಸುವಂಥದ್ದು, ಚಲಿಸದಲ್ಲೇ ಇರೋವಂಥದ್ದು ಪ್ರತಿಯೊಂದಕ್ಕೂ ಅವನೇ ಒಡೆಯ. ಮತ್ತೆ ಎಲ್ಲವೂ ಸಹ ಅವನ ನಿಯಂತ್ರಣದಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಫಸ್ಟ್ನೇ ನಾವು ತಿಳ್ಕೊಬೇಕಾಗಿರೋದು, ಮುಖ್ಯವಾಗಿರೋದು ದೇವೋತ್ತಮ ಪರಮಪುರುಷನೇ ಎಲ್ಲದರ ಒಡೆಯ ಅಂತ ನಾವು ತಿಳ್ಕೊಬೇಕು. ಅದಾದ್ಮೇಲೆ 2ನೇದು ಏನನ್ನ ತಿಳ್ಕೊಬೇಕು, ನಾವು ಏನನ್ನ ಸ್ವೀಕರಿಸಬೇಕು ಅಂತ ನಾವು ತಿಳ್ಕೊಬೇಕು. ಸೊ ನಾವೇನನ್ನ ಸ್ವೀಕರಿಸಬೇಕು? ಸೊ ನಮ್ಗೆ ಅವಶ್ಯಕವಾಗಿರುವಂತಹ ವಸ್ತುಗಳನ್ನ ಮಾತ್ರ ನಾವು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಎಷ್ಟು ಸ್ವೀಕರಿಸಬೇಕು? ನಮ್ಗೆ ಅಂತ ಎಷ್ಟು ಮೀಸಲಿಟ್ಟಿದಾರೋ ಅಷ್ಟನ್ನ ಮಾತ್ರ ಸ್ವೀಕರಿಸಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ 3ನೇದು ಏನಂತ ಹೇಳ್ತಾ ಇದಾರೆ, ಸ್ವೀಕರಿಸಬಾರ್ದು ಅಂತ ಹೇಳ್ತಿದ್ದಾರೆ. ಏನನ್ನ ಸ್ವೀಕರಿಸಬಾರ್ದು? ಬೇರೆಯವ್ರಿಗೆ ಅಂತ ಇಟ್ಟಿರುವಂತಹ ವಸ್ತುಗಳನ್ನ ನಾವು ಸ್ವೀಕರಿಸಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ 3ಅನ್ನ ನಮ್ಗೆ ಈ ಒಂದು ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಹೋಗ್ತಾರೆ. ಸೊ ನಮ್ಗೆ ಭಗವಂತನ ಬಗ್ಗೆ ತಿಳಿಸ್ತಾರೆ, ಅವ್ರು ಹೇಗೆ ಎಲ್ಲವನ್ನ ನಿಯಂತ್ರಣ ಮಾಡ್ತಿದ್ದಾರೆ, ಅವ್ರು ಹೇಗೆ ಎಲ್ಲದರ ಒಡೆಯ ಅಂತ ನಮ್ಗೆ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಏನನ್ನ ಸ್ವೀಕರಿಸಬೇಕು ಅಂತ ತಿಳಿಸಿಕೊಡ್ತಾರೆ, ಮತ್ತೆ ಎಷ್ಟು ಸ್ವೀಕರಿಸಬೇಕು ಅಂತ ತಿಳಿಸಿಕೊಡ್ತಾರೆ, ಮತ್ತೆ ಏನನ್ನ ಸ್ವೀಕರಿಸಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಈ 3ಅನ್ನ ನಾವು ತಿಳ್ಕೊಂತಾ ಹೋಗೋಣಂತೆ. ಸೊ ಇದಕ್ಕಿಂತ ಮುಂಚೆ ನಮ್ಗೆ ಇವಾಗ ಈಶೋಪನಿಷತ್ತಿನ 1ನೇ ಶ್ಲೋಕ ನಮ್ಗೆ ಇದನ್ನೇ ಫಸ್ಟ್ ಟೈಮ್ ನಾವು ತಿಳ್ಕೊತಾ ಇರೋದು. ಈಶೋಪನಿಷತ್ತಿನ ಶ್ಲೋಕವನ್ನ ಇವತ್ತಿನ ದಿವಸನೇ ನಾವು ತಿಳ್ಕೊತಾ ಇರೋದು. ಸೊ ಇವಾಗ ಇದು ಈಶೋಪನಿಷತ್ ನಮ್ಗೆ ಗೊತ್ತಿರೋ ಹಾಗೇನೆ ವೇದಗಳಲ್ಲಿ ಬಂದಿರುವಂತದ್ದು ಅಲ್ವಾ? ಸೊ ನಮ್ಗೆ ವೇದಗಳಲ್ಲಿ ಯಾವ ಒಂದು ವೇದದ ಭಾಗ ಅಂತ ಹೇಳ್ಬಿಟ್ಟು ನಾವು ಇದನ್ನ ತಿಳ್ಕೊಬೇಕು. ಹರೇ ಕೃಷ್ಣ. ಇದನ್ನ ಅವತ್ತು ದಿವಸ ಚರ್ಚೆ ಮಾಡ್ಲಿಲ್ಲ, ಅದ್ರ ಮುಂದೆ ನಮ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ. ಸೊ ನೀವೆಲ್ಲನೂ ಭಾವಾರ್ಥ ಓದಿದಿರಲ್ಲ. ಸೊ ಈ ಈಶೋಪನಿಷತ್ ಯಾವ ವೇದದ ಇದು ಭಾಗ? ಯಜುರ್ವೇದ. ಯಜುರ್ವೇದದ ಭಾಗ ಅಲ್ವಾ? 4 ವೇದಗಳಿದೆ. ಆ ವೇದದಲ್ಲಿ 4 ವೇದಗಳಲ್ಲಿ ಈಶೋಪನಿಷತ್ ಯಜುರ್ವೇದದ ಭಾಗ ಅಲ್ವಾ? ಸೊ ಇವಾಗ ನಾವು ಇವಾಗ ವೇದಗಳನ್ನ ನಾವಿವಾಗ ಸಂಪೂರ್ಣವಾಗಿ ನಾವು ಒಪ್ಕೋತಾ ಇದ್ದೀವಿ. ಯಾಕೆ ಅಂತಂದ್ರೆ ಅದು ಸಾಮಾನ್ಯ ವ್ಯಕ್ತಿಯಿಂದ ಬಂದಿಲ್ಲ ಈ ಜ್ಞಾನ ಅಲ್ವಾ? ಅದು ಅಪೌರುಷೇಯ ಗ್ರಂಥ. ಅದು ದೇವೋತ್ತಮ ಪರಮಪುರುಷನಿಂದ ಬಂದಿದೆ. ದೇವೋತ್ತಮ ಪುರುಷನಿಗೆ ಈ ಲೌಕಿಕ ವ್ಯಕ್ತಿಗೆ ಇರುವಂತಹ 4 ದೋಷಗಳಿಲ್ಲ. ಅದ್ ಯಾವ್ದ್ಯಾವ್ದು? ಸಂಸ್ಕೃತದಲ್ಲಿ ನಾವೇನ್ ಹೇಳ್ತೀವಿ? ಭ್ರಮ, ಪ್ರಮಾದ, ವಿಪ್ರಲಿಪ್ಸ ಮತ್ತೆ ಕರ್ಣ ಪಾತವ ಅಂತ ನಾವು ಕರಿತೀವಿ ಅಲ್ವಾ? ಈ 4ಅನ್ನ ನಾವು ಇದು ಸ್ಯಾನ್ಸ್ಕ್ರಿಟ್ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೊ ಭ್ರಮ, ಪ್ರಮಾದ, ವಿಪ್ರಲಿಪ್ಸ ಮತ್ತೆ ಕರ್ಣ ಪಾಠವ. ಸೊ ಭ್ರಮ ಅಂತಂತಂದ್ರೆ ಸೊ ನಾವು ತಪ್ಪುಗಳನ್ನ ನಾವು ಮಾಡ್ತೀವಿ.
ಪ್ರಮಾದ, ನಾವು ಏನು ಭ್ರಮೆಗೆ ಒಳಗಾಗ್ತೀವಿ, ಇತರರನ್ನ ನಮ್ಗೆ ಮೋಸ ಮಾಡುವಂತಹ ಪ್ರವೃತ್ತಿ ಇರುತ್ತೆ, ಮತ್ತೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಸೊ ಈ 4 ಏನು ಲೌಕಿಕ ವ್ಯಕ್ತಿ ಹೊಂದಿದ್ದಾನೆ, ಆದ್ರೆ ಈ 4 ದೇವೋತ್ತಮ ಪರಮ ಪುರುಷನಲ್ಲಿ ಇಲ್ಲ. ಸೊ ಅದಕ್ಕೆ ದೇವೋತ್ತಮ ಪರಮ ಪುರುಷನಿಂದ ಬಂದಿರುವಂತಹ ಗ್ರಂಥಗಳನ್ನ ನಾವು ಅಪೌರುಷೇಯ ಗ್ರಂಥಗಳು ಅಂತ ಕರಿತೀವಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಅಪೌರುಷೇಯ ಅನ್ನೋ ಒಂದು ಪದವನ್ನ ನೀವು ತಿಳ್ಕೊಬೇಕು, ಅದರ ಅರ್ಥವನ್ನ. ಸೊ ಅದರ ಅರ್ಥ ಏನು ಅಂತಂದ್ರೆ, ಭಗವಂತನು ಆಡಿದ ಮಾತುಗಳನ್ನ ಅಪೌರುಷೇಯ ಎಂದು ಕರೆಯುತ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಂತನು ಆಡಿದ ಮಾತುಗಳನ್ನ ಅಪೌರುಷೇಯ ಅಂತ ಬಿಟ್ಟು ಕರೀತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ದೇವೋತ್ತಮ ಪರಮ ಪುರುಷ, ಈ 4 ದೋಷಗಳು ಇಲ್ದಲೇ ಇರುವಂತಹ ದೇವೋತ್ತಮ ಪರಮ ಪುರುಷ ಈ ವೇದಗಳನ್ನ ಕೊಟ್ಟಿರೋದ್ರಿಂದ ಅದು ನಮ್ಗೆ ಪರಿಪೂರ್ಣವಾದ ಒಂದು ಜ್ಞಾನವನ್ನ ನಾವು ಪಡ್ಕೋತೀವಿ, ವೇದಗಳನ್ನ ನಾವು ತಿಳ್ಕೊಂಡ್ರೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ವೇದಗಳನ್ನ ಮೊದಲು ಯಾರಿಗೆ ತಿಳಿಸಿಕೊಟ್ರು? ದೇವೋತ್ತಮ ಪರಮ ಪುರುಷ. ಅದನ್ನ ಬ್ರಹ್ಮನ ಹೃದಯದೊಳಗೆ ಅಲ್ವಾ. ನಾವ್ ಇವಾಗ ಭಾಗವತಮ್ಮನ್ನ ನಾವು ಶುರು ಮಾಡಿದ್ರೆ ಮೊದಲನೇ ಸ್ಕಂದದ ಮೊದಲನೇ ಶ್ಲೋಕನೇ ಏನು, ತೇನೇ ಬ್ರಹ್ಮ ಹೃದಯೋ ಆದಿ ಕವಯೋ ಅಲ್ವಾ. ಭಗವಂತನೇ ಅವರು ನಾವು ಬ್ರಹ್ಮನನ್ನ ನಾವು ಈ ಸೃಷ್ಟಿಕರ್ತ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಆ ಸೃಷ್ಟಿಕರ್ತನಿಗೆ ಈ ಜ್ಞಾನವನ್ನ ಕೊಟ್ಟವ್ರು ಯಾರು? ವೇದಗಳನ್ನ ಬೋಧಿಸಿದವ್ರು ಯಾರು? ಅವರು ಆ ಬ್ರಹ್ಮನ ಹೃದಯದೊಳಗೆ ನೇರವಾಗಿ ಅವರು ಆ ವೇದಗಳನ್ನ ಅವರು ಹೋಗೋ ತರ ಅವ್ರು ಮಾಡ್ತಾರೆ. ಸೊ ಬ್ರಹ್ಮನ ಹೃದಯದೊಳಗೆ ಅದನ್ನ ಉಪದೇಶ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಬ್ರಹ್ಮ ಏನ್ ಮಾಡ್ತಾರೆ, ಈ ಜ್ಞಾನವನ್ನ ತನ್ನ ಮಕ್ಕಳಿಗೆ ಮತ್ತೆ ಶಿಷ್ಯರಿಗೆ ಅವರು ಕೊಡ್ತಾರೆ. ಸೊ ಇದೇ ತರ ಅದು ಗುರು ಪರಂಪರೆಯಲ್ಲಿ ಅದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇದು ಗುರು ಪರಂಪರೆಯಲ್ಲಿ ಬರ್ತಾ ಇದೆ ಜ್ಞಾನ, ಮತ್ತೆ ದೇವೋತ್ತಮ ಪರಮ ಪುರುಷನಿಂದ ಬರ್ತಾ ಇದೆ ಜ್ಞಾನ. ಅದಕ್ಕೋಸ್ಕರ ಇದು ಪರಿಪೂರ್ಣವಾದ ಜ್ಞಾನ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ನಮ್ಗೆ ಯಾಕೆ ಇದ್ರ ಬಗ್ಗೆ ನಮ್ಗೆ ಯೋಚನೆಯನ್ನ ಮಾಡ್ಬೇಕು, ಇದ್ರ ಬಗ್ಗೆ ಯಾಕೆ ನಾವು ಸಮಯವನ್ನ ವ್ಯರ್ಥ ಮಾಡ್ಬೇಕು ಅಲ್ವಾ. ಅದಕ್ಕೆ ಇಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಈಶೋಪನಿಷತ್ತಲ್ಲಿ ಇರುವಂತಹ ಜ್ಞಾನ ಪರಿಪೂರ್ಣವಾದ ಜ್ಞಾನ, ಇದು ಅಪೌರುಷೇಯ ಜ್ಞಾನ, ಆ ವ್ಯಕ್ತಿಯಿಂದ ಬಂದಿರುವಂತಹ ಜ್ಞಾನ, ದೇವೋತ್ತಮ ಪರಮ ಪುರುಷನಿಂದ ಬಂದಿರುವಂತಹ ಜ್ಞಾನ ಅಂತ ಅಲ್ವಾ. ಸೊ ಇವಾಗ ನೋಡಿ ನಮ್ಗೆ ಏನು ದೇವೋತ್ತಮ ಪರಮ ಪುರುಷ ಕೃಷ್ಣ ಒಡೆಯ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲದರಲ್ಲೂ ಹೇಳ್ತಾ ಇದ್ದಾರೆ ಅಲ್ವಾ. ಭಗವದ್ಗೀತೆಯಲ್ಲಿನೂ ಸಹ ಕೃಷ್ಣ ಏನ್ ಹೇಳಿದ್ರು, ನಾನೇ ಎಲ್ಲದರ ಒಡೆಯ ಅಂತ ಹೇಳಿದ್ರು ಅಲ್ವಾ. ಅಹಂ ಸರ್ವಸ್ಯ ಪ್ರಭವೋ ಅಂತ ಹೇಳಿದ್ರು ಅಲ್ವಾ. ಮತ್ತೆ ಪರತರಂ ನಾಣ್ಯ, ನನಗಿನ್ನ ಏನು ನನ್ನನ್ನ ಮೀರಿಸಿದವ್ರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೃಷ್ಣ ಅಲ್ವಾ. ಮತ್ತೆ ಶ್ರೀಮದ್ ಭಾಗವತದಲ್ಲಿ ನಾವು ನೋಡಿದ್ರೆ ಮೊದಲನೇ ಶ್ಲೋಕದಲ್ಲಿನೇ ಅವ್ರು ಶುರು ಮಾಡ್ತಾರೆ ಅಲ್ವಾ. ಸೊ ಏನು ಎಲ್ಲ ಪ್ರತಿಯೊಂದನು ಸಹ ಏನೆಲ್ಲ ಇಲ್ಲಿ ಜನ್ಮವನ್ನ ಪಡೆದಿದೆ, ಜನ್ಮಾದ್ಯಸ್ಯ ಯತಃ ಅಲ್ವಾ, ಎಲ್ಲವೂ ಸಹ ಭಗವಂತನಿಂದನೇ ಬಂದಿರೋದು ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಬ್ರಹ್ಮ ಸಂಹಿತದಲ್ಲಿ ಏನೇ ಹೇಳ್ತಾರೆ, ಸರ್ವಕಾರಣ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ನಮ್ಮ ವೇದಗಳಲ್ಲೂ ಸಹ ದೇವೋತ್ತಮ ಪರಮ ಪುರುಷನನ್ನ ಹೇಳ್ತಾ ಇದ್ದಾರೆ, ಯಾರು ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಯಜುರ್ವೇದದಲ್ಲಿ ಇವಾಗ ಈಶೋಪನಿಷತ್ತಲ್ಲಿ ನಾವು ಇವಾಗ ಈ ಪ್ರಾರ್ಥನೆನ ನಾವು ತಿಳ್ಕೊಂತಾ ಇದೀವಿ. ಇವಾಗ ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳ್ಬಿಟ್ಟು, ಅದನ್ನ ಬಿಟ್ರೆ ನಮ್ಗೆ ಬೇರೆ ಇನ್ನೂ ಒಂದು ಪ್ರಾರ್ಥನೆ ಇದಕ್ಕೆ ಮುಂಚೆ ನಾವು ತಿಳ್ಕೊಂಡಿದೀವಿ. ಪ್ರಾರ್ಥನೆಯಲ್ಲಿ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ ಅಲ್ವಾ. ಎಲ್ಲವೂ ದೇವೋತ್ತಮ ಪರಮ ಪುರುಷನಿಂದ ಬಂದಿರೋದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಇದಕ್ಕಿಂತ ಮುಂಚೆನೆ ಪ್ರಾರ್ಥನೆಯಲ್ಲೂ ಸಹ. ಸೊ ಇವಾಗ ಎಲ್ಲವೂ ಸಹ ನೋಡಿ, ನಮ್ಗೆ ಇದೆಲ್ಲನೂ ಸಹ ಅಪೌರುಷೇಯ ಗ್ರಂಥಗಳು, ಇವೆಲ್ಲವೂ ಸಹ ನಮ್ಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದೆ, ಮತ್ತೆ ಕೃಷ್ಣನೇ ಒಡೆಯ ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾ ಇದೆ. ಸೊ ನೋಡಿ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ, ಭಗವಂತ ಪೂರ್ಣ ಅಥವಾ ಎಲ್ಲದರಲ್ಲೂ ಪರಿಪೂರ್ಣನಾದ್ದರಿಂದ ಅವನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಬದ್ಧನಾಗುವ ಸಾಧ್ಯತೆಯೇ ಇಲ್ಲ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೆ ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮ ಪುರುಷ ಅವ್ರು ಯಾವತ್ತೂ ಸಹ ಪ್ರಕೃತಿಯ ನಿಯಮಗಳಿಗೆ, ಐಹಿಕ ಪ್ರಕೃತಿಯ ನಿಯಮಗಳಿಗೆ ಅವರು ಬದ್ಧನಾಗಿರುವುದಿಲ್ಲ ಅಲ್ವಾ. ಚೇತನ ಅಚೇತನ ವಸ್ತುಗಳು ಎರಡೂ ಪ್ರಕೃತಿಯ ನಿಯಮಗಳಿಂದ ಮತ್ತು ಕೊನೆಗೆ ಭಗವಂತನ ಶಕ್ತಿಯಿಂದ ನಿಯಂತ್ರಿಸಲ್ಪಟ್ಟಿದೆ ಅಲ್ವಾ. ಭಗವಂತ ಈ ಪ್ರಕೃತಿಗೆ ಒಳಗಾಗಿಲ್ಲ, ಆದ್ರೆ ಪ್ರಕೃತಿಯೇ ಭಗವಂತನ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಈಶೋಪನಿಷತ್ ಯಜುರ್ವೇದಕ್ಕೆ ಸೇರಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಪ್ಪಾ ಇದೆ ಈ ವಿಷಯ ಈ ಈಶೋಪನಿಷತ್ತಲ್ಲಿ ಅಂತಂದ್ರೆ, ಇದರಲ್ಲಿ ಈ ಜಗತ್ತಿನೊಳಗಿರುವ ಸಕಲ ವಸ್ತುಗಳ ಒಡೆಯನಾರು ಎಂಬುದರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ನಾವ್ ಇವಾಗ ಈಶೋಪನಿಷತ್ತಲ್ಲಿ ಏನಾನ ತಿಳ್ಕೊತಾ ಇದೀವಿ, ಅದು ಯಜುರ್ವೇದಕ್ಕೆ ಸೇರಿರುವಂತದ್ದು. ಈ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗಳ ಒಡೆಯನ ಯಾರು ಅಂತ ಹೇಳ್ಬಿಟ್ಟು ನಮ್ಗೆ ಈಶೋಪನಿಷತ್ ತಿಳಿಸಿಕೊಡ್ತಾ ಇದೆ. ಸೊ ಇವಾಗ ನಮ್ಗೆ ಭೌತಿಕ ಪ್ರಪಂಚವನ್ನ ನಾವು ನೋಡಿದೀವಿ, ಮತ್ತೆ ನಾವು ವೇದಗಳಲ್ಲಿ ಮತ್ತೆ ನಮ್ಮ ಈ ವೈದಿಕ ಸಾಹಿತ್ಯದಲ್ಲಿ ನಾವೇನಂತ ತಿಳ್ಕೊಂಡಿದೀವಿ, ಇನ್ನೂ ಒಂದು ಲೋಕ ಇದೆ, ಆಧ್ಯಾತ್ಮಿಕ ಪ್ರಪಂಚ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಇವಾಗ ನಮ್ಗೆ ಅನ್ನಿಸ್ತಾ ಇರೋದು, ಇಲ್ಲಿ ನಮ್ಗೆ ಕಣ್ಣು ಕಾಣಿಸ್ತಿಲ್ಲ ಭಗವಂತ ಅಲ್ವಾ. ನಮ್ಗೆ ಇದ್ರ ಒಡೆಯನ್ ಯಾರಪ್ಪ ಅಂತ ಹೇಳ್ಬಿಟ್ಟು ನಾವೆಲ್ಲ ಊಹಾಪೋಹ ಮಾಡ್ಕೋತಾ ಇದೀವಿ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲೂ ಸಹ 7ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ, ಪರ ಮತ್ತೆ ಅಪರ ಪ್ರಕೃತಿಗಳನ್ನ ಚರ್ಚಿಸುವಾಗ ಈ ಅಂಶವನ್ನ ಖಚಿತವಾಗಿ ಹೇಳಿದೆ ಅಲ್ವಾ. ಗೀತೆಯಲ್ಲಿ 7.4 ಮತ್ತೆ 5ನೇ ಶ್ಲೋಕದಲ್ಲಿ ಏನಂತ ಹೇಳಿದ್ದಾರೆ,
ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ 4 ಮತ್ತೆ 5ನೇ ಶ್ಲೋಕ? ಭೂಮಿರಾಪೋ ಅನಲೋ ವಾಯು ಭೂಮಿ ಬರುತ್ತಲ್ಲ ಅದು. ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಮಿಥಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟದ. ಪ್ರಕೃತಿ ರಷ್ಟದ ಅಲ್ವಾ? ಭೂಮಿರಾಪೋ ಅನಲೋ ವಾಯು. ಸೊ ಈ 5 ಭಗವಂತ ಏನಂತ ಹೇಳ್ತಾ ಇದ್ರೆ 5 ಪ್ಲಸ್ ಏನು? ಭೂಮಿರಾಪೋ ಅನಲೋ ವಾಯು ಕಮ್ ಮನೋ ಬುದ್ಧಿರೇವಚ ಅಲ್ವಾ? ಸೊ ಈ 8 ಏನಂತ ಹೇಳ್ತಾ ಇದಾರೆ ಕೃಷ್ಣ? 5 3 8 ಪಂಚಮಹಾಭೂತಗಳು ಮತ್ತೆ 3 ಸೂಕ್ಷ್ಮ ಶರೀರದ ಅಂಶಗಳನ್ನ ಏನಂತ ಹೇಳ್ತಾರೆ ಕೃಷ್ಣ? ಕೆಳಮಟ್ಟದ ಪ್ರಕೃತಿ. ನನ್ನ ಅಪರಾಶಕ್ತಿ ಅಲ್ವಾ? ಕೆಳಮಟ್ಟದ ಶಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಕೆಳಮಟ್ಟದ ಶಕ್ತಿಗೆ ಪರ ಅಂತೀವ ಅಪರ ಅಂತೀವ? ಪರ ಪ್ರಕೃತಿನ ಅಪರ ಪ್ರಕೃತಿ? ಯಾಕಂದ್ರೆ ನಿಮ್ಗೆ ಪ್ರಶ್ನೆ ಬರುತ್ತೆ, ಪರ ಪ್ರಕೃತಿ ಅಂದ್ರೇನು ಅಪರ ಪ್ರಕೃತಿ ಅಂದ್ರೆ ಏನಂತ ಬರುತ್ತೆ. ಸೊ ನಿಮ್ಗೆ ಯಾವಾಗ್ಲೂ ಕನ್ಫ್ಯೂಸ್ ಆಗ್ಬಿಡುತ್ತೆ. ಪರಾಗೆ ಅಪರ ಬರಿತೀವಿ, ಅಪರಾಗೆ ಪರ ಬರಿತೀವಿ ಅಲ್ವಾ? ಹೇಗೆ ಜ್ಞಾಪಕ ಇಟ್ಕೋತೀರಾ? ಹರೇ ಕೃಷ್ಣ. ಅಪರ ಕೆಳಮಟ್ಟದ ಐಹಿಕ ಶಕ್ತಿಗೆ ಓಕೆ. ಪರ ಅಂತಂದ್ರೆ ಶ್ರೇಷ್ಠ ಶಕ್ತಿ, ಭಗವಂತನ ಶ್ರೇಷ್ಠ ಶಕ್ತಿ. ಅವಾಗ ಏನಾಗುತ್ತೆ ನಮ್ಗೆ ಬರಿಬೇಕಾದ್ರೆ ನಾವು ಆಪೋಸಿಟ್ ಬರ್ದ್ಬಿಡ್ತೀವಿ. ಸೊ ಪರ ಅಂತಂದ್ರೆ ಪರಮಾತ್ಮ ಅಲ್ವಾ? ಪರಮ, ಅವನು ಉನ್ನತವಾಗಿರೋದನ್ನು ಹಾಗೆ ಜ್ಞಾಪಕ ಇಟ್ಕೊಳ್ಳಿ ನೀವು ಅಲ್ವಾ? ಪರ ಅಂದ್ರೆ ಪರಮಾತ್ಮ ಅಥವಾ ಪರಮ. ಸೊ ಅದು ಪರ ಪ್ರಕೃತಿ, ಅದು ಭಗವಂತನ ಅಂತರಂಗ ಶಕ್ತಿ ಅಥವಾ ಇದು ಅಪರ ಅಂತಂದ್ರೆ ಭಗವಂತನ ಕೆಳಮಟ್ಟದ ಶಕ್ತಿ ಅಲ್ವಾ? ಅಥವಾ ಭೌತಿಕ ಶಕ್ತಿ ಅಥವಾ ಐಹಿಕ ಶಕ್ತಿ ಅಂತ ಆತರ ಜ್ಞಾಪಕ ಇಟ್ಕೊಳ್ಳಿ. ಸೊ ಇವಾಗ ಅಪರ ಶಕ್ತಿ ಯಾವ್ದ್ರಿಂದ ಆಗಿದೆ? ಈ 8 ಅಂಶಗಳಿಂದ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ 7ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಏನಂತ ಹೇಳ್ತಾರೆ ಭಗವಂತ? ಮಾತಾಜಿ ಅವೆರಡಕ್ಕೂ ಡಿಫ್ರೆನ್ಸ್ ಇನ್ನೊಮ್ಮೆ ಹೇಳ್ತೀರಾ ದಯವಿಟ್ಟು? ಏನ್ ಮಾತಾಜಿ? ಪರ ಮತ್ತೆ ಅಪರ ಅವೆರಡಕ್ಕೂ ಡಿಫ್ರೆನ್ಸ್ ಇನ್ನೊಂದ್ಸಲ ಹೇಳಿ. ಹಾ ಮಾತಾಜಿ. ಸೊ ಇವಾಗ ಪರಾಶಕ್ತಿ ಅಂತಂತಂದ್ರೆ ಭಗವಂತನ ಅಂತರಂಗ ಶಕ್ತಿ ಮಾತಾಜಿ. ಭಗವಂತನ ಅಂತರಂಗ ಶಕ್ತಿ. ಅಪರಾಶಕ್ತಿ ಅಥವಾ ಅಪರ ಪ್ರಕೃತಿ ಅಂತ ಶಕ್ತಿನೂ ಹೇಳ್ಬೋದು, ಪ್ರಕೃತಿನೂ ಹೇಳ್ಬೋದು, ಎರಡೂ ಒಂದೇನೆ. ಅಪರ ಪ್ರಕೃತಿ ಅಥವಾ ಅಪರಾಶಕ್ತಿ ಅಂತಂದ್ರೆ ಭಗವಂತನ ಕೆಳಮಟ್ಟದ ಶಕ್ತಿ ಅಥವಾ ಈ ಐಹಿಕ ಶಕ್ತಿ ಅಥವಾ ಭೌತಿಕ ಶಕ್ತಿ ಅಥವಾ ಬಹಿರಂಗ ಶಕ್ತಿ, ಇವೆಲ್ಲ ಒಂದೇನೆ ಮಾತಾಜಿ. ಧನ್ಯವಾದ ಮಾತಾಜಿ. ಓಕೆ ಮಾತಾಜಿ. ಈ ಅಪರಾಶಕ್ತಿಯಲ್ಲಿ ಏನೆಲ್ಲ ಬರುತ್ತೆ ಅಂತಂದ್ರೆ ಇದು ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿ ರೇವಚ. ಸೊ ಇವೆಲ್ಲನೂ ಸಹ 8 ಸಹ ಈ ಅಪರ ಪ್ರಕೃತಿಯಲ್ಲಿ ಬರುತ್ತೆ. ಸೊ ಈ ಅಪರ ಪ್ರಕೃತಿಯನ್ನ ಅನುಭವಿಸ್ತಾ ಇರುವಂತಹ ಜೀವಿಗಳು ಪರ ಪ್ರಕೃತಿಯಲ್ಲಿ ಬರ್ತಾರೆ. ಅಂದ್ರೆ ನಾವು ಭಗವಂತನ ಉನ್ನತ ಮಟ್ಟದ ಶಕ್ತಿಗೆ ಬರ್ತೀವಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ಪರ ಪ್ರಕೃತಿ ಭಗವಂತನ ಅಂತರಂಗ ಶಕ್ತಿ. ಅಂತರಂಗ ಶಕ್ತಿ ಅದರಲ್ಲೂ ಸಹ 3 ಶಕ್ತಿಗಳಿದೆ ಅಲ್ವಾ? ಸಂವಿತ್, ಸಂಧಿನಿ ಮತ್ತೆ ಹ್ಲಾದಿನಿ ಶಕ್ತಿ ಇದೆ ಅಲ್ವಾ? ಸೊ ಅದೇ ತರ ಇಲ್ಲಿ ಅಪರ ಪ್ರಕೃತಿಯಲ್ಲಿ ನಮ್ಗೆ 3 ಗುಣಗಳಿದೆ ಅಲ್ವಾ? ಸತ್ವ, ರಜೋ, ತಮೋ ಗುಣಗಳು ಇದೆ. ಸೊ ಇಲ್ಲಿ ನಾವ್ ಏನನ್ನ ತುಂಬಾ ಮುಖ್ಯವಾಗಿ ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ಈ ಪರ ಮತ್ತೆ ಅಪರ ಪ್ರಕೃತಿಗೆ ಸೇರದ ವಸ್ತು ಯಾವುದು ಇಲ್ಲ, ಈ ಸೃಷ್ಟಿಯಲ್ಲೇ ಯಾವುದು ಇಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಅದು ಪರ ಪ್ರಕೃತಿನಾದ್ರೂ ಆಗಿರ್ಬೇಕು, ಅಪರ ಪ್ರಕೃತಿನಾದ್ರೂ ಆಗಿರ್ಬೇಕು. ಸೊ ಯಾವುದೇ ಒಂದು ವಸ್ತು ತಗೊಂಡ್ರು ಪರ ಪ್ರಕೃತಿ ಆಗಿರ್ಬೇಕು ಅಥವಾ ಅಪರ ಪ್ರಕೃತಿ ಆಗಿರ್ಬೇಕು. ಸೊ ಈ ಎರಡನ್ನೂ ಸಹ ದೇವೋತ್ತಮ ಪರಮ ಪುರುಷನ ಶಕ್ತಿ ಅಥವಾ ಆಸ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಂಗಂದ್ರೆ ಏನರ್ಥ? ಎಲ್ಲದಕ್ಕೂ ಒಡೆಯ ಕೃಷ್ಣ ಅಂತ ಹೇಳ್ಬಿಟ್ಟು. ಇಲ್ಲಪ್ಪ ಈ ವಸ್ತು ಒಂದು ಕೃಷ್ಣ ಒಡೆಯ ಅಲ್ಲ ಅಂತ ಹೇಳ್ಬಿಟ್ಟು ನಾವ್ ಹೇಳಂಗೆ ಇಲ್ಲ. ಪ್ರತಿಯೊಂದು ವಸ್ತುವಿನ ಒಡೆಯ ಕೃಷ್ಣ, ಎಲ್ಲವೂ ಪರಮ ಪುರುಷನ ಆಸ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪರ ಪ್ರಕೃತಿ ಅಪರ ಪ್ರಕೃತಿ ಎರಡನ್ನೂ ಸಹ ಭಗವಂತನಿಂದನೇ ಬಂದಿರುವಂತದ್ದು ಅಲ್ವಾ? ಸೊ ಇವಾಗ ನಾವು ಜೀವರಾಶಿಗಳು ನಾವು ಇವಾಗ ಪೂರ್ತಿಯಾಗಿ ಅಂತರಂಗ ಶಕ್ತಿಯಲ್ಲಿ ಇಲ್ಲ. ಯಾಕೆಂದ್ರೆ ಅದ್ರೆ ಎಸ್ಪೆಷಲಿ ಬದ್ಧ ಜೀವಿಗಳು. ಯಾಕೆ ಅಂತಂದ್ರೆ ನಾವ್ ಇವಾಗ ಭೌತಿಕ ಶಕ್ತಿಯ ಸಂಪರ್ಕಕ್ಕೆ ಬಂದ್ಬಿಟ್ಟಿದೀವಿ. ಅದಕ್ಕೆ ನಮ್ಮನ್ನ ತಟಸ್ಥ ಶಕ್ತಿಗೆ ಇಡ್ತಾರೆ ಅಲ್ವಾ? ಸೊ ನಾವ್ ಇಚ್ಛೆ ಪಟ್ರೆ ನಾವು ಅಂತರಂಗ ಶಕ್ತಿ ಕಡೆಗೂ ಬರ್ಬಹುದು, ಅಂತರಂಗ ಶಕ್ತಿಯ ಆಶ್ರಯಕ್ಕಾದ್ರೂ ಬರ್ಬೋದು, ಇಲ್ಲ ಅಂತಂದ್ರೆ ಬಹಿರಂಗ ಶಕ್ತಿಯ ಆಶ್ರಯಕ್ಕಾದ್ರೂ ನಾವು ಬರ್ಬೋದು ಅಲ್ವಾ? ತಟ. ಸೊ ತಟ ಅಂದ್ರೆ ನಿಮ್ಗೆ ಗೊತ್ತಲ್ವಾ? ಸೊ ಅದು ನದಿಯ ತೀರದಲ್ಲಿರೋದನ್ನ ತಟ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ತಟಸ್ಥ ಶಕ್ತಿಗೆ ನಾವು ಜೀವರಾಶಿಗಳು ಬರ್ತೀವಿ. ಅದರ್ವೈಸ್ ನಾವು ಬರೇ ಪರ ಮತ್ತೆ ಅಪರ ಅಂತ ಹೇಳ್ಬಿಟ್ಟು ನಾವು ಡಿವೈಡ್ ಮಾಡಿದಾಗ ನಾವು ಪರಾಶಕ್ತಿಗೆ ಬರ್ತೀವಿ. ಎಲ್ಲ ಜೀವರಾಶಿಗಳು ಬದ್ಧಾತ್ಮರೇ ಆಗ್ಲಿ ಮುಕ್ತಾತ್ಮರೇ ಆಗ್ಲಿ, ದೇವತೆಗಳೇ ಆಗ್ಲಿ, ಅವರೆಲ್ಲರನ್ನು ಸಹ ಭಗವಂತನ ಉನ್ನತ ಮಟ್ಟದ ಶಕ್ತಿಗೆ ಬರ್ತೀವಿ. ಸೊ ಅದನ್ನ ನಾವಿಲ್ಲಿ ತಿಳ್ಕೊಬೇಕಾಗಿರೋದು. ಸೊ ಇವಾಗ ಈ ಪರ ಅಪರ ಪ್ರಕೃತಿಯನ್ನ ಹೇಗೆ ಅರ್ಥ ಮಾಡಿಸ್ತಾ ಇದ್ರೆ ಪ್ರಭುಪಾದರು ಅಂತಂದ್ರೆ, ಇವಾಗ ಬೆಂಕಿ ಇದ್ದಾಗ ಸೊ ಬೆಂಕಿಯಿಂದ ಬೆಳಕುನು ಬರುತ್ತೆ, ಶಾಖನು ಬರುತ್ತೆ ಅಲ್ವಾ? ಬೆಳಕು ಮತ್ತೆ ಶಾಖ ಈ ಬೆಂಕಿಯ ಶಕ್ತಿಗಳು ಅಲ್ವಾ? ಸೊ ಬೆಳಕು ಮತ್ತೆ ಶಾಖ ಎರಡನ್ನೂ ಸಹ ಬೆಂಕಿಯ ಶಕ್ತಿಗಳು ಅಂತ ನೀವು ಅರ್ಥ ಮಾಡ್ಕೋತೀರಾ ಅಥವಾ ಅಗ್ನಿಯ ಶಕ್ತಿಗಳು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬಹುದು ಅಲ್ವಾ?
ಹರೇ ಕೃಷ್ಣ. ಎಸ್ ಬೆಂಕಿಯ ಮಾತಾಜಿ. ಶಕ್ತಿ. ಹೌದು ಮಾತಾಜಿ. ಅದೇ ತರನೇ ಸೊ ಭಗವಂತನಿಂದ ಈ ಎರಡು ಶಕ್ತಿಗಳು ಬರ್ತಾ ಇದೆ, ಪರಾಶಕ್ತಿ ಅಪರಾಶಕ್ತಿ ಅಥವಾ ಪರಾ ಪ್ರಕೃತಿ ಅಪರಾ ಪ್ರಕೃತಿ ಬರ್ತಾ ಇದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಎರಡೂನು ಸಹ ಬರ್ತಾ ಇರೋದು ಯಾರಿಂದ? ದೇವೋತ್ತಮ ಪರಮ ಪುರುಷನಿಂದ ಈ ಎರಡೂ ಶಕ್ತಿಗಳು ಬರ್ತಾ ಇದೆ. ಮತ್ತೆ ಈ ಇಡೀ ಜಗತ್ತಿನಲ್ಲಿರುವಂತಹ ವಸ್ತುಗಳೆಲ್ಲನೂ ಸಹ ಅದು ಪರಾ ಪ್ರಕೃತಿಗೆ ಸೇರಿರ್ಬೇಕು, ಇಲ್ಲಾಂದ್ರೆ ಅಪರಾ ಪ್ರಕೃತಿಗೆ ಅದು ಸೇರಿರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ದೇವೋತ್ತಮ ಪರಮ ಪುರುಷ ಎಲ್ಲದರ ಒಡೆಯ. ಅವ್ನು ಬರೇ ಒಡೆಯ ಮಾತ್ರ ಅಲ್ಲ, ಎಲ್ಲವನ್ನ ಅವರು ನಿಯಂತ್ರಿಸ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲೇನೆ ಈ ಏನು ಅಪರಾ ಪ್ರಕೃತಿ ಎಲ್ಲವನ್ನ ಅವಳು ನೀನು ನಡೆಸ್ತಾ ಇದ್ದಾಳೆ ಅವಳು. ಆದ್ರೆ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು, ಮಾರ್ಗದರ್ಶನ ಕೊಡ್ತಾ ಇರೋದು ಯಾರು ಅಂತಂದ್ರೆ ದೇವೋತ್ತಮ ಪರಮ ಪುರುಷ. ಸೊ ಮತ್ತೆ ಭಗವಂತ ನಮ್ಗೆ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ನಮ್ಮನ್ನ ಇದ್ರಲ್ಲಿ ಇಟ್ಬಿಟ್ಟು ಓಕೆ ನೀವ್ ಹೆಂಗಾದ್ರೂ ಬದುಕೋ ಹೋಗಿ ಅಂತ ಅವ್ರು ನಮ್ಮನ್ನ ಬಿಟ್ಟಿಲ್ಲ. ಅವ್ರು ಪಾಲನೆ ಪೋಷಣೆ ಅವರು ಮಾಡ್ತಾ ಇದ್ರೆ ನಮ್ಗೆ ಏನೆಲ್ಲ ಬೇಕು ಇಲ್ಲಿ ನಾವು ಸಂತೋಷವಾಗಿ ಬದುಕ್ಲಿಕ್ಕೆ ಸೂರ್ಯ, ಚಂದ್ರ, ಅಗ್ನಿ, ವಾಯು ಎಲ್ಲವನ್ನ ಅವರು ಕೊಟ್ಟಿದ್ದಾರೆ ನಮ್ಗೆ. ಅವ್ರ ಪಾಲನೆಯನ್ನ ಮಾಡ್ತಾ ಇದ್ರೆ, ಪೋಷಣೆಯನ್ನ ಮಾಡ್ತಾ ಇದಾರೆ. ಮತ್ತೆ ಅವ್ರು ಈ ಕಾಲವನ್ನ ಇಟ್ಟಿದ್ದಾರೆ ಅಲ್ವಾ. ಸೊ ನಮ್ಗೆ ಇವಾಗ ನಾವಿಷ್ಟು ವರ್ಷಗಳ ಕಾಲ ಇರ್ಬೇಕು, ಮತ್ತೆ ಈ ಭೌತಿಕ ಪ್ರಪಂಚ ಇಷ್ಟು ವರ್ಷ ಕಾಲ ಇರ್ಬೇಕು, ಅದಾದ್ಮೇಲೆ ಎಲ್ಲವೂ ಸಹ ನಾಶ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ಎಲ್ಲವನ್ನ ಅವರು ಅಂದ್ರೆ ಅವರು ಸೃಷ್ಟಿ, ಸ್ಥಿತಿ, ಲಯ ಮೂರನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಪರಾ ಪ್ರಕೃತಿ ಮತ್ತೆ ಅಪರಾ ಪ್ರಕೃತಿ, ನಿಮ್ಗೆ ಅದು ಪ್ರಶ್ನೆ ಬರುತ್ತೆ. ಸೊ ಎಲ್ಲವೂ ಸಹ ಭಗವಂತನ ಪರಾ ಮತ್ತೆ ಅಪರಾ ಶಕ್ತಿಗಳು. ಸೊ ಪರಾ ಪ್ರಕೃತಿ ಅಂತಂದ್ರೆ ಅದಕ್ಕೆ ಜೀವ ಇದೆ, ಇದನ್ನ ಆಧ್ಯಾತ್ಮಿಕ ಶಕ್ತಿ ಅಂತಾನೂ ಸಹ ಕರಿತೀವಿ. ಸೊ ಅಪರಾ ಪ್ರಕೃತಿ ಅದು ನಿರ್ಜೀವವಾದದ್ದು, ಅದನ್ನ ಐಹಿಕ ಶಕ್ತಿ, ಭೌತಿಕ ಶಕ್ತಿ ಅಂತಾನೂ ಕರಿತೀವಿ, ಅಥವಾ ಕೆಳಮಟ್ಟದ ಶಕ್ತಿ, ಭಗವಂತನ ಕೆಳಮಟ್ಟದ ಶಕ್ತಿ ಅಂತಾನೂ ಕರಿತೀವಿ. ಇದನ್ನ ಉಚ್ಚ ಮಟ್ಟದ ಶಕ್ತಿ ಅಂತಾನೂ ನಾವು ಕರಿತೀವಿ, ಆಧ್ಯಾತ್ಮಿಕ ಶಕ್ತಿ ಅಂತಾನೂ ಕರಿತೀವಿ, ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಅಂತಾನೂ ಕರಿತೀವಿ. ನೋಡಿ ಎಷ್ಟೊಂದು ಪದಗಳಿದೆ. ಅವೆಲ್ಲನೂ ಸಹ ಏನೇ ಪದವನ್ನ ಉಪಯೋಗಿಸಿದ್ರು ಸಹ ಎರಡೇ ಶಕ್ತಿಗಳು, ಒಂದು ಪರಾಶಕ್ತಿ, ಇನ್ನೊಂದು ಅಪರಾಶಕ್ತಿ, ಈ ಎರಡಕ್ಕೆ ಸೇರಿರ್ಬೇಕು. ಸೊ ಎಲ್ಲವೂ ಸಹ ಭಗವಂತನ ಆಸ್ತಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊಬೇಕು. ಸೊ ಇದೇ ನಾವು ತುಂಬಾ ಮುಖ್ಯವಾಗಿ ತಿಳ್ಕೊಬೇಕಾರದು. ಸೊ ಈಶಾವಾಸ್ಯ ತತ್ವ ಅಂತಂದ್ರೆ ಏನರ್ಥ? ಸೊ ಎಲ್ಲವೂ ಸಹ ಭಗವಂತನಿಗೆ ಸೇರ್ಬೇಕಾಗಿರೋದು. ಎಲ್ಲದರ ಒಡೆಯ ಭಗವಂತ, ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇರೋದು ಭಗವಂತ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ. ನೋಡಿ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಪರ್ಪಟ್ಟಲ್ಲಿ, ಪರ ಅಥವಾ ಅಪರಾ ಪ್ರಕೃತಿಗೆ ಸೇರದ ಯಾವುದೂ ಈ ಜಗತ್ತಿನಲ್ಲಿಲ್ಲ, ಆದ್ದರಿಂದ ಎಲ್ಲವೂ ಪರಮ ಪುರುಷನ ಆಸ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಇದೇ ಈಶಾವಾಸ್ಯ ತತ್ವ ಅಂತಂದ್ರೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಈ ಈಶೋಪನಿಷತ್ತಿನ ಪ್ರಭುಪಾದರು ಅವರು ಬ್ಯಾಕ್ ಟು ಗಾಡ್ ಹೆಡ್ ಆ ಮ್ಯಾಗಝಿನ್ ಅಲ್ಲಿ ಮೊದಲನೇ ಬಾರಿ 1944ನೇ ಇಸ್ವಿಯಲ್ಲಿ ಆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಅವ್ರು ಇದನ್ನ ಭಾವಾರ್ಥವನ್ನ ಅವ್ರು ಬರೀತಾರೆ. ಯಾಕಂದ್ರೆ ಆ ಸಮಯಕ್ಕೆ ಇದರ ಮಾಹಿತಿ ತುಂಬಾನೇ ಪ್ರಸ್ತುತ ಆಗಿರುತ್ತೆ ಅಲ್ವಾ. ಯಾಕಂದ್ರೆ ಎಲ್ಲಾ ದೇಶಗಳ ನಡುವೆ ಅಲ್ಲಿ ಯುದ್ಧ ನಡೀತಾ ಇದೆ. ಏನಕ್ಕೋಸ್ಕರ ಯುದ್ಧ ನಡೀತಾ ಇದೆ ಅಲ್ಲಿ, ಯಾವ ಒಂದು ಕಾರಣಕ್ಕೆ ಯುದ್ಧವನ್ನ ನಡೆಸ್ತಾ ಇದ್ದಾರೆ ಅವರು ಅಲ್ವಾ. ಸೊ ಬೇರೆ ದೇಶಗಳ ಮೇಲೆ ಒಡೆತನವನ್ನ ಅವರು ಸ್ಥಾಪಿಸ್ಬೇಕು, ಅದಕ್ಕೋಸ್ಕರ ಅಲ್ಲಿ ಯುದ್ಧವನ್ನ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಇದು ಯಾರ್ದು ನಿಮ್ದು ಆಸ್ತಿ ಅಲ್ಲ, ಇದು ದೇವೋತ್ತಮ ಪರಮ ಪುರುಷನ ಆಸ್ತಿ. ಅದು ಪರಾ ಶಕ್ತಿ ಇರ್ಬೋದು ಅಥವಾ ಅಪರಾಶಕ್ತಿ ಇರ್ಬೋದು, ಅದು ಯಾವುದೇ ಆದ್ರೂ, ಈ ಭೌತಿಕ ಪ್ರಪಂಚ ಇರ್ಬೋದು, ಆಧ್ಯಾತ್ಮಿಕ ಪ್ರಪಂಚ ಇರ್ಬೋದು, ಚರಾಚರ ವಸ್ತು ಯಾವುದೇ ಇರ್ಬೋದು, ಅದೆಲ್ಲನೂ ಸಹ ಭಗವಂತನಿಗೆ ಸೇರಿರೋದು ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಪ್ರಭುಪಾದರು ಈ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅಲ್ಲಿ ಈ ಈಶೋಪನಿಷತ್ ಆ ಶ್ಲೋಕಗಳ ಆ ಒಂದು ಭಾವಾರ್ಥವನ್ನ ಅವರು ಬರೀತಾರೆ ಅಲ್ವಾ. ಸೊ ಇವಾಗ ನಮ್ಮೆಲ್ಲರ ಮನಸ್ಥಿತಿ ಯಾವ ತರ ಇದೆ? ಸೊ ನಮ್ಗೆ ದೇವೋತ್ತಮ ಪರಮ ಪುರುಷ ಬೇಡ, ದೇವೋತ್ತಮ ಪರಮ ಪುರುಷನ ಶಕ್ತಿ ಬೇಕು, ಅವರ ಆಸ್ತಿ ಬೇಕು ಅಲ್ವಾ. ಸೊ ದೇವೋತ್ತಮ ಪರಮ ಪುರುಷನ ಆಸ್ತಿ ಅಂತಂದ್ರೆ ಏನು ನಾವು ತಿಳ್ಕೊಂಡ್ರೆ ಹಾಗೇನೆ ಈಗ. ಹರೇ ಕೃಷ್ಣ. ಪರ ಮತ್ತು ಅಪರ ಪ್ರಕೃತಿ ಮತ್ತು ಪರಾಶಕ್ತಿ ಅಪರಾಶಕ್ತಿ ಬೇಕು. ಆದ್ರೆ ನಮ್ಗಿವಾಗ ಎಟ್ತಾ ಇರೋದು ಯಾವ ಶಕ್ತಿ? ಶಕ್ತಿ, ಐಹಿಕ ಶಕ್ತಿ ಅಥವಾ ಭೌತಿಕ ಶಕ್ತಿ ಅಲ್ವಾ. ಈ ಭೌತಿಕ ಅಂದ್ರೆ ಈ ನಮ್ಮ ಸುತ್ತಮುತ್ತಲಿರೋದು ಪ್ರತಿಯೊಂದನ್ನು ಸಹ ನಾವೇನ್ ಮಾಡ್ತೀವಿ, ಭೋಗಿಸ್ಲಿಕ್ಕೆ ನಾವು ಹೋಗ್ತಾ ಇದೀವಿ ಅಲ್ವಾ. ಸೊ ಇವಾಗ ರಾವಣ ಏನ್ ಮಾಡಿದ್ರು? ಸೊ ರಾವಣನಿಗೆ ಸೀತಾ ಮಾತೆ ಬೇಕಾಯ್ತು, ಆದ್ರೆ ರಾಮ ಬೇಡ ಅಲ್ವಾ. ಸೊ ಇವಾಗ ನಮ್ಮೆಲ್ಲರಿಗೂ ಅಷ್ಟೇ, ನಮ್ಗೆ ಲಕ್ಷ್ಮಿ ಬೇಕು, ಆದ್ರೆ ಭಗವಂತನನ್ನ ನಾರಾಯಣನ ನಾವು ಪೂಜೆ ಮಾಡ್ಲಿಕ್ಕೆ ನಾವು ತಯಾರಾಗಿಲ್ಲ ಅಲ್ವಾ. ಸೊ ನಮ್ಮ ಮನಸ್ಥಿತಿ ಆ ತರ ಇದೆ. ಸೊ ಅದಕ್ಕೋಸ್ಕರ ಪ್ರಭುಪಾದರು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅದು ನಿಜವಾಗಿ ಸೇರ್ಬೇಕಾಗಿರೋದು ಯಾರಿಗೆ? ದೇವೋತ್ತಮ ಪರಮ ಪುರುಷನಿಗೆ. ಪರ ಮತ್ತೆ ಅಪರ ಶಕ್ತಿ ಎರಡನ್ನೂ ಸಹ ಭಗವಂತನಿಂದ ಬಂದಿದೆ. ಹೇಗೆ ಅಗ್ನಿಯಿಂದ ಶಾಖ ಮತ್ತೆ ಬೆಳಕು ಬರುತ್ತೋ ಅದೇ ತರನೇ ಭಗವಂತನಿಂದ ಈ ಪರಾಶಕ್ತಿ ಮತ್ತೆ ಅಪರಾಶಕ್ತಿ ಬಂದಿದೆ. ಎರಡನ್ನೂ ಸಹ ಭಗವಂತನ ಆಸ್ತಿ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ.
ಸೊ ಭಗವಂತನ ಹತ್ರ ಹಲವಾರು ಆಸ್ತಿಗಳಿದೆ, ಶಕ್ತಿಗಳಿದೆ ಅಲ್ವಾ. ನಾವು ನೋಡಿದ್ವಿ ಇದಕ್ಕಿಂತ ಮುಂಚೆನೆ ಅಲ್ವಾ. ಸೊ ಇವಾಗ ಅಂತರಂಗ ಶಕ್ತಿಯಲ್ಲಿ, ಬಹಿರಂಗ ಶಕ್ತಿಯಲ್ಲೆಲ್ಲ ಎಷ್ಟೆಲ್ಲ ಶಕ್ತಿ ಇದೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಭಗವಂತ ಅವರು ಷಡ್ ಐಶ್ವರ್ಯಗಳನ್ನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಇಷ್ಟೆಲ್ಲ ಶಕ್ತಿಯನ್ನ ಭಗವಂತ ಅವರು ಹೊಂದಿದ್ದಾರೆ. ಸೊ ಇವಾಗ ಈಶಾ ಅಂತಂದ್ರೆ ಭಗವಂತನಿಂದ, ಆವಾಸ್ಯಂ ಅಂತಂದ್ರೆ ಒಡೆತನದಲ್ಲಿದೆ ಮತ್ತು ನಿಯಂತ್ರಿಸಲ್ಪಟ್ಟಿದೆ. ಯಾವ್ದೆಲ್ಲ ಚರಾಚರ ವಸ್ತುಗಳೆಲ್ಲವೂ ಸಹ ಭಗವಂತನ ಒಡೆತನದಲ್ಲಿದೆ ಮತ್ತೆ ಅವನಿಂದ ನಿಯಂತ್ರಿಸಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವ್ ಯಾವಾಗ್ಲೂ ಸಹ ಯೋಚನೆ ಮಾಡ್ಬೇಕು, ನಮ್ಮ ಹತ್ರ ಇರೋ ವಸ್ತುಗಳು ಯಾರಿಗೆ ನಿಜವಾಗ್ಲೂ ಸೇರಿದೆ ಅಂತ ಬಿಟ್ಟು ಯೋಚನೆ ಮಾಡ್ಬೇಕು. ಸೊ ಇವಾಗ ಇಲ್ಲಿ ನಮ್ಗೆ ಪ್ರಭುಪಾದರು ಒಂದು ಸಾದೃಶ್ಯವನ್ನ ಕೊಡ್ತಾ ಇದ್ದಾರೆ. ಏನಂತಂದ್ರೆ ಇವಾಗ ಒಬ್ಬ ಬಡಗಿಯನ್ನ ನಾವು ಮನೆಗೆ ಕರೆಸ್ಬಿಟ್ಟು ಅವನಿಗೆ ಒಂದು ಏನು ಟೇಬಲ್ ಏನೋ ಮಾಡ್ಬೇಕು, ಅದಕ್ಕೋಸ್ಕರ ಬೇಕಾಗಿರೋ ವಸ್ತುಗಳನ್ನೆಲ್ಲ ನಾವೇ ಒದಗಿಸಿ ಕೊಡ್ತೀವಿ. ಆ ಬಡಗಿ ಏನ್ ಮಾಡ್ತಾನೆ, ಅದನ್ನೆಲ್ಲ ಒಂದು ಸರಿಯಾದ ಒಂದು ಆಕೃತಿಯನ್ನ ಕೊಟ್ಬಿಟ್ಟು ಅದನ್ನೆಲ್ಲ ಜೋಡಿಸ್ಬಿಟ್ಟು ಅವ್ನು ನಮ್ಗೆ ಇವಾಗ ಒಂದು ಟೇಬಲ್ ಅನ್ನ ರೆಡಿ ಮಾಡಿದಾನೆ. ಟೇಬಲ್ ಅನ್ನ ರೆಡಿ ಮಾಡ್ಬಿಟ್ಟು ಅವನು ನಮ್ಗೆ ಕೊಡೋ ಬದ್ಲು ಅವನು ಅದನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ ನೀನ್ ಎತ್ಕೊಂಡು ಹೋಗ್ತಿದ್ಯಾ ಅಂತ ಕೇಳಿದ್ರೆ, ನಾನೇ ಇದನ್ನ ಮಾಡಿರೋದು, ಅದಕ್ಕೋಸ್ಕರ ನಾನೇ ಇದರ ಒಡೆಯ, ನಾನು ಇದನ್ನ ತಗೊಂಡ್ ಹೋಗ್ತೀನಿ ಅಂತ ಬಿಟ್ಟು ಹೇಳ್ತಾನೆ. ಸೊ ಅವಾಗ ನೀವ್ ಏನ್ ಹೇಳ್ತೀರಾ ಆ ಬಡಗಿಗೆ? ಅವ್ನ್ ಮಾಡ್ತಾ ಇರೋದ್ ಸರಿ ಇದೆಯಾ? ಬಡಗಿ ಮಾಡ್ತಾ ಇರೋದ್ ಸರಿ ಇದೆಯಾ? ತಪ್ಪಿದೆ ಅವ್ನಿಗೆ ಏನ್ ಹೇಳ್ತೀರಾ ನೀವು? ಇದು ಸಾ ಅದು ನಮ್ದು ವಸ್ತು ಅಂತ ಹೇಳ್ತೀವಿ ಮಾತಾಜಿ. ಇದು ನನ್ನದು ಅಂತ. ಹಾ. ಸೊ ಇವಾಗ ಅದು ಯಾರಿಗೆ ನಿಜವಾಗ್ಲೂ ಯಾರಿಗೆ ಸೇರಿರ್ಬೇಕು? ಅದು ಭಗವಂತನಿಗೆ. ಭಗವಂತನಿಗೆ ಬಿಟ್ಬಿಡಿ. ಅಂದ್ರೆ ಈ ಭೌತಿಕವಾಗಿ ನೋಡಿದಾಗ ಯಾರಿಗ್ ಸೇರ್ಬೇಕಾದ್ರು, ಬಡಗಿಗೆ ಸೇರ್ಬೇಕು ಅಥವಾ ನಮ್ಗೆ ಸೇರ್ಬೇಕಾ? ನಮ್ಗೆ ಸೇರ್ಬೇಕಾದ್ರೆ ಇವಾಗ ಏನ್ ಮಾಡ್ತಿದ್ದಾನೆ ಬಡಗಿ, ಅದನ್ನ ಎತ್ಕೊಂಡ್ ಹೋಗ್ತಿದ್ದಾನೆ. ಯಾಕೆ ಎತ್ಕೊಂಡ್ ಹೋಗ್ತಾ ಇದ್ದಾನೆ? ನಾನೇ ಇದನ್ನ ತಯಾರು ಮಾಡಿದ್ದು, ನಾನೇ ಇದರ ಒಡೆಯ ಅಂತ ಹೇಳ್ಬಿಟ್ಟು ಅವ್ನು ಎತ್ಕೊಂಡ್ ಹೋಗ್ತಾ ಇದ್ದಾನೆ ಅಲ್ವಾ. ಆದ್ರೆ ಇವಾಗ ನಿಜವಾದ ಅರ್ಥದಲ್ಲಿ ಅವನು ಬರೀ ಕೂಲಿಯನ್ನ ಮಾತ್ರ ತಗೊಂಡ್ ಹೋಗ್ಬೇಕು ಅಲ್ವಾ. ಯಾಕಂದ್ರೆ ಎಲ್ಲಾ ವಸ್ತುಗಳನ್ನ ಕೊಟ್ಟಿರೋದು ಯಾರು? ನಾವೇ ಅಲ್ವಾ. ಅವನು ಒಂದ್ ಸ್ವಲ್ಪ ಇವಾಗ ಶ್ರಮ ವಹಿಸಿದಾನೆ, ಅದಕ್ಕೆ ಅವ್ನಿಗೆ ಏನ್ ಕೊಡ್ಬೇಕು? ನಾವ್ ಇವಾಗ ಒಂದು ಕೂಲಿಯನ್ನ ಮಾತ್ರ ಕೊಡ್ಬೇಕು, ಅವನು ಕೂಲಿಯನ್ನ ಮಾತ್ರ ತಗೊಂಡ್ ಹೋಗ್ಬೇಕು. ಆದ್ರೆ ಇವಾಗ ಅವ್ನು ಏನ್ ಮಾಡ್ತಿದ್ದಾನೆ, ಅವ್ನು ತಯಾರು ಮಾಡಿರೋ ವಸ್ತುವನ್ನೇ ನಂದು ಅಂತ ಹೇಳ್ಬಿಟ್ಟು ಅವನು ಘೋಷಣೆ ಮಾಡ್ತಿದ್ದಾನೆ, ನಾನೇ ಅದರ ಒಡೆಯ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದೇ ರೀತಿ ಇವಾಗ ನಾವುನು ಅಷ್ಟೇನೆ. ಇವಾಗ ನಾವು ಇವಾಗ ಒಂದ್ ಮನೆ ಕಟ್ಟಿದಾಗ ನಾವ್ ಯೋಚನೆ ಮಾಡ್ಬೇಕು. ಹೌದು, ಇವಾಗ ನಾವೇನಂತೀವಿ, ಒಂದು ಮನೆಯನ್ನ ಕಟ್ಟಿದಾಗ ನಾವೇನ್ ಹೇಳ್ತೀವಿ? ಆ ಮನೆಯನ್ನ ನಾವೇನ್ ಹೇಳ್ತೀವಿ? ನನ್ ಮನೆ ನನ್ನ ಮನೆ, ನನ್ನ ಮನೆ ಅಂತ ಹೇಳ್ತೀವಿ ಅಲ್ವಾ. ನಾವ್ ಒಂದು ಕ್ಷಣ ಯೋಚನೆ ಮಾಡ್ಬೇಕು, ಹೌದು ಇದು ನನ್ನ ಮನೆನೇ, ಆದ್ರೆ ಇದಕ್ಕೆ ಉಪಯೋಗಿಸಿರೋ ವಸ್ತುಗಳನ್ನೆಲ್ಲ ನಾನ್ ತಯಾರು ಮಾಡಿದೀನ ಅಂತ ಯೋಚನೆ ಮಾಡ್ಬೇಕು ಅಲ್ವಾ. ಸೊ ಇವಾಗ ಅದಕ್ಕೆ ಬೇಕಾಗಿರುವಂತಹ ಇಟ್ಟಿಗೆನೆ ಆಗ್ಲಿ, ಸಿಮೆಂಟೇನೆ ಆಗ್ಲಿ, ಆ ನೆಲನೇ ಆಗ್ಲಿ ಅಲ್ವಾ, ನೀರೇನೇ ಆಗ್ಲಿ, ಸೊ ಇವೆಲ್ಲವನ್ನ ನಾವ್ ತಯಾರು ಮಾಡ್ಲಿಕ್ಕೆ ಸಾಧ್ಯನಾ? ನಾವೆಷ್ಟು ಗ್ರೇಟ್ ಇದ್ರೆ ಮಾತ್ರ ಇವನ್ನೆಲ್ಲ ನಾವು ತಯಾರು ಮಾಡ್ಲಿಕ್ಕೆ ಸಾಧ್ಯನಾ? ಯಾವ್ದಾದ್ರು ಒಂದನ್ನ ನಾವು ತಯಾರು ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ ಮಾತಾಜಿ. ಇದನ್ನೆಲ್ಲ ಜೋಡಿಸ್ಲಿಕ್ಕೆ ಮಾತ್ರ ಸಾಧ್ಯ ಅಷ್ಟೇ. ನಾವ್ ಇದನ್ನೆಲ್ಲ ಜೋಡಿಸಿದೀವಿ, ಆ ವಸ್ತುಗಳನ್ನೆಲ್ಲ ತಗೊಂಡ್ ಜೋಡಿಸ್ತೀವಿ. ಹೇಗೆ ಈಗ ಬಡಗಿ ಆ ಎಲ್ಲ ನಾವು ಕೊಟ್ಟಿರೋ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಅವನಿವಾಗ ಒಂದು ವಸ್ತುವನ್ನ ತಯಾರು ಮಾಡಿದ್ದಾನೆ. ಅದೇ ತರನೇ ಇದನ್ನೆಲ್ಲ ಈ ಇಟ್ಟಿಗೆ, ಸಿಮೆಂಟ್ ಇದನ್ನೆಲ್ಲ ಉಪಯೋಗಿಸಿ ನಾವು ಒಂದು ಮನೆಯನ್ನ ಕಟ್ಟಿದ್ದೀವಿ ಅಲ್ವಾ. ಆದ್ರೆ ಈ ಮೂಲ ವಸ್ತುಗಳೆಲ್ಲ ಯಾರಿಗೆ ಸೇರ್ಬೇಕಾಗಿರೋದು? ಭಗವಂತನಿಗೆ ಸೇರ್ಬೇಕಾಗಿರೋದು. ನಾವೇನ್ ಮಾಡ್ತಾ ಇದೀವಿ, ನಾವ್ ಏನ್ ಯೋಚನೆ ಮಾಡ್ತಾ ಇದೀವಿ? ಅದರ ಒಡೆಯ ನಾನು, ಇದರ ಮಾಲೀಕ, ಈ ಮನೆಯ ಮಾಲೀಕ ನಾವು ಅಂತ ಯೋಚನೆ ಮಾಡ್ತಾ ಇದೀವಿ. ನಾವಿವಾಗ ಈಶಾವಾಸ್ಯ ತತ್ವವನ್ನ ನಾವಿವಾಗ ಪಾಲನೆ ಮಾಡ್ತಾ ಇದೀವಾ? ಇಲ್ಲ ಅಲ್ವಾ. ಸೊ ಅದನ್ನೇ ನಮ್ಗೆ ಹೇಳ್ತಾ ಇರೋದು. ಅದಕ್ಕೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ರೆ, ನೀವು ಯಾವುದೇ ಒಂದು ವಸ್ತು ತಗೊಂಡಾಗ ನೀವು ಯೋಚನೆ ಮಾಡ್ಬೇಕು ಒಂದು ಕ್ಷಣ, ಇದು ಈ ವಸ್ತು ಯಾರಿಗೆ ಸೇರಿದೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದನ್ನ ನಾವು ಈ ಈಶಾವಾಸ್ಯ ತತ್ವದಲ್ಲಿ ನಾವಿಲ್ಲಿ ಅರ್ಥ ಮಾಡ್ಕೊತಾ ಇದೀವಿ. ಸೊ ಇವಾಗ ಇಲ್ಲಿ ಹೇಳ್ತಾ ಇದ್ರೆ ಪ್ರಭುಪಾದರು, ಉದಾಹರಣೆಗೆ ಮನೆಯ ಮಣ್ಣು, ಮರ, ಕಲ್ಲು, ಕಬ್ಬಿಣ, ಸಿಮೆಂಟ್ ಮೊದಲಾದ ವಸ್ತುಗಳಿಂದ ಆಗಿದೆ. ನಾವು ಈಶೋಪನಿಷತ್ತಿನ ಪ್ರಕಾರ ಚಿಂತಿಸುವುದಾದ್ರೆ ಈ ಯಾವುದೇ ವಸ್ತುಗಳನ್ನು ನಾವೇ ಸ್ವತಃ ತಯಾರು ಮಾಡಲಾಗುವುದಿಲ್ಲ. ನಾವು ಅವುಗಳನ್ನೆಲ್ಲ ಒಟ್ಟಿಗೆ ತಂದು ಕೂಲಿಯವರ ಮೂಲಕ ಬೇರೆ ಬೇರೆ ಆಕಾರ ಕೊಡಬಹುದು ಅಷ್ಟೇ. ಕೂಲಿ ಕೆಲಸದವನೊಬ್ಬನು ತಾನು ಒಂದು ವಸ್ತುವನ್ನು ತಯಾರು ಮಾಡಲು ತುಂಬಾ ಕಷ್ಟಪಟ್ಟಿರುವುದರಿಂದ ತಾನೇ ಆ ವಸ್ತುವಿನ ಒಡೆಯ ಎಂದು ಹೇಳಿಕೊಳ್ಳಲಾಗುವುದಿಲ್ಲ ಅಲ್ವಾ. ನಾವಿವಾಗ ಬಡಗಿಯನ್ನ ನೋಡಿದ್ವಿ, ನಾನು ಇವಾಗ ತುಂಬಾ ಕಷ್ಟಪಟ್ಟು ನಾನು ಇದನ್ನ ತಯಾರು ಮಾಡಿದೀನಿ, ಅದಕ್ಕೆ ನಾನು ಈ ವಸ್ತುವಿನ ಒಡೆಯ ನಾನು ಅಂತ ಅವ್ನು ಹೇಗೆ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ವೋ, ಅದೇ ತರನೇ ನಾವಿವಾಗ ಮನೆಯ ಮಾಲೀಕ ನಾವು ಅಂತ ಹೇಳ್ಬಿಟ್ಟು ನಾವ್ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲೊಂದು ಚಟುವಟಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಂತಂದ್ರೆ, ಪ್ರಸ್ತುತ ವ್ಯವಹಾರಗಳಿಂದ ಉದಾಹರಣೆಗಳನ್ನ ಆಯ್ಕೆ ಮಾಡಿ. ಸೊ ಇದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಸ್ಥಳೀಯ ದೇವಾಲಯ, ಸಮುದಾಯ ಎಲ್ಲಿ ಈ ಈಶಾವಾಸ್ಯ ತತ್ವದ ಕೊರತೆ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ. ಇವಾಗ ಒಂದು ಎಕ್ಸಾಂಪಲ್ ಅನ್ನ ನಾನು ನಿಮ್ಗೆ ಕೊಟ್ಟೆ ಅಲ್ವಾ.
ಸೊ ಇವಾಗ ಏನಂತಂದ್ರೆ ಇವಾಗ ಮನೆ ನಮ್ದಲ್ಲ ಅದು, ಆದ್ರೂ ಸಹ ಇವಾಗ ನಮ್ದು ಒಡೆತನ ಅಂತ ಹೇಳ್ಬಿಟ್ಟು ನಾವು ಅದನ್ನ ಒಡೆಯರು ಅಂತ ಭಾವಿಸ್ತಾ ಇದೀವಿ ಅಲ್ವಾ. ಅದೇ ತರ ಈಶಾವಾಸ್ಯ ತತ್ವ ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದೀವಿ. ಮನೆಯಲ್ಲಿ ನೋಡ್ತಾ ಇದೀವಿ, ಮತ್ತೆ ಒಂದು ಕುಲದಲ್ಲಿ ನೋಡ್ತಾ ಇದೀವಿ, ಒಂದು ರಾಷ್ಟ್ರದಲ್ಲಿ ನೋಡ್ತಾ ಇದೀವಿ, ಅಂತಾರಾಷ್ಟ್ರೀಯ ಹಂತದಲ್ಲಿ ನೋಡ್ತಾ ಇದೀವಿ, ಇಲ್ಲಿ ಸ್ಥಳೀಯ ದೇವಾಲಯ ಸಮುದಾಯದಲ್ಲೂ ನೋಡ್ತಾ ಇದೀವಿ. ಸೊ ಎಲ್ಲಿ ಕೊರತೆ ಇದೆ, ಇಲ್ಲಿ ಈಶಾವಾಸ್ಯ ತತ್ವದ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಒಂದ್ 4-5 ಜನ ಹೇಳಿ, ನೀವ್ ಯಾವ್ದಾದ್ರು ಎಕ್ಸಾಂಪಲ್ಸ್ ಅನ್ನ ಹೇಳಿ. ನಮ್ಮ ಸುತ್ತಮುತ್ತಲು ನಾವೆಲ್ಲ ನೋಡ್ತಾ ಇದೀವಿ ಅಲ್ವಾ. ಸೊ ಆ ಎಕ್ಸಾಂಪಲ್ಸ್ ಅನ್ನ ಹೇಳಿ. ಹ್ಯಾಂಡ್ ರೈಸ್ ಮಾಡಿ, ಯಾಕಂದ್ರೆ ಇನ್ನ ಒಂದ್ 3 ಆಕ್ಟಿವಿಟೀಸ್ ಇದೆ. ಮತ್ತೆ ಪಾರ್ಟಿಸಿಪೇಟ್ ಮಾಡ್ದವ್ರೆ ಮಾಡ್ಬೇಡಿ. ಸೊ ಎಲ್ಲರೂ ಮಾಡಿದ್ರೆ ನಿಮ್ಗೆ ಇದು ಚೆನ್ನಾಗಿ ಅರ್ಥ ಆಗತ್ತೆ. ರಾಜು ಪ್ರಭುಜಿ ಹೇಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ಈಗ ಹೇಳಿದ್ರಲ್ಲ, ಈಗ ನಾವು ಕಾಶ್ಮೀರ ಇದಕ್ಕೆ ಈಗಿನ ನಡೀತಾ ಇದೆಯಲ್ಲ, ಅದೇ ನಾವು ಬಡದಾಡ್ತಿದ್ವಲ್ಲ ಮಾತಾಜಿ. ಅವರು ಕಾಶ್ಮೀರ್ ನಮ್ದಂತಾರೆ, ನಾವು ನಮ್ದಂತೀವಿ. ಇದು ಇದ್ರದ್ದು ಬೆಸ್ಟ್ ಎಕ್ಸಾಂಪಲ್ ಮಾತಾಜಿ. ಈಗ ಈಗ ಪ್ರಸ್ತುತವಾಗಿ ನಡೀತಾ ಇರುವಂತದ್ದು ಉದಾಹರಣೆನ ಕೊಟ್ಟಿದ್ದೀರಾ ಹರಿಬೋಲ್ ಪ್ರಭುಜಿ. ಹೌದು, ಈ ಒಂದು ನ್ಯೂಸ್ ಅನ್ನ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು ಪ್ರಭುಜಿ? ಹೇಳಿ ಪ್ರಭುಜಿ, ಈ ವಿಷಯವನ್ನ ತಿಳ್ಕೊಂಡಾಗ ನೀವು ಮೊದಲೇ ಬಾರಿ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಏನಾದ್ರೆ ಅದೇ ಮಾತಾಜಿ ಹೇಳಿದ್ರಲ್ಲ, ಎಲ್ಲ ಪ್ರತಿಯೊಬ್ಬರು ಪರಮ ಪ್ರಬಂಧ ಇದೆ, ನಾವು ಸುಮ್ನೆ ಇಲ್ಲಿ ನಾವು ಬಡದಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ ಮಾತಾಜಿ. ಯಾವ್ದು ನಮ್ದಿಲ್ಲ, ನಾವು ಉಪಭೋಗ ಮಾಡ್ತಾ ಇದೀವಿ ಅಷ್ಟೇ. ಆ ಉಪಭೋಗ ಮಾಡೋದ್ರಲ್ಲಿ ನಂದು ಅಂತ ನಾವು ಬಡದಾಡ್ತಾ ಇದೀವಿ ಮಾತಾಜಿ ಇಲ್ಲಿ. ಹಾ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಆಶ್ರಯ ಗೋಪಿ ದೇವಿದಾಸಿ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ಸ್ಥಳೀಯವಾಗಿ ದೇವಸ್ಥಾನಗಳಲ್ಲಿ ಇರ್ತದೆ, ಅದೆಲ್ಲ ಆನುವಂಶಿಕವಾಗಿ ಬಂದಿರ್ತದೆ. ಬ್ರಾಹ್ಮಣರು ಹೇಳ್ತಾರೆ ಇದು ನಮ್ಗೆ ಸಂಬಂಧಪಟ್ಟಂತ ದೇವಾಲಯ ಅಂತ. ದತ್ತಿ ಇಲಾಖೆ ಅಂದ್ರೆ ಸರಕಾರ ಹೇಳ್ತದೆ ಇದು ದತ್ತಿ ಇಲಾಖೆ, ಇದು ಸರಕಾರಕ್ಕೆ ಸೇರಿದಂತ ಹೇಳಿ. ಅದರಲ್ಲಿ ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಇದೆಲ್ಲ ಭಗವಂತನದು, ಆದ್ರೆ ನಾವು ಅದಕ್ಕೋಸ್ಕರ ಕಿತ್ತಾಡ್ಕೊಳ್ತಿದ್ದೇವೆ. ತುಂಬಾ ದೇವಾಲಯಗಳೆಲ್ಲ ಗಲಾಟೆ ಘರ್ಷಣೆಗಳೆಲ್ಲ ಆಗ್ತಾ ಉಂಟು ಅಂತ ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಂತದಲ್ಲಿ? ಹರೇ ಕೃಷ್ಣ. ಅಥವಾ ಮನೆಗಳಲ್ಲಿ, ಕುಲದಲ್ಲಿ? ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ರುತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಈಗ ಏನು ಅಂತಾರೆ, ನೀರು ಜಲ ಕಾವೇರಿಗೆ ಹೊಡೆದಾಟ, ಅದು ಟ್ರಿಬ್ಯುನಲ್ ಎಲ್ಲ ಅದನ್ನ ನೇಮಿಸ್ತಾ ಇರ್ತಾರೆ. ಅಂದ್ರೆ ಪ್ರತಿಯೊಂದಕ್ಕೂ ಭಗವಂತ ಸೃಷ್ಟಿಸಿರೋದನ್ನ ಇದು ನಂದು ನನಗೆ ಅಂತ ಹೇಳಿ ಅಂತ ಅದೊಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಮತ್ತೆ ಬೌಂಡ್ರಿ ಲೈನ್ ಮಾತಾಜಿ, ಅಂತಾರಾಷ್ಟ್ರೀಯ ಗೆರೆ ರೇಖೆ, ಅದನ್ನು ಕೂಡ ಅಷ್ಟೇನೆ. ಅಲ್ಲಿನೂ ನಮ್ಮದೇ ಆದಂತ ಒಂದು ಜಾಗ, ಇದು ನನ್ನ ಜಾಗ, ಇದು ನಿಂದ ಜಾಗ ಅಂತ ಹೇಳಿ ಅಲ್ಲೂ ಕೂಡ ವಿಪರೀತ ಹೊಡೆದಾಟ. ಅಲ್ಲಿ ಅಮೂಲ್ಯವಾದ ಮಾನವ ಸಂಪನ್ಮೂಲನೇ ಅಲ್ಲಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಮಾತಾಜಿ. ಮತ್ತೆ ಮಾತಾಜಿ ಹೇಳ್ದಂಗೆ ದೇವಸ್ಥಾನದಲ್ಲೂ ಅಷ್ಟೇನೆ. ಅಂದ್ರೆ ಕಮ್ಯುನಿಟಿ ಇವ್ರು ಪ್ರೆಸಿಡೆಂಟ್ ಅದು ಎಲ್ಲ ಅಂತ ಹೇಳಿ ತಾವಾಗೆ ನೇಮಿಸ್ಕೊಂಡು ಯಾರು ಅತಿ ಹೆಚ್ಚು ದುಡ್ಡು ಕೊಟ್ಟು ಸೇವೆ ಮಾಡ್ಸಿರ್ತಾರೆ ಅವ್ರಿಗೆ ಮೊದಲ ಆದ್ಯತೆ. ಪಾಪ ಅವಳು ಅಂದ್ರೆ ಏನು ಅಂತಂದ್ರೆ ಭಕ್ತಿಗಿಂತ ಅಲ್ಲಿ ಹೆಚ್ಚಾಗಿ ಹಣಕ್ಕೆ ಪ್ರಾಮುಖ್ಯತೆನೆ ಕೊಡ್ತಾರೆ ಮಾತಾಜಿ. ಪಾಪ ಅದು ದೇವಸ್ಥಾನದಲ್ಲಿ ಅದೆಲ್ಲ ಆ ರೀತಿ ಬಾಳನೆ ನಡೀತಾ ಇರುತ್ತೆ ಮಾತಾಜಿ, ನಮ್ ಸುತ್ತಮುತ್ತಲು ಎಲ್ಲದನ್ನು. ಇನ್ನು ಅಂತಾರಾಷ್ಟ್ರೀಯ ಅಂತಂದ್ರೆ ಬೌಂಡ್ರಿ ಲೈನ್, ಅದಕ್ಕೆ ಹೋರಾಡ್ತಾ ಇರ್ತಾರೆ. ಮತ್ತೆ ರಕ್ಷಣೆ, ಇದು ನಮ್ಮ ಜಾಗ, ಇದು ನನ್ನ, ಇದು ಕ್ರಾಸ್ ಮಾಡಬಾರ್ದು ಅದಕ್ಕೆ. ಇನ್ನು ನಮ್ದು ಇದು ಕರ್ನಾಟಕ ಸುತ್ತಮುತ್ತಲು ನದಿ ನೀರು, ಇದು ಎಲ್ಲದ್ರಲ್ಲೂ ಕೂಡ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ. ಯಾವಾಗ್ಲೂ ಕಾವೇರಿ ಹೊಡೆದಾಟ ಹೋರಾಟ ಇದ್ದೇ ಇರುತ್ತೆ ಮಾತಾಜಿ ಇದು. ಧನ್ಯವಾದಗಳು ಶ್ರುತಿ ಮಾತಾಜಿ. ಹರಿಬೋಲ್. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಇನ್ನೊಬ್ರು ಯಾರಾದ್ರೂ ಟ್ರೈ ಮಾಡಿ. ಹರೇ ಕೃಷ್ಣ. ಹೇಳಿ ಪ್ರಭು. ಹರೇ ಕೃಷ್ಣ. ಹೇಳಿ ಪ್ರಭುಜಿ. ಹೇಳಿ, ಒಬ್ಬರಾದ್ರೂ ಹೇಳಿ ಪ್ರಭುಜಿ. ಇದು ಇಂಡಿಯಾ ಪಾಕಿಸ್ತಾನ ಉಂಟು, ಅದರಲ್ಲಿ ಸಮುದ್ರದಲ್ಲಿ ಕೂಡ ಬಾರ್ಡರ್ ಉಂಟು. ಈ ಕಡೆ ಬೆಸ್ತರ್, ಆ ಕಡೆ ಹೋದ್ರೆ ಅವರನ್ನ ಅಲ್ಲಿ ಅರೆಸ್ಟ್ ಮಾಡ್ತಾರೆ, ಅವರು ನಮ್ದು ಸಮುದ್ರಕ್ಕೆ ಬಂದಿದೆ ಅಂತ. ಈ ರೀತಿ ಎಲ್ಲ ಆಗ್ತದೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಮತ್ತೆ ಇನ್ಯಾರಾದ್ರೂ ಹೇಳ್ತೀರಾ? ಪ್ರಭುಜಿಗಳಿಗೆ ಜಾಸ್ತಿ ಮಾಹಿತಿ ಇರುತ್ತೆ ಆಕ್ಚುಲಿ, ನೀವ್ ಮಾಹಿತಿ ಕೊಡ್ಬೋದು ನಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸ್ಥಳೀಯ ದೇವಾಲಯಗಳಲ್ಲಿ ಇದು ಗ್ರಾಮದ ಪ್ರಸಿದ್ಧ ರಾಮ ಮಂದಿರ ವಾರ್ಷಿಕ ರಥೋತ್ಸವ, ಆಮೇಲೆ ಸ್ಥಳೀಯ ಯುವಕರಿಂದ
ಆಯೋಜಿಸಲ್ಪಡುವ ದೇವಾಲಯದ ಇದು ಶುದ್ಧೀಕರಣ ಇವೆಲ್ಲ ಸಹ ಬರ್ತವೆ. ಮತ್ತು ಅಂತಾರಾಷ್ಟ್ರೀಯ ಒಂದು ಅಮೆರಿಕದಾಗ ಸ್ಥಾಪಿತವಾಗಿರುವ ಇದು ವೆಂಕಟೇಶ್ವರ ದೇವಸ್ಥಾನದ ಸಮುದಾಯದಿಂದ ವ್ಯವಸ್ಥಾಪನೆ ಮಾಡುವುದು ಈ ತರದ್ದು ಬರ್ತವೆ ಮಾತಾಜಿ. ಆಮೇಲೆ ಲಂಡನ್ನಲ್ಲಿ ಮಂದಿರದಲ್ಲಿ ಬೃಹತ್ ಆಚರಣೆಗಳನ್ನು ಆರ್ಥಿಕ ನೆರವು ನೀಡುವುದು ಇವೆಲ್ಲ ಅಂತಾರಾಷ್ಟ್ರೀಯ ಬರ್ತವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸೊ ಇವಾಗ ಎಷ್ಟೊಂದು ಎಕ್ಸಾಂಪಲ್ ಅನ್ನ ಕೊಟ್ರಿ. ಸೊ ಇವಾಗ ನಾವು ನೋಡ್ತಾ ಇದ್ರೆ ಈಗ ನಾವು ಒಳ ಹೊಕ್ಕು ನೋಡಿದಾಗ ನಮ್ಗೆ ಗೊತ್ತಾಗ್ತಿದೆ ಅಲ್ವಾ, ಎಲ್ಲಾ ಕಡೆನೂ ಸಹ ಆ ಈಶಾವಾಸ್ಯದ ತತ್ವದ ಕೊರತೆ ಇದೆ ಅಂತ ಹೇಳಿ ನಮ್ಗೆ ಇವಾಗ ಅನ್ನಿಸ್ತಾ ಇದೆ ಅಲ್ವಾ. ಸೊ ಇವಾಗ ಕೆಲವು ಎಕ್ಸಾಂಪಲ್ಸ್ ಅನ್ನ ಇವಾಗ ನೋಡಿ, ಇವಾಗ ಮಹಾಭಾರತ ಯುದ್ಧ ಯಾಕಾಯ್ತು ಅಲ್ವಾ, ಅಲ್ಲಿ ಒಂದೇ ಕುಲದವ್ರು ಅವರೆಲ್ಲರನ್ನು ಸಹ ಇದು ಆ ರಾಜ್ಯಕ್ಕೋಸ್ಕರ ಅವ್ರು ಹೊಡೆದಾಡಿ ಎಷ್ಟು ಅಲ್ಲಿ ಪ್ರಾಣ ಹಾನಿಗಳಾಗತ್ತೆ ಅಲ್ವಾ. ಇವಾಗ ಮತ್ತೆ ಮಾತಾಜಿ ಹೇಳ್ದ ಹಾಗೇನೆ ಆ ನೀರಿಗೂ ಸಹ ಕಾವೇರಿಗೋಸ್ಕರ ಎಷ್ಟು ಸತಿ ಗಲಾಟೆಗಳಾಗಿದೆ ಅಲ್ವಾ. ಸೊ ನಾವು ನೋಡಿರೋ ಹಾಗೇನೆ ಎಷ್ಟು ಪ್ರಾಣ ಹಾನಿನೂ ಸಹ ಆಗಿದೆ. ಅದೇ ತರನೇ ಇವಾಗ ಇಂಡಿಯಾ ಮತ್ತೆ ಪಾಕಿಸ್ತಾನದ ಬಾರ್ಡರ್ಸ್ ಅಲ್ಲಿ ಮತ್ತೆ ಚೈನಾ ಇಂಡಿಯಾ ಬಾರ್ಡರ್ಸ್ ಅಲ್ಲಿನೂ ಸಹ ಸೊ ಅಲ್ಲೆಲ್ಲನೂ ಸಹ ಯಾವಾಗ್ಲೂ ಅಷ್ಟು ಕಾವಲಿಗೋಸ್ಕರ ಅಷ್ಟು ಹಣವನ್ನ ನಾವು ವೇಸ್ತಾ ಇದೀವಿ ಅಲ್ವಾ. ಭಗವಂತಂದು ಇದೆಲ್ಲ ಎಲ್ಲದರ ಒಡೆಯ ಭಗವಂತ. ಆದ್ರೆ ನಾವಿವಾಗ ನೋಡಿ ಅಲ್ಲಿ ಒಂದು ಲೈನ್ ಹಾಕೊಂಡು ಈ ಭಾಗ ನಂದು ಈ ಭಾಗ ನಿಮ್ದು ಅಂತ ಹೇಳ್ಬಿಟ್ಟು ನಾವ್ ಇವಾಗ ಇದಕ್ಕೋಸ್ಕರ ನಾವು ಯುದ್ಧ ಮಾಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ ಅಲ್ವಾ, ಕಚ್ಚಾಡ್ತಾ ಇದೀವಿ. ಸೊ ಇವಾಗ ನಾವು ನೋಡಿರೋ ಹಾಗೇನೆ ಅಲೆಕ್ಸಾಂಡರ್ ಭಗವಂತ ಅವನಿಗೆ ಕೊಟ್ಟಿರೋ ಜಾಗ ಅವನಿಗೆ ಕಡಿಮೆ ಆಯ್ತು ಅಲ್ವಾ. ಅವನೇನ್ ಮಾಡ್ತಾನೆ, ಬೇರೆ ದೇಶಗಳ ಮೇಲೆ ಅವನು ದಂಡೆತ್ತಿ ಬರ್ತಾನೆ. ನಾನು ಇಡೀ ಒಂದು ಚಕ್ರಾಧಿಪತಿ ಆಗ್ಬೇಕು, ನಾನು ಇಡೀ ಭೂಮಿ ನನ್ನ ಅಧೀನದಲ್ಲಿ ಇರ್ಬೇಕು ಅನ್ನೋಂತರ ಮನಸ್ಥಿತಿ ಅಲ್ವಾ. ಅದೇ ತರ ಇವಾಗ ಮೊಘಲರು ಬ್ರಿಟಿಷರು ಅವರೆಲ್ಲರೂ ಸಹ ಭಾರತಕ್ಕೆ ಬಂದು ಅವ್ರಿಗೆ ಅವ್ರಿರುವಂತಹ ಒಂದು ದೇಶ ಸಾಲ್ದಾಯ್ತು ಅಲ್ವಾ. ಬೇರೆ ಒಂದು ದೇಶಗಳನ್ನು ಸಹ ಅವರ ಮುಷ್ಟಿಯಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ಟು ಅವರು ಎಲ್ಲಾ ದೇಶಗಳ ಮೇಲೆ ಆಕ್ರಮಣ ಮಾಡ್ಕೊಂಡು ಬರ್ತಾರೆ. ಸೊ ಅದೇ ತರ ನಾವ್ ಇವಾಗ ಮಹಾಭಾರತದಲ್ಲಿ ನಾವು ನೋಡಿದ್ವಿ, ದ್ರೌಪದಿ ಬೇರೆಯವರ ಪತ್ನಿ ಅಲ್ವಾ, ಅವಳನ್ನ ಕೌರವರು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಇಚ್ಛೆಯನ್ನ ಪಟ್ರು ಅಲ್ವಾ. ಸೊ ಇವಾಗ ಬೇರೆಯವರ ಆಸ್ತಿಗೋಸ್ಕರ, ಬೇರೆಯವರ ವಸ್ತುಗಳಿಗೋಸ್ಕರ ಇಲ್ಲಿ ಯುದ್ಧಗಳು ನಡೀತಾ ಇದೆ. ನಾವು ನೋಡಿರೋ ಹಾಗೇನೆ ಹೊನ್ನು ಹೆಣ್ಣು ಮಣ್ಣಿಗೋಸ್ಕರನೇ ಎಷ್ಟೆಲ್ಲ ಯುದ್ಧಗಳು. ನೀವು ಸಮಾಜವನ್ನು ತೆಗೆದು ನೋಡಿದ್ರೆ ಇದಕ್ಕೇನೆ ಅಲ್ಲಿ ಯುದ್ಧ ಆಗಿ ಪ್ರಾಣ ಹಾನಿಗಳೆಲ್ಲ ಆಗಿರೋದು ಅಲ್ವಾ. ಇವಾಗ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಈ ಈಶಾವಾಸ್ಯ ತತ್ವವನ್ನ ನಾವು ಉಲ್ಲಂಘನ ಮಾಡ್ತಾ ಇದೀವಿ ಯಾಕಂದ್ರೆ ನಾವ್ ಯಾರು ಅರ್ಥ ಮಾಡ್ಕೋತಾ ಇಲ್ಲ, ಯಾರು ಒಡೆಯ ನಿಜವಾದವರು ಅಂತ ಹೇಳ್ಬಿಟ್ಟು. ಸೊ ಪ್ರಭುಪಾದರು ಭಾವಾರ್ಥದಲ್ಲಿ ಈ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಈಗ ನಮ್ಗೆ ಇಲ್ಲಿ 2 ವರ್ಗದವರಿದ್ದಾರೆ. ಒಂದು ಏನು ಅಂದ್ರೆ ಬಂಡವಾಳಶಾಹಿಗಳು ಮತ್ತೆ ಕಮ್ಯುನಿಸ್ಟರು. ಸೊ ಯಾರಿಗಾದ್ರೂ ಗೊತ್ತಾ ಬಂಡವಾಳಶಾಹಿಗಳು ಮತ್ತೆ ಕಮ್ಯುನಿಸ್ಟ್ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಮಾತಾಜಿ, ಕಮ್ಯುನಿಸ್ಟರ್ ಅಂದ್ರೆ ಸರ್ಕಾರದವರು. ಹಾ ಓಕೆ. ಬಂಡವಾಳಶಾಹಿಗಳಂದ್ರೆ ಕ್ಯಾಪಿಟಲಿಸ್ಟ್. ಹಾ, ಏನು ವ್ಯತ್ಯಾಸ ಇದೆ ಮಾತಾಜಿ ಕಮ್ಯುನಿಸ್ಟ್ಗೂ ಮತ್ತೆ ಬಂಡವಾಳಶಾಹಿಗಳಿಗೆ? ಇವಾಗ ಬಂಡವಾಳಶಾಹಿಗಳು ಏನ್ ಹೇಳ್ತಾರೆ ಅಂದ್ರೆ ಅವರು ಕಷ್ಟಪಟ್ಟು ದುಡಿತಾರೆ, ಮತ್ತೆ ಅವ್ರು ದುಡ್ದಿದ್ದೆಲ್ಲನೂ ಸಹ ಅವರೇ ಅದನ್ನ ಅನುಭವಿಸ್ತಾರೆ. ಇವಾಗ ನಾನು ಎಷ್ಟು ದುಡಿದ್ರೆ ಅಷ್ಟು ನಾನೇ ಅದನ್ನ ಅನುಭವಿಸಬಹುದು, ಅದು ಬಂಡವಾಳಶಾಹಿಗಳು. ಕಮ್ಯುನಿಸ್ಟ್ ಅಂದ್ರೆ ಯಾವ ತರ ಇರ್ತಾರೆ ಅಂತಂದ್ರೆ ಯಾರು ಎಷ್ಟೇ ದುಡಿದ್ರು ಸಹ ಎಲ್ಲವನ್ನೂ ಅವ್ರು ಸರ್ಕಾರಕ್ಕೆ ಕೊಡ್ಬೇಕು. ಸರ್ಕಾರ ಏನ್ ಮಾಡುತ್ತೆ, ಇಂತಿಷ್ಟು ಅಂತ ಹೇಳ್ಬಿಟ್ಟು ಸ್ಯಾಲರಿಯನ್ನ ಕೊಡುತ್ತೆ ಅಲ್ವಾ. ಸೊ ಇವಾಗ ಇವೆರಡರಲ್ಲಿ ನಿಮ್ಗೆ ಯಾವ್ದು ಸರಿ ಅಂತ ಅನ್ನಿಸ್ತಾ ಇದೆ? ಬಂಡವಾಳಶಾಹಿಗಳು ಮಾಡೋದು ಸರಿನಾ ಅಥವಾ ಕಮ್ಯುನಿಸ್ಟ್ ರಾಷ್ಟ್ರ ಇರುವಂತದ್ದು ಮಾಡೋದು ಸರಿನಾ ಅಂತ ಅನ್ಸುತ್ತಾ ನಿಮ್ಗೆ? ಯಾವ ರಾಷ್ಟ್ರ ಸರಿ ಅಂತ ಅನ್ಸುತ್ತೆ ನಿಮ್ಗೆ? ಬಂಡವಾಳಶಾಹಿಗಳು ನಡೆಸುವಂತಹ ರಾಷ್ಟ್ರ ಸರಿ ಅನ್ಸುತ್ತಾ ಅಥವಾ ಕಮ್ಯುನಿಸ್ಟ್ ಇರುವಂತಹ ರಾಷ್ಟ್ರ ಸರಿ ಅಂತ ಅನ್ಸುತ್ತಾ? ಬಂಡವಾಳಶಾಹಿಗಳು ಅವರೇ ಕಷ್ಟಪಟ್ಟು ದುಡಿತಾರೆ, ಬೇರೆಯವರಿಂದಾನೇ ಕಾರ್ಮಿಕ ವರ್ಗದವರಿಂದ ದುಡಿಸ್ಕೋತಾರೆ. ಅವ್ರಿಗೆ ಬಂದಿರೋದೆಲ್ಲವನ್ನು ಸಹ ನಾನು ಅನುಭವಿಸ್ಬೇಕು, ನಾನಿದರ ಒಡೆಯ ಅಂತ ಹೇಳ್ಬಿಟ್ಟು ಅವ್ರು ಅನುಭವಿಸ್ತಾರೆ. ಇಲ್ಲಿ ಕಮ್ಯುನಿಸಂ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇವಾಗ ಎಲ್ಲರೂ ಸಹ ಕಷ್ಟಪಡ್ತಾರೆ, ಆದ್ರೆ ಅವ್ರು ಎಷ್ಟೇ ಕಷ್ಟಪಟ್ರು ಸಹ ಇವಾಗ ಒಬ್ರು ಲಕ್ಷ ದುಡಿದ್ರು ಸಹ ಅದನ್ನ ಎತ್ಕೊಂಡು ಹೋಗಿ ಅವ್ರು ಸರ್ಕಾರಕ್ಕೆ ಕೊಡ್ಬೇಕು. ಮತ್ತೆ ಇನ್ನೊಬ್ರು ₹100 ದುಡಿದ್ರು ಸಹ ಅದನ್ನ ಎತ್ಕೊಂಡು ಹೋಗಿ ಅವ್ರು ಸರ್ಕಾರಕ್ಕೆ ಕೊಡ್ಬೇಕು. ಸರ್ಕಾರ ಇಂತಿಷ್ಟು ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ಯಾಲರಿ ಕೊಡುತ್ತೆ, ಅಷ್ಟರಲ್ಲೇ ಅವ್ರ ಜೀವನವನ್ನ ಮಾಡ್ಬೇಕು. ಇವಾಗ ನಿಮ್ಗೆ 2 ಸಿಸ್ಟಮ್ ಅಲ್ಲಿ ಹಾ ಮಾತಾಜಿ, ಯಾವ ಸರಿ ಅನ್ಸುತ್ತೆ ನಿಮ್ಗೆ? ಯಾವ್ದು ಸರಿ ಇಲ್ಲ ಮಾತಾಜಿ. ಯಾಕೆ ಯಾವ್ದು ಸರಿ ಇಲ್ಲ ಮಾತಾಜಿ? ಏನ್ ತಪ್ಪಿದೆ ಅವೆರಡಲ್ಲಿ? ಇಲ್ಲಿನೂ ಶೋಷಣೆ ಅಲ್ಲಿನೂ ಶೋಷಣೆ ಅಲ್ವಾ? ಅಲ್ಲೂ ಶಾಂತಿ ಇಲ್ಲ, ಇಲ್ಲೂ ಶಾಂತಿ ಇಲ್ಲ ಅಲ್ವಾ. ಯಾಕಂದ್ರೆ ನೋಡಿ ಅಲ್ಲಿ ಎಷ್ಟು ಜನ ಕಾರ್ಮಿಕ ವರ್ಗದವ್ರು ದುಡಿತಾ ಇದ್ದಾರೆ, ಆದ್ರೆ ಅನುಭವಿಸ್ತಾ ಇರೋದು ಯಾರೋ ಒಬ್ಬ ಅನುಭವಿಸ್ತಾ ಇದ್ದಾನೆ. ಮತ್ತೆ ಅವನೇನೆ ಇವಾಗ ಸಾವುಕಾರ ಆಗ್ತಾ ಹೋಗ್ತಾನೆ, ಬಡವರ ಇರೋನು ಬಡವ ಆಗ್ತಾನೆ ಹೋಗ್ತಾ ಇರ್ತಾನೆ ಅಲ್ವಾ. ಅಲ್ಲಿ ಸಮಾನತೆ ಇರೋದಿಲ್ಲ, ಅದಕ್ಕೋಸ್ಕರ ಅಲ್ಲಿ ಮತ್ತೆನೆ ಅಲ್ಲಿ ಗಲಭೆ ಬರುತ್ತೆ, ಮತ್ತೆ ಅಲ್ಲಿ ಘರ್ಷಣೆ ಬರುತ್ತೆ ಅಲ್ವಾ. ಇವಾಗ ಕಮ್ಯುನಿಸಂ ಅಲ್ಲಿ ಏನಾಗುತ್ತೆ,
ಕಮ್ಯುನಿಸಂ ಅಲ್ಲಿ ಯೋಚನೆ ಮಾಡ್ತಾರೆ ಅಲ್ವಾ, ಇವಾಗ ನಾನು ಯಾಕೆ ಕಷ್ಟಪಟ್ಟು ದುಡಿಬೇಕು, ಯಾಕಂದ್ರೆ ನಾನು ಎಷ್ಟೇ ಕಷ್ಟಪಟ್ರು ಸಹ ನಾನು ಎಲ್ಲ ಎತ್ಕೊಂಡೋಗಿ ಸರ್ಕಾರಕ್ಕೆ ಕೊಡ್ಬೇಕು ಅಂತ ಅನ್ಸತ್ತೆ ಅಲ್ವಾ. ಸೊ ಇವಾಗ ಯಾರೋ ಒಬ್ಬ ಕಷ್ಟಪಟ್ಟಿಲ್ಲ ಅಂದ್ರೂ ಅವನು ಸಹ ಎಷ್ಟು ಹಣವನ್ನ ಗಳಿಸ್ತಾನೋ, ಕಷ್ಟಪಟ್ಟು ಅವನ ಹತ್ರ ತುಂಬಾ ಯಾವ್ದೋ ಒಂದು ನೈಪುಣ್ಯತೆ ಇರುತ್ತೆ, ಅದನ್ನ ಬಳಸಿ ಅವನು ಕಷ್ಟಪಟ್ಟು ದುಡಿದ್ರು ಸಹ ಅವನಿಗೆ ಆ ಸರ್ಕಾರ ಕೊಡೋ ಅಷ್ಟು ಒಂದು ಹಣದಲ್ಲೇನೆ ಅವನು ಜೀವನವನ್ನ ಮಾಡ್ಬೇಕು. ಅವಾಗ ಏನಾಗುತ್ತೆ, ಅವನಿಗೆ ನಾನ್ ಯಾಕೆ ಅಷ್ಟೊಂದು ಕಷ್ಟಪಡ್ಲಿ ಅಂತ ಬಿಟ್ಟು ಅವನಿಗೆ ಸೋಮಾರಿತನ ಬರುತ್ತೆ ಅಲ್ವಾ. ಸೊ ಅದಕ್ಕೆ ಈ ಎರಡೂ ಸಿಸ್ಟಮ್ ಸಹ ಸರಿ ಇಲ್ಲ. ಸೊ ಇಲ್ಲಿ ಎರಡರಲ್ಲೂ ಸಹ ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ನಾನ್ ಇದರ ಒಡೆಯ ಅಂತ ಬಿಟ್ಟು ಸರ್ಕಾರ ನಾನು ಒಡೆಯ, ನನಗೆಲ್ಲರೂ ಕೊಡ್ಬೇಕು ಅಂತ ಅದು ಯೋಚನೆ ಮಾಡ್ತಾ ಇದೆ. ಬಂಡವಾಳಶಾಹಿಗಳು ಏನ್ ಮಾಡ್ತಾರೆ, ಸೊ ಇವಾಗ ನಮ್ಮ ಹತ್ರ ಹೆಚ್ಚು ಹಣ ಇದೆ, ನಾವು ಬಲಶಾಲಿಗಳು, ನಮ್ಗೆ ಹೆಚ್ಚು ಹಣ ಇರ್ಬೇಕು, ನಾನು ಇದರೆಲ್ಲರ ಒಡೆಯ ಅಂತ ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಸೊ ಇವಾಗ ಏನಾಗ್ತಿದೆ, ಇಲ್ಲಿ ಒಬ್ರಿಗೊಬ್ರು ಅಲ್ಲಿ ಕಚ್ಚಾಡ್ತಾ ಇದಾರೆ, ಕಿತ್ತಾಡ್ತಾ ಇದಾರೆ ಅಲ್ವಾ. ಸೊ ಇವ್ರಿಬ್ರು ಸಹ ಸರಿಯಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪ್ರಭುಪಾದ್ರು ಹೇಳ್ತಾರೆ. ಇವಾಗ ಅದನ್ನ ಹೇಗೆ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿದ್ರೆ ಪ್ರಭುಪಾದ್ರು, ಇವಾಗ ಇಬ್ರು ಸಹ ಇವಾಗ ಕಮ್ಯುನಿಸ್ಟ್ರೇ ಆಗ್ಲಿ ಅಥವಾ ಬಂಡವಾಳ ಶಾಹಿಗಳೇ ಆಗ್ಲಿ ಅವರಿಬ್ರು ಸಹ ಅವರು ಕಚ್ಚಾಡ್ತಾ ಇದಾರೆ, ಅವರಿಗೆ ಶಾಂತಿ ಅನ್ನೋದು ಇಲ್ಲ. ಕಮ್ಯುನಿಸ್ಟರಾಗಲಿ ಬಂಡವಾಳ ಶಾಹಿಗಳಾಗಲಿ ಅಥವಾ ಇತರ ಯಾವುದೇ ಪಕ್ಷವಾಗಲಿ ತಾನೇ ಪ್ರಕೃತಿಯ ಸಂಪನ್ಮೂಲಗಳ ಒಡೆಯನೆಂದು ಹೇಳಿಕೊಂಡರೆ ಶಾಂತಿ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವೇ ಒಡೆಯರು ಅಂತ ಅನ್ಕೊಂಡ್ರೆ ಯಾರಿಗೆ ಆಗ್ಲಿ ಶಾಂತಿ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ರೆ, ಇದರ ಸಂಪೂರ್ಣ ಒಡೆತನ ಭಗವಂತನದು. ಯಾವಾಗ ನಾವು ಭಗವಂತ ಇದರ ಒಡೆಯ ಅಂತ ಅರ್ಥ ಮಾಡ್ಕೋತೀವೋ ಅವಾಗಷ್ಟೇ ಅಲ್ಲಿ ನಮ್ಗೆ ಶಾಂತಿ ಅನ್ನೋದು ಸಿಗೋದು ಅಂತ ಹೇಳ್ತಾ ಇದ್ದಾರೆ. ಬಂಡವಾಳಶಾಹಿಗಳು ಕೇವಲ ರಾಜಕೀಯ ದೊಂಬರಾಟದಿಂದ ಕಮ್ಯುನಿಸ್ಟರನ್ನ ದಮನ ಮಾಡಲಾಗುವುದಿಲ್ಲ. ಕದ್ದ ಬ್ರೆಡ್ಡಿಗಾಗಿ ಕಚ್ಚಾಡಿ ಕಮ್ಯುನಿಸ್ಟರು ಬಂಡವಾಳಶಾಹಿಗಳನ್ನ ಸೋಲಿಸಲಾಗುವುದಿಲ್ಲ. ದೇವೋತ್ತಮ ಪರಮಪುರುಷನ ಒಡೆತನವನ್ನ ಅವರು ಒಪ್ಪದಿದ್ದರೆ ಅವರು ತಮ್ಮದು ಎಂದು ಹೇಳಿಕೊಳ್ಳುವ ಎಲ್ಲಾ ಆಸ್ತಿಯು ನೋಡಿ ಏನಾಗ್ತಾ ಇದೆ, ಕದ್ದಿರುವಂತಾಗುತ್ತದೆ ಅಂತ ಹೇಳ್ತೀವಿ. ಇವಾಗ ನಾವೇನಾದ್ರೂ ಯಾವ್ದಾದ್ರು ಒಂದು ವಸ್ತುವನ್ನ ನನ್ನದು ನನ್ನದು ಅಂತ ಹೇಳ್ಕೊಂಡ್ರೆ ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಪ್ರಭುಪಾದ್ರು, ಕದ್ದಿದೀವಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಯಾವ ವಸ್ತುವು ನಮ್ಮದಲ್ಲ ಅಲ್ವಾ, ಎಲ್ಲವೂ ಸಹ ಭಗವಂತಂದೇ. ಇವಾಗ ನಾವ್ ಅದನ್ನ ಏನಾದ್ರೂ ನಮ್ದು ಅಂತ ನಾವ್ ಇಟ್ಕೊಂಡಾಗ ಏನಾಗತ್ತೆ, ನಾವ್ ಅದನ್ನ ಕಳ್ಳತನ ಮಾಡದ ಹಾಗೆ, ಕದ್ದಿರೋ ಹಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ಇವಾಗ ಬೇರೆಯವ್ರ ವಸ್ತುವನ್ನ ನಾವ್ ಇಟ್ಕೊಂಡ್ರೆ ತಾನೇ ನಾವು ಕಳ್ಳತನ ಮಾಡದಾಗೆ. ಅದೇ ತರ ಇವಾಗ ಬೇರೆಯವರ ವಸ್ತುವನ್ನ ನಾವ್ ಇಟ್ಕೊಂಡಾಗ ಅದನ್ನ ನಾವು ಕಳ್ಳತನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕದ್ದಿರುವಂತಾಗುತ್ತದೆ, ಪರಿಣಾಮವಾಗಿ ಅವರು ಪ್ರಕೃತಿಯ ನಿಯಮಗಳಿಂದ ಶಿಕ್ಷೆಗೆ ಒಳಗಾಗುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಇವರಿಬ್ರು ಮಧ್ಯೆ ಇವಾಗ ಈ ತರ ವೈಮನಸ್ಕತೆ ಬಂದ್ರೆ ಏನಾಗತ್ತೆ, ಇಬ್ರು ಕೈಲೂ ಸಹ ಬಾಂಬ್ಗಳಿದೆ. ಕಮ್ಯುನಿಸ್ಟ್ರೇ ಆಗ್ಲಿ ಅಥವಾ ಬಂಡವಾಳಶಾಹಿಗಳೇ ಆಗ್ಲಿ ಅವ್ರಿಬ್ರ ಹತ್ರ ಬಾಂಬ್ಗಳಿದೆ. ಬಾಂಬ್ಗಳಿದ್ದಾಗ ಏನಾಗುತ್ತೆ, ಇವಾಗ ಒಬ್ರಿಗೊಬ್ರು ಮನಸ್ತಾಪ ಬಂದಾಗ ಅವರು ಅವರ ದೇಶದ ಮೇಲೆ ಇವರ ದೇಶದ ಮೇಲೆ ಅವರು ಬಾಂಬನ್ನ ಹಾಕೊಂಡ್ರೆ ಏನಾಗುತ್ತೆ, ಅಲ್ಲಿ ಸರ್ವನಾಶ ಆಗತ್ತೆ ಅಲ್ವಾ. ಪ್ರಭುಪಾದ್ರು ಅದನ್ನೇ ಇಲ್ಲಿ ಹೇಳ್ತಾರೆ. ದೇವೋತ್ತಮ ಪರಮಪುರುಷನ ಒಡೆತನವನ್ನ ಅವರು ಅಂಗೀಕರಿಸ್ತಾರಲ್ಲ ಇದ್ರೆ ಏನಾಗತ್ತೆ ಅಂತಂದ್ರೆ ಕೊನೆಗೆ ಆ ಬಾಂಬ್ಗಳು, ಅವ್ರ ಹತ್ರ ಬಾಂಬ್ಗಳು ಏನ್ ಮಾಡುತ್ತೆ, ಎರಡೂ ಪಕ್ಷಗಳನ್ನ ನಾಶ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆದ್ದರಿಂದ ಇವೆರಡೂ ಪಕ್ಷಗಳು ತಮ್ಮನ್ನ ಉಳಿಸಿಕೊಳ್ಳಲು ಮತ್ತು ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸಲು ಈಶೋಪನಿಷತ್ತಿನ ಉಪದೇಶಗಳನ್ನ ಅನುಸರಿಸಬೇಕು. ನೋಡಿ ಇವಾಗ ನಾವು ಈಶೋಪನಿಷತ್ತಿನ ಉಪದೇಶಗಳನ್ನ ಅನುಸರಿಸಲಿಲ್ಲ ಅಂತಂದ್ರೆ ಶಾಂತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವೋತ್ತಮ ಪರಮ ಪುರುಷನ ನಾವು ಒಡೆಯ ಅಂತ ನಾವು ಅಂಗೀಕರಿಸ್ಲಿಲ್ಲ ಅಂತಂದ್ರೆ ಎಲ್ಲೂ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ನಾವಿಲ್ಲಿ ಯಾರು ಒಡೆಯ ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇವಾಗ ಬಂಡವಾಳಶಾಹಿಗಳು ಸರಿ ಇಲ್ಲ. ಇವಾಗ ನಮಗ್ ಗೊತ್ತಿರಾಗನೆ ಬಂಡವಾಳಶಾಹಿಗಳು ಇರುವಂತಹ ರಾಷ್ಟ್ರ ಯಾವ್ದು ಅಂದ್ರೆ ಅಮೆರಿಕ, ಮತ್ತೆ ಈ ಕಮ್ಯುನಿಸಂ ಇರುವಂತಹ ರಾಷ್ಟ್ರ ಇದು ರಷ್ಯಾ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ. ಅದಕ್ಕೆ ಪ್ರಭುಪಾದ್ರಲ್ಲಿ ಏನ್ ಹೇಳ್ತಾ ಇದ್ರೆ, ಎರಡು ಕಡೆನೂ ಸಹ ಅಲ್ಲಿ ಗಲಭೆಗಳಿದೆ, ಎರಡು ಕಡೆನೂ ಸಹ ಅಲ್ಲಿ ಶಾಂತಿ ಅನ್ನೋದಿಲ್ಲ. ಸೊ ಯಾವ ತರ ಇರ್ಬೇಕು ಅಂತಂದ್ರೆ ದೈವಿ ವರ್ಣಾಶ್ರಮ ಪದ್ಧತಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ದೈವಿ ವರ್ಣಾಶ್ರಮ ಪದ್ಧತಿಯಲ್ಲಿ ಯಾವ ತರ ಇರುತ್ತೆ, ಇವಾಗ ನಮ್ಮ ಗುಣ ಕರ್ಮದ ಅನುಸಾರವಾಗಿ ನಾವು ಅಲ್ಲಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವೃತ್ತಿಯನ್ನ ನಾವು ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇವಾಗ ಅಲ್ಲಿ ದೈವಿ ವರ್ಣಾಶ್ರಮ ಪದ್ಧತಿ ಪ್ರಕಾರ ಇವಾಗ ನಮ್ಮ ಗುಣ ಕರ್ಮಕ್ಕೆ ಅನುಗುಣವಾಗಿ ನಾವು ಅಲ್ಲಿ ಕೆಲಸಗಳನ್ನ ಅಥವಾ ಕರ್ಮವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅಲ್ಲಿ ನಮ್ಗೆ ಅಲ್ಲಿ ಯಾವುದೇ ಒಂದು ಮನಸ್ತಾಪ ಬರೋದಿಲ್ಲ. ಮತ್ತೆ ಇನ್ನೇನಾಗುತ್ತೆ, ನಮ್ಗೆ ಎಂತಹ ಟ್ರೈನಿಂಗ್ ಅನ್ನ ಕೊಡ್ತಾರೆ ಇಲ್ಲಿ ದೈವಿ ವರ್ಣಾಶ್ರಮ ಪದ್ಧತಿಯಲ್ಲಿ ಅಂತಂದ್ರೆ ಅವ್ರು ನಮ್ಗೆ ಮೊದ್ಲನೇ ಹೇಳ್ತಾ ಇದಾರೆ, ಅವ್ರು ಈಶಾವಾಸ್ಯ ತತ್ವವನ್ನ ಹೇಳ್ಕೊಡ್ತಾ ಇದಾರೆ. ಎಲ್ಲದರ ಒಡೆಯ ಕೃಷ್ಣ ಅಂತ ಹೇಳ್ಕೊಡ್ತಾ ಇದಾರೆ. ನೀವು ಇಲ್ಲಿ ಬರೀ ತಾತ್ಕಾಲಿಕವಾಗಿ ನೀವು ಇದೀರಾ. ಸೊ ನಿಮ್ಮ ಈ ದೇಹ ಮತ್ತೆ ಆತ್ಮವನ್ನ ಪೋಷಣೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನೀವು ಉಪಯೋಗಿಸ್ಕೋಬೇಕು. ಈ ಭಗವಂತನ ಆಸ್ತಿ ಏನಿದೆ ಅಷ್ಟರಲ್ಲಿ ಈ ನಿಮ್ಮ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಏನಾಗುತ್ತೆ, ಅವರು ಈಶಾವಾಸ್ಯ ತತ್ವವನ್ನ ಅರ್ಥ ಮಾಡ್ಕೊಳೋದ್ರಿಂದ ಈ ದೈವಿ ವರ್ಣಾಶ್ರಮ ಪದ್ಧತಿಯನ್ನ ನಾವೇನಾದ್ರೂ ನಮ್ಮ ಸರ್ಕಾರ ಅದು ಫಾಲೋ ಮಾಡಿದ್ರೆ ಏನಾಗುತ್ತೆ, ಅವಾಗಷ್ಟೇ ಶಾಂತಿ ಅನ್ನೋದು ಸಿಗುತ್ತೆ ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ. ನಮ್ಗೆ 5ನೇ ಅಧ್ಯಾಯ 29ನೇ ಶ್ಲೋಕದಲ್ಲೂ ಸಹ ಶಾಂತಿ ಮಂತ್ರವನ್ನ ನಾವು ತಿಳ್ಕೊಂಡ್ವಿ. ಯಾವ ಶಾಂತಿ ಮಂತ್ರವನ್ನ ತಿಳ್ಕೊಂಡ್ವಿ, ಯಾರಾದ್ರೂ ಹೇಳ್ತೀರಾ? ಭೋಕ್ತಾರಮೇಘ್ನತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಪೃಚ್ಛತಿ. ಶಾಂತಿ ಮುಚ್ಚತೆ.
ಹರಿಬೋಳ್ ಮಾತಾಡಿ, ಧನ್ಯವಾದಗಳು ಅಲ್ವಾ. ಸೊ ಭೋಕ್ತಾರಾಮ್ ಯಜ್ಞ ತಪಸ್ಸ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ನಾವ್ ಯಾವಾಗ ಮೂರನ್ನ ಅರ್ಥ ಮಾಡ್ಕೋಬೇಕು. ಭೋಕ್ತಾರಾಮ್ ಯಜ್ಞ ತಪಸ್ಸ ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು ಕೃಷ್ಣ. ಯಾಕೆ ಅಂತಂದ್ರೆ ಅವರು ಸರ್ವಲೋಕ ಮಹೇಶ್ವರ, ಎಲ್ಲದರ ಒಡೆಯ ಅವರೇ. ಯಾರು ಒಡೆಯ ಆಗಿರ್ತಾರೋ ಅವರೇ ಅದನ್ನ ಅನುಭವಿಸ್ಬೇಕು. ಮತ್ತೆ ಸುಹೃದಂ ಸರ್ವಭೂತಾನಾಂ, ಎಲ್ಲರ ಹಿತೈಷಿ ಅವರು ಅಲ್ವಾ. ಯಾರಿಗೂ ಅವರು ಕೇಡನ್ನ ಉಂಟು ಮಾಡೋದಿಲ್ಲ. ಈ ಮೂರನ್ನ ಯಾರು ಅರ್ಥ ಮಾಡ್ಕೋತಾರೋ ಅವರು ಶಾಂತಿಯನ್ನ ಪಡಿತಾರೆ ಅಂತ ಬಿಟ್ಟು. ಅದೇ ತರ ಇಲ್ಲಿ ಈಶಾವಾಸ್ಯ ತತ್ವನು ಸಹ ನಮ್ಗೆ ಅದನ್ನೇ ಹೇಳ್ಕೊಡ್ತಾ ಇರೋದು ಅಲ್ವಾ. ಸೊ ಎಲ್ಲದರ ಒಡೆಯ, ಚರಾಚರ ವಸ್ತುಗಳ ಒಡೆಯ ಅವರು ಕೃಷ್ಣ. ಎಲ್ಲವೂ ಸಹ ಅವರ ನಿಯಂತ್ರಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಈಶಾವಾಸ್ಯ ತತ್ವ ಹೇಳ್ಕೊಡ್ತಾ ಇದೆ. ಅದೇ ತರ ನಮ್ಗೆ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು. ಸರಿ, ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಇದು ಚೈತನ್ಯ ಚರಿತಾಮೃತ ಮಧ್ಯಲೀಲೆಯಲ್ಲಿ ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲೆ ಅಶಾಂತ ಕೃಷ್ಣ ಭಕ್ತ ನಿಷ್ಕಾಮ ಆತ ಏವ ಶಾಂತ. ನೋಡಿ ಇಲ್ಲಿ ಯಾರು ಹೇಳ್ತಾ ಇದಾರೆ, ಕೃಷ್ಣ ಭಕ್ತ ಮಾತ್ರನೇ ಶಾಂತಿ ಅಂತ ಇರ್ಲಿಕ್ಕೆ ಸಾಧ್ಯ. ಭುಕ್ತಿನೇ ಆಗ್ಲಿ, ಮುಕ್ತಿನೇ ಆಗ್ಲಿ, ಸಿದ್ಧಿನೇ ಆಗ್ಲಿ, ಕಾಮಿನೇ ಆಗ್ಲಿ, ಅವರೆಲ್ಲರನ್ನು ಸಹ ಅಶಾಂತವಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ ಅಲ್ವಾ. ಇದನ್ನ ನಾವು ಇದಕ್ಕೆ ಮುಂಚೆ ನಾವು ತಿಳ್ಕೊಂಡಿದೀವಿ. ಇವಾಗ ಏನು ಎಲ್ಲವನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೋದಾಗ ಏನಾಗುತ್ತೆ, ನಮ್ಗೆ ಸಿಕ್ಕಿದಾಗ ನಮ್ಗೆ ಸಂತೋಷ ಆಗುತ್ತೆ, ಸಿಗ್ದಲೇ ಇದ್ದಾಗ ಏನಾಗುತ್ತೆ, ದುಃಖವನ್ನ ಹೊಂದುತ್ತೀವಿ. ಇವಾಗ ಯೋಗಿನೂ ಸಹನೂ ಅಷ್ಟೇ, ಅಥವಾ ಸಿದ್ಧಿನೇ ಆಗ್ಲಿ, ಅವ್ರಿಗೇನು ಆ ಅಷ್ಟ ಸಿದ್ಧಿಗಳನ್ನ ಪಡ್ಕೋಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಅಕಸ್ಮಾತ್ ಅದನ್ನ ಸಿಗ್ಲಿಲ್ಲ ಅಂದ್ರೂ ಸಹ ಅವ್ರಿಗೆ ದುಃಖದಲ್ಲಿ ಅವ್ರು ಇರ್ತಾರೆ. ಸೊ ಅದಕ್ಕೋಸ್ಕರನೇ ಅವ್ರು ಇಲ್ಲೇನು ಹೇಳ್ತಾ ಇದಾರೆ, ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಅವರೆಲ್ಲರನ್ನು ಸಹ ಅಶಾಂತದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ನೋಡಿದ್ವಿ, ಇವಾಗ ಕಮ್ಯುನಿಸ್ಟ್ರೇ ಆಗ್ಲಿ ಅಥವಾ ಬಂಡವಾಳಶಾಹಿಗಳೇ ಆಗ್ಲಿ, ಅವರೆಲ್ಲರನ್ನು ಸಹ ಅವರು ತಾನು ಒಡೆಯ ಅಂತ ಅನ್ಕೋತಾ ಇದಾರೆ. ಭಗವಂತನ ಆಸ್ತಿಯನ್ನ ತಾನು ಒಡೆಯ ಅಂತ ಅನ್ಕೋತಿದ್ದಾರೆ. ಅದಕ್ಕೋಸ್ಕರ ಅವ್ರು ಇವಾಗ ಕಳ್ಳತನವನ್ನ ಮಾಡ್ದಂಗ ಆಗುತ್ತೆ. ಇವಾಗ ನಮ್ಗೆ ಗೊತ್ತಾಗ್ಲಿ, ಇವಾಗ ಯಾರಾದ್ರೂ ಕಳ್ಳತನ ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಾರೆ ಅಲ್ವಾ. ಇವಾಗ ಅದೇ ತರನೇ ಇವಾಗ ನಾವು ಸಹ ನಾವೇ ಎಲ್ಲದಕ್ಕೂ ಒಡೆಯ ಅಂತ ಅನ್ಕೊಂಡಾಗ ನಮ್ಗೆ ಅಲ್ಲಿ ಅದು ಪಾಪ ಬರುತ್ತೆ ನಮ್ಗೆ. ಸೊ ಪಾಪ ಬಂದಾಗ ನಾವು ಆ ಶಿಕ್ಷೆನ ನಾವು ಅನುಭವಿಸ್ಬೇಕಾಗತ್ತೆ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಬದುಕ್ದಾಗ್ಲೂ ಅಷ್ಟೇ ಏನಾಗುತ್ತೆ, ನಾಶವಾಗುತ್ತೆ ಅಲ್ವಾ. ನಾವು ನೋಡಿದ್ವಿ ಈಗ ಆ ಬಾಂಬ್ಗಳು ಒಬ್ರ ಮೇಲೆ ಒಬ್ರು ಹಾಕೊಂಡಾಗ ನಾಶವಾಗುತ್ತೆ. ಇವಾಗ ನಾವು ಕೌರವರು ಪಾಂಡವರನ್ನು ನೋಡಿದ್ವಿ, ಅಲ್ಲಿ ಎಷ್ಟು ಅಕ್ಷೋಹಿಣಿ ಸೈನ್ಯದ ನಾಶ ಆಯ್ತು. ಮತ್ತೆ ಇವಾಗ ರಾವಣನು ಸಹ ಬೇರೆಯವರ ವಸ್ತುಗೆ ಅವನು ಇಚ್ಛೆ ಪಟ್ಟಿದ್ದಕ್ಕೆ ಏನಾಯ್ತು, ಅವನ ಸರ್ವನಾಶ ಆಗೋಗುತ್ತೆ ಅಲ್ವಾ. ಅವನೆಂತಹ ಜ್ಞಾನಿ ಆಗಿದ್ದ ಅಲ್ವಾ, ಅವನಿಗೆ ಅಂತಹ ಒಂದು ಸುವರ್ಣ ನಗರವೇ ಇತ್ತು. ಆದ್ರೂ ಸಹ ಅವನು ತನ್ನ ನಾಶವನ್ನ ಅವನು ತಂದ್ಕೊಂಡ. ತನ್ನ ನಂಬಿದವ್ರನ್ನೆಲ್ಲರೂ ಸಹ ನಾಶವಾಗಿ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದ್ರೆ ಪ್ರಭುಪಾದರು, ಹರೇ ಕೃಷ್ಣ ಯಾರಾದ್ರೂ ಓದಿ ಇದನ್ನ. ಸೊ ಅದಕ್ಕೆ ನಾವ್ ಎಂತಹ ಒಂದು ಕಮ್ಯುನಿಸಮ್ ಅನ್ನ ನಾವು ಫಾಲೋ ಮಾಡ್ಬೇಕು ಅಂತ ಹೇಳ್ತಿದಾರೆ ಇಲ್ಲಿ ಪ್ರಭುಪಾದರು. ಹರೇ ಕೃಷ್ಣ, ಓದಿ ಯಾರಾದ್ರೂ. ಭಾಗವತ ಕಮ್ಯುನಿಸ್ಟರು ಹೇಳುತ್ತಾರೆ, ಎಲ್ಲವೂ ರಾಜ್ಯಕ್ಕೆ ಸೇರಿದ್ದು, ನಾವು ಎಲ್ಲವೂ ಭಗವಂತನಿಗೆ ಸೇರಿದ್ದು ಎಂದು ಹೇಳುತ್ತೇವೆ. ಯಾವುದನ್ನು ಯಾರಿಗೂ ಸೇರಿದ್ದು ಎಂದು ನಾವು ಎಂದಿಗೂ ಹೇಳುವುದಿಲ್ಲ. ಇಲ್ಲ, ಇದು ಭಾಗವತ ಕಮ್ಯುನಿಸಂ, ಆದ್ದರಿಂದ ಎಲ್ಲವೂ ದೇವರಿಗೆ ಸೇರಿದ್ದು. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ ಮಾತಾಡಿ, ಇದು ಅರ್ಥ ಆಯ್ತಲ್ಲ. ಸೊ ಅದಕ್ಕೆ ಇಲ್ಲಿ ಯಾವ ತರ ಒಂದು ಕಮ್ಯುನಿಸಂ ಇರ್ಬೇಕು, ನಮ್ಗೆ ಭಾಗವತ ಕಮ್ಯುನಿಸಂ ಇರ್ಬೇಕು. ಈಗ ಕಮ್ಯುನಿಸ್ಟ್ ಏನ್ ಹೇಳ್ತಾರೆ, ಯಾರು ಎಷ್ಟೇ ದುಡಿಲಿ ನೀವು ಅದನ್ನೆಲ್ಲ ತಗೊಂಬಂದು ನಮಗ್ ಕೊಡಿ, ಅದು ಯಾಕಂದ್ರೆ ಅದು ರಾಜ್ಯಕ್ಕೆ ಸೇರ್ಬೇಕಾಗಿರೋದು ಅಂತ ಹೇಳ್ತಾರೆ ಕಮ್ಯುನಿಸ್ಟ್ರು ಅಲ್ವಾ. ಆದ್ರೆ ಇಲ್ಲಿ ಭಾಗವತ ಕಮ್ಯುನಿಸಂ ಏನ್ ಹೇಳ್ತಾ ಇದೆ, ನಮ್ಮ ಕೃಷ್ಣ ಪ್ರಜ್ಞೆ ಇಸ್ಕಾನ್ ಸಂಸ್ಥೆ ಏನ್ ಹೇಳ್ತಾ ಇದೆ, ಇಲ್ಲ ಅದು ಯಾವ ರಾಜ್ಯಕ್ಕೂ ಸೇರಿಲ್ಲ, ಅದು ಎಲ್ಲವೂ ಸಹ ಭಗವಂತನಿಗೆ ಸೇರಿದ್ದು. ಯಾವುದನ್ನು ಯಾರಿಗೂ ಸೇರಿದ್ದು ಎಂದು ನಾವು ಹೇಳುವುದಿಲ್ಲ. ಹೌದಪ್ಪ ಇದು ಇವ್ರಿಗೆ ಸೇರಿರೋದು, ಇದು ಇವ್ರಿಗೆ ಸೇರಿರೋದು ಅಂತ ಹೇಳೋದೇ ಇಲ್ಲ. ಎಲ್ಲವೂ ಸಹ ಭಗವಂತನಿಗೆ ಸೇರಿದ್ದು. ಇದನ್ನ ಭಾಗವತ ಕಮ್ಯುನಿಸಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹರೇ ಕೃಷ್ಣ. ಸೊ ಇಲ್ಲಿ ಇವಾಗ ನಾವ್ ಇನ್ನ ಏನನ್ನ ಅರ್ಥ ಮಾಡ್ಕೋಬೇಕು, ನಮ್ಗೆ ಒಂದ್ ಮನ್ಸಿಗೆ ಬಂದ್ಬಿಡುತ್ತಲ್ವಾ, ಇದೇನಿದು ಪ್ರತಿಯೊಂದನ್ನು ಇವಾಗ ಭಗವಂತನಿಗೆ ಸೇರಿದ್ದು ಅಂದಾಗ, ನಮ್ಗೆ ಅಂತ ಸೇರಿರೋದು ಯಾವ್ದು ಇಲ್ಲ ಅಂದಾಗ ನಮ್ಗೆ ಯಾವ್ದ್ರ ಮೇಲೆ ಆಸಕ್ತಿನೇ ಬರೋದಿಲ್ಲ ಅಲ್ವಾ. ಇವಾಗ ಇದನ್ನ ನಾನ್ ಯಾಕೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ, ಯಾವ್ದು ನನಗೆ ಸೇರಿರೋದಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ಮತ್ತೆ ಅರ್ಥ ಮಾಡಿಸ್ತಾ ಇದ್ದಾರೆ. ನೀವು ಭಗವಂತನ ಯಾವ ಶಕ್ತಿ, ಪರಾಶಕ್ತಿನ ಅಪರಾಶಕ್ತಿನ ನಾವು ಸೇರಿರೋದು, ನಾವೆಲ್ಲ ಜೀವರಾಶಿಗಳು, ಬದ್ಧಾತ್ಮರೇ ಆಗ್ಲಿ ಮುಕ್ತಾತ್ಮರೇ ಆಗ್ಲಿ, ಭಗವಂತನ ಪರಾಶಕ್ತಿನ ಅಪರಾಶಕ್ತಿನ ನಾವು ಭಗವಂತನ ಪರಾಶಕ್ತಿ ಪರಾಶಕ್ತಿಗೆ ಸೇರಿರೋದು. ನಾವು ಸಹ ಭಗವಂತನ ಆಸ್ತಿನೇ, ಒಡೆಯರೇ. ನಾವು ಸಹ ಭಗವಂತನ ಆಸ್ತಿ ಅಲ್ವಾ. ಸೊ ನಮ್ಗೂ ಸಹ ಒಡೆಯರು ಭಗವಂತ ಹೇಳಿದ್ದನ್ನ ನಾವು ಕೇಳ್ಬೇಕು. ಇವಾಗ ಭಗವಂತ ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ಸೊ ಇವಾಗ ನಮ್ಗೆ ಇದರ ಜವಾಬ್ದಾರಿಯನ್ನ ವಹಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಮನುಷ್ಯರಿಗೆ ಕೊಟ್ಟಿದ್ದಾರೆ ಅಲ್ವಾ. ಯಾಕಂದ್ರೆ ನಮ್ಗೆ ಹೆಚ್ಚು ಜ್ಞಾನವನ್ನ ಕೊಟ್ಟಿದ್ದಾರೆ. ಮತ್ತೆ ಭಗವಂತ ನಮ್ಗೆ ಇದನ್ನ ಬದುಕ್ಲಿಕ್ಕೆ ಈ ಎಲ್ಲ ಸಂಪನ್ಮೂಲಗಳನ್ನ ಕೊಟ್ಟಿದ್ದಾರೆ ಅಲ್ವಾ, ಸಂತೋಷವಾಗಿ ಬದುಕ್ಲಿಕ್ಕೆ. ಅದಕ್ಕೋಸ್ಕರ ನಾವು ಇದರ ಜವಾಬ್ದಾರಿಯನ್ನ, ಇದನ್ನ ಸರಿಯಾಗಿ ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನ ನಾವು, ಆ ಹೊಣೆಗಾರಿಕೆನ ನಾವು ತಗೋಬೇಕು. ಇಲ್ಲಪ್ಪ ನಾನು ಇದರ ಒಡೆಯ ಅಲ್ಲ, ನಾನೇ ನೋಡ್ಕೊಳೋದಿಲ್ಲ, ಏನಾದ್ರೂ ಹಾಕೊಂಡು ಹೋಗ್ಲಿ ಅನ್ನೋ ಒಂದು ಮನಸ್ಥಿತಿ ನಮ್ಗೆ ಇರ್ಕೂಡ್ದು
ಅಲ್ಲ ನಮ್ಗೆ ಇವಾಗ ಕರ್ಮಣ್ಯವಾದಿ ಕಾರಸ್ಥೆಲ್ಲೂ ಸಹ ನಾವು ಅದನ್ನ ತಿಳ್ಕೊಂಡ್ವಿ ಅಲ್ವಾ? ಕರ್ಮ ಮಾಡೋದಷ್ಟೇನೆ ಸೊ ನಿನಗೆ ಸಂಬಂಧಪಟ್ಟಿರೋದು. ಆ ಕರ್ಮದ ಫಲಕ್ಕೆ ನಿನ್ಗೆ ಯಾವುದೇ ಒಂದು ಹಕ್ಕಿಲ್ಲ ಅಂತ ಹೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ? ನನಗೆ ಕರ್ಮದ ಫಲಕ್ಕೆ ಹಕ್ಕಿಲ್ಲ ಅಂದಾಗ ನಾನು ಯಾಕೆ ಕರ್ಮವನ್ನ ಮಾಡ್ಬೇಕು ಅಂತ ನಮಗೆ ಮನಸ್ಥಿತಿ ಬರುತ್ತೆ. ಅದಕ್ಕೆ ಭಗವಂತ ನೆಕ್ಸ್ಟ್ ಏನ್ ಹೇಳ್ತಾರೆ, ಹಂಗಂತನ್ಬಿಟ್ಟು ನೀನು ಕರ್ಮವನ್ನ ಅಶ್ರದ್ಧೆಯಿಂದ ಮಾಡೋ ಹಾಗಿಲ್ಲ. ಸೊ ನೀನ್ ಅದನ್ನ ಸರಿಯಾಗಿನೇ ನೀನು ಮಾಡ್ಬೇಕಾಗತ್ತೆ, 100% ಎಫರ್ಟ್ ಹಾಕಿ ನೀನು ಮಾಡ್ಬೇಕಾಗತ್ತೆ ಅಲ್ವಾ? ಸೊ ಅದಕ್ಕೆ ನಿಂಗೆ ಕರ್ಮವನ್ನ ಮಾಡೋದ್ರ ಮೇಲೆ ಅನಾಸಕ್ತಿ ಬರ್ಕೂಡ್ದು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ. ಅದೇ ತರನೇ ನೀನ್ ಒಡೆಯ ಅಲ್ಲ ಅಂದ್ಮೇಲೆ ನಿನಗೆ ಇದನ್ನೆಲ್ಲ ನಾನು ನೋಡ್ಕೊಳ್ಳೋದೇನ್ ಬೇಕಾಗಿಲ್ಲ, ಇದ್ರ ಜವಾಬ್ದಾರಿ ತಗೊಳೋದ್ ಬೇಕಾಗಿಲ್ಲ ಅನ್ನೋ ಒಂದು ಮನಸ್ಥಿತಿ ನಿನಗೆ ಬರ್ಕೂಡ್ದು. ಎಲ್ಲವನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ಭಗವಂತ ನಮ್ಗೆ ಇದರ ಮೇಲ್ವಿಚಾರಣೆ ನೀವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ವಹಿಸಿ ಕೊಟ್ಟಿದ್ದಾರೆ. ನಾವು ಭಗವಂತನ ಪರಾಶಕ್ತಿ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನ್ ಹೇಳ್ತಿದ್ರೆ, ಪರಿಪೂರ್ಣ ಕೃಷ್ಣ ಪ್ರಜ್ಞೆ ಅಂದ್ರೆ ಏನಂತ ಅರ್ಥ? ಹರೇ ಕೃಷ್ಣ, ಇದನ್ನ ಓದಿ. ಹಾಗಾಗಿ ನಾವು ಯಾವುದನ್ನು ನಿರ್ಲಕ್ಷ್ಯದಿಂದ ತೆಗೆದುಕೊಳ್ಳಬಾರದು. ಕೃಷ್ಣನ ಆಸ್ತಿ, ಕೃಷ್ಣನ ಜೀವನ, ಹರೇ ಕೃಷ್ಣ ಮಾತಾಜಿ. ಕೃಷ್ಣನ ಮನೆ, ಜೀವನ, ಕೃಷ್ಣನ ಮನೆ, ಕೃಷ್ಣನ ದೇವಾಲಯ, ಕೃಷ್ಣನ ವ್ಯವಹಾರಗಳನ್ನು ನೋಡಿಕೊಳ್ಳಲು ನಾವು ಅಜಾಗೃತರಾಗಿರಬಾರದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಸೊ ಅದಕ್ಕೋಸ್ಕರ ಪರಿಪೂರ್ಣ ಕೃಷ್ಣ ಪ್ರಜ್ಞೆ ಅಂದ್ರೆ ಏನರ್ಥ? ಇದಕ್ ನಾನು ಒಡೆಯ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಯಾವ್ದನ್ನು ನಾವು ನಿರ್ಲಕ್ಷ್ಯ ಮಾಡ್ಕೊಡ್ದು. ಎಲ್ಲವೂ ಸಹ ಕೃಷ್ಣನ ಆಸ್ತಿ ಅಲ್ವಾ? ನಮ್ಮ ಜೀವನನೂ ಸಹ ಕೃಷ್ಣನ ಜೀವನ. ನಮ್ಮ ಮನೆ ಯಾರ ಮನೆ? ನಮ್ಮ ಮನೆನ ಅಥವಾ ಯಾರ ಮನೆ? ಭಗವಂತನ ಮನೆ. ಕೃಷ್ಣನ ಮನೆ ಅಲ್ವಾ? ನಮ್ಮ ಮನಸ್ಥಿತಿ ಇವಾಗ ಕೃಷ್ಣ ಪ್ರಜ್ಞೆಲಿ ನಾವ್ ಇದೀವಿ ಅಂತಂದ್ರೆ ಈ ಮನೆನ ನಾವು ನನ್ನ ಮನೆ ಅಂತ ನಾವ್ ಹೇಳಂಗಿಲ್ಲ. ನಾನು ಕೃಷ್ಣನ ಮನೆನ ನಾನು ಶುಚಿಗೊಳಿಸ್ತಾ ಇದ್ದೀನಿ ಅಲ್ವಾ? ಕೃಷ್ಣನ ಮನೆನ ನಾನು ನೋಡ್ಕೊತಾ ಇದೀನಿ, ಕೃಷ್ಣನಿಗೋಸ್ಕರ ಆಹಾರ ತಯಾರು ಮಾಡ್ತಾ ಇದೀನಿ, ಎಲ್ಲವನ್ನು ಸಹ ನಾವು ಕೃಷ್ಣನಿಗೆ ಮಾಡ್ತಾ ಇದೀವಿ ಅನ್ನೋ ಒಂದು ಮನಸ್ಥಿತಿಲೇ ನಾವು ಮಾಡ್ಬೇಕಾಗತ್ತೆ ಅಲ್ವಾ? ಸೊ ಅವಾಗಷ್ಟೇನೆ ಅದು ಅಕರ್ಮ ಆಗುತ್ತೆ. ನಾವು ಯಾವುದೇ ಒಂದು ಬಂಧನಕ್ಕೆ ನಾವು ಅಂಟ್ಕೊಳೋದಿಲ್ಲ ಅಲ್ವಾ? ಸೊ ಕೃಷ್ಣನ ದೇವಾಲಯ, ಕೃಷ್ಣನ ವ್ಯವಹಾರಗಳನ್ನ ನೋಡ್ಕೊಳ್ಳಿಕ್ಕೆ ನಾವು ಅಜಾಗರೂಕರಾಗಿರಬಾರ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ತುಂಬಾ ಜವಾಬ್ದಾರಿಯಿಂದನೇ ನಾವು ಎಲ್ಲವನ್ನ ನಾವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಅರ್ಥ ಆಯ್ತಲ್ಲ ನಿಮ್ಗೆ ಪರಿಪೂರ್ಣ ಕೃಷ್ಣ ಪ್ರಜ್ಞೆ ಅಂದ್ರೆ ಏನ ಅಂತ ಹೇಳ್ಬಿಟ್ಟು? ಸೊ ಅದಕ್ಕೋಸ್ಕರ ಇಲ್ಲಿ ಕೊನೆಯದಾಗಿ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಿದ್ದಾರೆ, ಕೃಷ್ಣನದು, ಎಲ್ಲವೂ ಕೃಷ್ಣನದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ನಾವು ಹಾಗೆ ಯೋಚಿಸಿದರೆ ಅದು ಪರಿಪೂರ್ಣ ಕೃಷ್ಣ ಪ್ರಜ್ಞೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು. ಮತ್ತೆ ನಾವ್ ಯಾರಿಗೆ ಸೇರಿರೋದು? ನಮ್ಮ ದೇಹ ಯಾರ್ದು? ಕೃಷ್ಣನದ್ದು. ಅಲ್ವಾ? ನಮ್ಗೆ ದೇಹ ನಮ್ದು ಅನಿಸ್ತಾ ಇದೆ. ಮತ್ತೆ ನಮ್ದು ಆತ್ಮ ಭಗವಂತ. ಎಲ್ಲವೂ ಪ್ರತಿಯೊಂದನು ಅಲ್ವಾ? ಚರಾಚರ ವಸ್ತುಗಳು ಏನಾದ್ರೂ ಹೆಸರು ಹೇಳಿ, ಅದು ಪರ ಪ್ರಕೃತಿ ಇರ್ಬೇಕು, ಇಲ್ಲಾಂದ್ರೆ ಅಪರ ಪ್ರಕೃತಿ ಇರ್ಬೇಕು. ಸೊ ಎಲ್ಲವೂ ಸಹ ಭಗವಂತನ ಶಕ್ತಿ, ಎಲ್ಲದರ ಒಡೆಯ ಅವರೇ, ಎಲ್ಲವೂ ಅವರ ನಿಯಂತ್ರಣದಲ್ಲೇ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಭಕ್ತಿ ರಸಾಮೃತ ಸಿಂಧುಲು ಸಹ ಏನಂತ ಹೇಳ್ತಾರೆ, ಯುಕ್ತ ವೈರಾಗ್ಯ ಅಲ್ವಾ? ಸೊ ಇವಾಗ ನಾವು ಭಗವಂತನಿಗೆ ಅಂತ ಕೊಡೋದು ನಮ್ಮ ಹತ್ರ ಏನೂ ಇಲ್ಲ ಅಲ್ವಾ? ಎಲ್ಲದರ ಒಡೆಯ ಅವರೇ. ಸೊ ಎಲ್ಲವೂ ಅವ್ರಿಗೆ ಸೇರ್ಬೇಕಾಗಿರೋದು, ಅದನ್ನ ನಾವು ಭಗವಂತನಿಗೆ ಅರ್ಪಿಸ್ಬೇಕು ಅಲ್ವಾ? ಅದು ನಿಜವಾದ ವೈರಾಗ್ಯ ಅಲ್ವಾ? ಸೊ ಅಯ್ಯೋ ಇಲ್ಲಪ್ಪ ಇದೆಲ್ಲ ನಮ್ದಲ್ಲ ಅಂತ ಹೇಳ್ಬಿಟ್ಟು ಬರೀ ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಅದು ಫಲ್ಗು ವೈರಾಗ್ಯ ಆಗತ್ತೆ ಅಲ್ವಾ? ಹೌದು, ಇದು ಯಾವ್ದು ನಮ್ದಲ್ಲ, ಆದ್ರೆ ಇದೆಲ್ಲದರ ಒಡೆಯ ಭಗವಂತ. ಇದೆಲ್ಲವನ್ನ ಅನುಭವಿಸ್ಬೇಕಾಗಿರೋದು ಅವನೇ ಅಂತ ಹೇಳ್ಬಿಟ್ಟು ಒಂದು ಹೂವನ್ನೇ ಆಗ್ಲಿ, ಒಂದು ಹಣ್ಣನ್ನೇ ಆಗ್ಲಿ, ಈ ಪ್ರಕೃತಿಯಲ್ಲಿ ಏನೆಲ್ಲ ನಮ್ಮ ಕಣ್ಣಿಗೆ ಕಾಣುತ್ತೆ ಎಲ್ಲವನ್ನು ಸಹ ನಾವು ಭಗವಂತನ ಸೇವೆಗೆ ನಾವು ಬಳಸ್ಬೇಕು. ಅದು ಯುಕ್ತ ವೈರಾಗ್ಯವಾಗತ್ತೆ ಅಲ್ವಾ? ಇದನ್ನೇ ನಾವು ಭಕ್ತಿ ರಸಾಮೃತ ಸಿಂಧುವಲ್ಲಿ ನಾವು ತಿಳ್ಕೊಂಡಿರೋದು. ಸೊ ಇವಾಗ ನಮ್ಗೆ ಆಕ್ಟಿವಿಟಿ ಇದೆ. ಪ್ರಭುಪಾದರ ಜೀವನದಿಂದ ಈಶಾವಾಸ್ಯ ತತ್ವದ ಅನ್ವಯವನ್ನು ತೋರಿಸುವ ಉದಾಹರಣೆಗಳನ್ನ ಉಲ್ಲೇಖಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಾದ್ರೂ ಹೇಳ್ತೀರಾ? ಪ್ರಭುಪಾದರ ಜೀವನ ಲೀಲಾಮೃತವನ್ನ ನೀವು ಓದ್ತಾ ಇದ್ದೀರಾ. ಸೊ ಪ್ರಭುಪಾದರು ಈಶಾವಾಸ್ಯ ತತ್ವದಲ್ಲಿ ಅವರು ಜೀವನವನ್ನ ಮಾಡಿದಾರಾ? ಏನಾದ್ರೂ ನೀವು ಒಂದೆರಡು ಎಕ್ಸಾಂಪಲ್ಸ್ ಅನ್ನ ಹೇಳ್ಬೋದಾ? ಹರೇ ಕೃಷ್ಣ. ಪಾರ್ಟಿಸಿಪೇಟ್ ಮಾಡಿ. ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಇದಕ್ಕಿಂತ ಮುಂಚೆ ಆಕ್ಟಿವಿಟಿ ಇಲ್ಲ, ಅವ್ರು ಪಾರ್ಟಿಸಿಪೇಟ್ ಮಾಡಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಅವರು 14 ಬಾರಿ ಪರ್ಯಟನೆ ಮಾಡಿದ್ದಾರೆ. ಆಗ 108 ದೇವಸ್ಥಾನ ಕಟ್ಟಿದ್ದಾರೆ. ಅದು ಎಲ್ಲವನ್ನು GBC ಅಂತ ಮಾಡಿ ಎಲ್ಲವನ್ನು ಕೊಟ್ಟಿದ್ದಾರೆ. ಅವರ ಸ್ವಂತಕ್ಕೆ ಅಂತ ಅವರ ಫ್ಯಾಮಿಲಿ ಅಂತ ಯಾರಿಗೂ ಏನ್ ಕೊಡ್ಲಿಲ್ಲ, ಎಲ್ಲವನ್ನು GBCಗೆ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಹರಿ ಬೋಲ್ ಪ್ರಭುಜಿ. ಹರೇ ಕೃಷ್ಣ ಅಲ್ವಾ? ಸೊ ಪ್ರಭುಪಾದರು ಒಂದಲ್ಲ ಎರಡಲ್ಲ, ಎಷ್ಟು 108 ದೇವಸ್ಥಾನ ಅಲ್ವಾ? ಆದ್ರೆ ಯಾವ್ದಕ್ಕಾದ್ರೂ ಅವ್ರು ಒಡೆಯ ಅಂತ ಹೇಳ್ಕೊಂಡ್ರ? ನಮ್ಗೆ ಯಾರಿಗಾದ್ರೂ ಪ್ರಭುಪಾದರ ಹೆಸರು ಗೊತ್ತಿತ್ತ? ಅವ್ರು 108 ದೇವಸ್ಥಾನಗಳನ್ನ ಕಟ್ಟಿದ್ರು ಸಹ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಶೀಲ ಪ್ರಭುಪಾದ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಗೊತ್ತಿತ್ತ ಹೆಸರು?
ನಮ್ಗೆ ಬರೀ ಕೃಷ್ಣ ಪ್ರಜ್ಞೆ ಸಂಸ್ಥೆ ಆ ಇಸ್ಕಾನ್ ಅನ್ನೋ ಒಂದು ಹೆಸರಷ್ಟೇ ಗೊತ್ತಿತ್ತು ಅಲ್ವಾ. ಅವ್ರು ಯಾವತ್ತೂ ಸಹ ನಾನು ಒಡೆಯ ಅಂತ ಹೇಳ್ಕೊಳ್ಳೇ ಇಲ್ಲ, ಕೃಷ್ಣನೇ ಇದರ ಒಡೆಯ ಅಂತ ಹೇಳಿದ್ರು ಅವರಲ್ವಾ. ಕೃಷ್ಣನ ಹೆಸರನ್ನೇ ಅವರು ಮುಂದೆ ತಂದ್ರು. ಸೊ ಅವರ ಜೀವನದಲ್ಲೂ ಸಹ ಅವರು ಏನ್ ಹೇಳ್ತಾ ಇದಾರೆ ಅದನ್ನ ಅವರು ಜೀವನದಲ್ಲಿ ಅದನ್ನ ಮಾಡಿ ತೋರಿಸಿದ್ದಾರೆ ಅವರು, ಆಚಾರ ಪ್ರಚಾರ ಅಲ್ವಾ. ಸೊ ಪ್ರಭುಪಾದರ ಜೀವನದಲ್ಲೂ ಸಹ ನಾವು ಅದನ್ನ ನೋಡ್ಬೋದು. ಮತ್ತಿನ್ನೇನಾದ್ರೂ ಯಾರಾದ್ರೂ ಹೇಳ್ತೀರಾ? ಮಾತಾಜಿ ಅವ್ರು ಬರ್ದಿರೋ ಪುಸ್ತಕಗಳು. ಹಾ ಹೇಳಿ ಮಾತಾಜಿ, ಎಕ್ಸ್ಪ್ಲೈನ್ ಮಾಡಿ. ಅವರು ಆ ವಯಸ್ಸಿನಲ್ಲೂ ಕೂಡ 72ನೇ ವಯಸ್ಸಿನಲ್ಲೂ ಕೂಡ ಪ್ರತಿಯೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಎಲ್ಲರಿಗೂ ಅರ್ಥ ಆಗುವ ರೀತಿನಲ್ಲಿ ಅದನ್ನ ಕಂಪೋಸ್ ಮಾಡಿದ್ದಾಗ್ಲಿ, ಅದನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಅವರನ್ನ ಶಿಷ್ಯರನ್ನ ತಯಾರು ಮಾಡೋದು ಆಗಿರ್ಬೋದು. ಇದನ್ನೆಲ್ಲಾನು ಹೇಳ್ಬೋದು ಮಾತಾಜಿ. ಅಷ್ಟೆಲ್ಲ ಮಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ ಮಾತಾಜಿ? ಪ್ರಭುಪಾದ್ರ ಏನ್ ಹೇಳ್ತಾರೆ? ಇದೆಲ್ಲ ಮಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ? ನಾನ್ ಮಾಡ್ದೆ ಅಂತ ಹೇಳ್ತಾರ? ಇಲ್ಲ ಮಾತಾಜಿ, ಅವ್ರ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಪ್ರೇರಣೆ ಅದಕ್ಕೆಲ್ಲ ಕೃಷ್ಣನೇ ಅವ್ರ ಮೂಲಕ ಕೃಷ್ಣನೇ ಸ್ವತಃ ಬರ್ಸಿರೋದು ಅಂತ ಹೇಳ್ತಾರಲ್ವಾ. ಏನ್ ಪರ್ಪಡ್ಸಿದೆ ಇವೆಲ್ಲಾನು ಸಹ ಸೊ ಕೃಷ್ಣ ನನ್ನ ಹತ್ರ ಬರ್ಸಿರೋದು ಅಂತ ಹೇಳ್ತಾರೆ. ಮತ್ತೆ ಅವ್ರು ಯಾವ್ದೇ ಒಂದು ಕ್ರೆಡಿಟ್ ಅನ್ನ ಅವ್ರು ತಗೊಳೋದಿಲ್ಲ. ಇವಾಗ ಕೃಷ್ಣ ಪ್ರಜ್ಞಾ ಸಂಸ್ಥೆ ಅದು ತುಂಬಾ ಹೆಸರುವಾಸಿ ಆಗಿದೆ ಅಂತಂದ್ರೆ ಇದರ ಒಂದು ಕೀರ್ತಿ ನಮ್ಮ ಗುರು ಮಹಾರಾಜರಿಗೆ ಹೋಗ್ಬೇಕು, ಮತ್ತೆ ನನ್ನ ಅಮೆರಿಕನ್ ಶಿಷ್ಯರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ ಅಲ್ವಾ. ಭಗವಂತ ನನಗೆ ಇಂತಹ ಒಬ್ಬ ಶಿಷ್ಯರನ್ನ ಕಳಿಸಿ ಕೊಟ್ಟಿದ್ದಾರೆ, ಅವರೇ ಕಳಿಸಿ ಕೊಟ್ಟಿದ್ದಾರೆ ನನ್ನ ಹತ್ರ ಈ ಒಂದು ಸಂಸ್ಥೆಯನ್ನ ಕಟ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅವ್ರು ಯಾವತ್ತೂ ತಾನು ಒಡೆಯ ಅಂತ ಹೇಳ್ಬಿಟ್ಟು ಅವರು ಹೇಳೋದಿಲ್ಲ ಅಲ್ವಾ. ಎಷ್ಟೊಂದು ಎಕ್ಸಾಂಪಲ್ಸ್ ಸಹ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಒಂದ್ಸತಿ ಪ್ರಭುಪಾದರಿಗೆ ನ್ಯೂಸ್ ರಿಪೋರ್ಟರ್ ಬಂದು ಕೇಳ್ತಾರಂತೆ, ಆಲೆನ್ ಗಿನ್ಸ್ಬರ್ಗ್ ಅಂತ ಇದನ್ನೆಲ್ಲ ಅವ್ನು ತುಂಬಾ ಫೇಮಸ್ ಸಿಂಗರ್. ಅವರು ಪ್ರಭುಪಾದ್ರ ಜೊತೆ ಇರ್ತಾರೆ. ಅದಕ್ಕೋಸ್ಕರ ಅಲ್ಲಿ ನ್ಯೂಸ್ ರಿಪೋರ್ಟರ್ ಬಂದ್ಬಿಟ್ಟು ಅವ್ರು ಹೇಳ್ತಾರೆ, ಆಲೆನ್ ಗಿನ್ಸ್ಬರ್ಗ್ ಅವ್ರ ಮಾಸ್ಟರ ನೀವು ಅಂತ ಕೇಳಿದಾಗ ನಾವ್ ಏನಂತ ಆನ್ಸರ್ ಕೊಡ್ತೀವಿ? ಅಕಸ್ಮಾತ್ ನಮ್ಗೆ ಯಾರಾದ್ರೂ ಬಂದ್ಬಿಟ್ಟು ಇವಾಗ ನೀವ್ ಇವರ ಮಾಸ್ಟರ್ ಅಂತ ಕೇಳಿದಾಗ ನೀವು ಏನ್ ಹೇಳ್ತೀರಾ ಯೂಶಲಿ? ಹೌದು ಅಂತ ಹೇಳ್ತೀವಿ ಮಾತಾಜಿ. ಹೌದು ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ಹೌದು ಅಂತ ಹೇಳ್ತೀವಿ. ಯಾಕಂದ್ರೆ ಅಂತಹ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ನನ್ನ ಶಿಷ್ಯ ಅಂತ ಹೇಳ್ಕೊಳ್ಲಿಕ್ಕೆ ನಮ್ಗೆ ತುಂಬಾ ಗರ್ವ ಇರುತ್ತೆ. ಅಥವಾ ಇಲ್ಲ ಅಂತ ಹೇಳ್ಕೊತೀವಿ, ಅಯ್ಯೋ ಇಲ್ಲಪ್ಪ ಈ ಭೌತಿಕವಾದ ಮನುಷ್ಯ ನನ್ನ ಶಿಷ್ಯ ಅಂತ ಹೇಳ್ಕೊಂಡ್ರೆ ಈ ಕೃಷ್ಣ ಪ್ರಜ್ಞಾ ಸಂಸ್ಥೆಗೆ ಒಂದ್ ಸ್ವಲ್ಪ ಏನು ಅದಕ್ಕೆ ಡಿಗ್ನಿಟಿ ಕಡಿಮೆ ಆಗತ್ತೆ ಅಂತ ನಮ್ಗೆ ಅನ್ಸ್ತಾರೆ, ನಾವ್ ಇಲ್ಲ ಅಂತ ಅನ್ಕೋತೀವಿ ಅಲ್ವಾ. ಆದ್ರೆ ಇವಾಗ ಪ್ರಭುಪಾದ್ರೆ ಏನ್ ಹೇಳ್ತಾರೆ? ನಾನು ಯಾರ ಮಾಸ್ಟರು ಅಲ್ಲ, ಅದು ತಕ್ಷಣ ಬರುತ್ತೆ ಅವ್ರಿಗೆ. ನಾನು ಯಾರ ಮಾಸ್ಟರು ಅಲ್ಲ, ನಾನು ಎಲ್ಲರ ಸೇವಕ, ನಾನು ಕೃಷ್ಣನ ಸೇವಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪ್ರಭುಪಾದ್ರು. ನೋಡಿ ಅವರ ಮನಸ್ಥಿತಿ ಯಾವಾಗ್ಲೂ ಹಾಗೆ ಇರುತ್ತೆ. ಆ ಒಂದು ಸರ್ವೆಂಟ್ ಅಂತ ನಾವೇನ್ ಹೇಳ್ತೀವಿ, ನಮ್ಮ ಆ ಒಂದು ಶಾಶ್ವತ ಸ್ಥಾನ ಏನು ಸರ್ವೆಂಟ್, ಸೇವಕನ ಸ್ಥಾನ, ಅದೇ ತರನೇ ಪ್ರಭುಪಾದ್ರದ್ದು ಮನಸ್ಥಿತಿ ಇರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ನಮ್ಗೆ ಆ ಒಂದು ಕ್ರಿಟಿಕಲ್ ಕಂಡೀಷನ್ ಬಂದಾಗ ನಮ್ಗೆ ಒಳಗಡೆ ಇರೋದು ಹೊರಗಡೆ ನಾವು ಪ್ರದರ್ಶನ ಮಾಡ್ಬಿಡ್ತೀವಿ ಅಲ್ವಾ. ಸೊ ಪ್ರಭುಪಾದ್ರಿಗೂ ಅಷ್ಟೇನೆ, ಅವರು ಒಂದ್ಸತಿ ಪ್ರವಚನ ಆದ್ಮೇಲೆ ವರ್ಣಾಶ್ರಮ ಧರ್ಮದ ಬಗ್ಗೆ ಪ್ರವಚನ ಮಾಡ್ತಿದ್ರಂತೆ. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣರನ್ನ ಫಸ್ಟ್ ಕ್ಲಾಸ್ ವರ್ಗದವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಕೊನೆಗೆ ಪ್ರವಚನ ಎಂಡಲ್ಲಿ ಒಬ್ರು ಕೇಳ್ತಾರಂತೆ, ಹಾಗಾದ್ರೆ ನೀವು ಫಸ್ಟ್ ಕ್ಲಾಸ್ಗೆ ಸೇರ್ತೀರಾ ಅಂತ ಹೇಳ್ಬಿಟ್ಟು. ಪ್ರಭುಪಾದ್ರು ಇಮಿಡಿಯೇಟ್ ಆಗಿ ಹೇಳ್ತಾರಂತೆ, ನಾನು ಫಸ್ಟ್ ಕ್ಲಾಸ್ ಅಲ್ಲ, ನಾನು 5th ಕ್ಲಾಸ್, ನಾನು ಈ 4 ವರ್ಗದವರ ಸೇವಕ ಅಂತ ಹೇಳ್ಬಿಟ್ಟು ಅವ್ರು ಇಮಿಡಿಯೇಟ್ ಆಗಿ ಹೇಳ್ತಾರಂತೆ. ನೋಡಿ ಅವರ ಮನಸ್ಸಲ್ಲಿ ಯಾವತ್ತೂ ನಾನು ಇಷ್ಟೆಲ್ಲ ಏನು ದೇವಸ್ಥಾನಗಳನ್ನ ಕಟ್ಟಿದೀನಿ, ನಾನು ಇದ್ರೆಲ್ಲದರ ಒಡೆಯ, ನನ್ನ ಹಿಂದೆ ಮುಂದೆ ಎಷ್ಟು ಜನ ಫಾಲೋವರ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಅವ್ರು ಯಾವತ್ತೂ ಸಹ ಅವರು ಗರ್ವ ಪಟ್ಟಿಲ್ಲ. ಎಲ್ಲವನ್ನೂ ಸಹ ಅವರು ಕೃಷ್ಣನಿಗೆ ಅವರು ಅರ್ಪಿಸ್ತಾ ಇದ್ರು. ಏನೇ ಒಂದು ಥ್ಯಾಂಕ್ಸ್ ಹೇಳಿದ್ರು ಸಹ, ಯಾರಾದ್ರೂ ಒಂದು ಗೌರವನ ಸೂಚಿಸಿದ್ರು ಸಹ ಅವರು ಕೃಷ್ಣನಿಗೆ ಅರ್ಪಿಸಿದ್ರು ಅಲ್ವಾ. ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಏನಂತ ಹೇಳ್ತಾರೆ? ಇವಾಗ ಅಕಸ್ಮಾತ್ ಇವಾಗ ನೀವು ಮಾತಾಡಿ ತುಂಬಾ ಕ್ಲಾಸ್ ಚೆನ್ನಾಗಿ ಮಾಡಿದಿರಾ ಅಂತಂದ್ರೆ ಇವಾಗ ನಾವೇನ್ ಮಾಡ್ಬೇಕು? ಸೊ ಆ ಒಂದು ಹೊಗಳಿಕೆಯನ್ನ ನಾವು ನನ್ನ ಗುರು ಮಹಾರಾಜರು ಕೊಡ್ಬೇಕು. ಗುರು ಮಹಾರಾಜ್ ಏನ್ ಮಾಡ್ತಾರೆ? ಅವರ ಗುರುಗಳಿಗೆ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ? ಅವರ ಗುರುಗಳಿಗೆ ಕೊಡ್ತಾರೆ. ಅದೇ ತರ ಗುರು ಪರಂಪರೆಯಲ್ಲಿ ಹೋಗಿ ಅದು ಕೃಷ್ಣನಿಗೆ ಸೇರುತ್ತೆ. ಯಾರನ್ನು ಸಹ ಅದನ್ನ ಪರ್ಸನಲ್ ಆಗಿ ಅದನ್ನ ತಗೊಳೋದಿಲ್ಲ. ಅದೇ ಗುರು ಪರಂಪರೆ. ಅದೇ ತರ ಕೃಪೆ ಬರ್ಬೇಕು ಅಂತಂದ್ರೆ ಅದು ಕೃಷ್ಣನಿಂದ, ಅದು ಗುರು ಪರಂಪರೆಯಲ್ಲಿ ಅದು ನಮ್ಮ ಗುರು ಮಹಾರಾಜರ ಮೂಲಕ ಅದು ನಮಗೆ ಬರುತ್ತೆ. ಸೊ ಇದೇ ತರನೇ ನಮ್ಮ ಈ ಕೃಷ್ಣ ಪ್ರಜ್ಞೆ ಅಂದ್ರೆ ಅದಕ್ಕೇನೆ ಆ ಗುರು ಪರಂಪರೆ ಅನ್ನೋದು ತುಂಬಾ ಮುಖ್ಯ. ಸೊ ಎಲ್ಲ ಇವಾಗ ಏನಾದ್ರೂ ಒಂದು ಕರುಣೆ ಬರ್ಬೇಕು ಅಂದ್ರೆ ಅದು ಮೇಲಿಂದ, ಅದು ಗುರು ಪರಂಪರೆಯಲ್ಲಿ ನಮ್ಗೆ ಬರುತ್ತೆ. ಅಥವಾ ನಮ್ಗೆ ಏನಾದ್ರು ಹೊಗಳಿಕೆ ಬಂದ್ರೆ ಅದು ನಾವು ನಮ್ಮಿಂದ, ನಮ್ಮ ಮೂಲಕ ನಾವು ಆ ಗುರು ಪರಂಪರೆಯಿಂದ ಅದನ್ನ ನಾವು ಕೃಷ್ಣನಿಗೆ ನಾವು ಕೊಡ್ತೀವಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹರೇ ಕೃಷ್ಣ. ಇವಾಗ ಮತ್ತೆ ನೆಕ್ಸ್ಟ್ ಲೈನ್ ಅನ್ನ ನೋಡೋಣ. ತೇನ ತ್ಯಕ್ತೇನ ಭುಂಜಿತ. ಸೊ ತೇನ ತ್ಯಕ್ತೇನ ಭುಂಜಿತ ಅಂತಂದ್ರೆ ಅವನಿಂದ ತ್ಯಕ್ತೇನ, ಅವನಿಂದ ಭಾಗವನ್ನು ಮೀಸಲಿಟ್ಟ ಭುಂಜೀತ, ನೀನು ಸ್ವೀಕರಿಸಬೇಕು. ಸೊ ಕೃಷ್ಣ ಹೇಳ್ತಾರೆ ಇಷ್ಟು ನಿಮ್ಗೆ ಅಂತ ಕೊಟ್ಟಿದ್ದಾರೆ, ಅದನ್ನ ಮಾತ್ರ ನಾವಿಲ್ಲಿ ಸ್ವೀಕರಿಸಬೇಕು ಅಂತ ಹೇಳ್ತಾ ಇದಾರೆ. ತೇನ ತ್ಯಕ್ತೇನ, ಅವನಿಂದ ತ್ಯಕ್ತೇನ ಕೊಟ್ಟಿರುವಂತಹ ಅದನ್ನ ನಾನು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ
ಹೇಳ್ತಾ ಇದ್ದಾರೆ. ತೇನ ತೆಕ್ತೇನ ಮುಂದಿತ, ಪ್ರತಿಯೊಬ್ಬನು ತನಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ ಅವನ ಭಾಗವೆಂದು ಮೀಸಲಿಟ್ಟಿದ್ದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಭುಪಾದರು ಏನಂತ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಒಂದು, ಇವಾಗ ಹಸುಗಳು ನಮ್ಗೆ ಗೊತ್ತಿರೋ ಹಾಗೆ ಹಾಲನ್ನ ಕೊಡುತ್ತೆ ಅಲ್ವಾ. ಇವಾಗ ಆ ಹಾಲಿನ ಒಡೆಯ ಯಾರು? ಹಸುಗಳು ಹಾಲನ್ನ ಕೊಟ್ಟಾಗ ಹಾಲಿನ ಒಡೆಯ ಯಾರು? ಹಸುನೇ ಅದರ ಒಡೆಯ ಅಲ್ವಾ. ಆ ಹಸು ಇವಾಗ ಆ ಹಾಲನ್ನ ಅದಕ್ಕೆ ಇಷ್ಟ ಬಂದಂಗ್ ಮಾಡ್ಕೋಬಹುದು ಅಲ್ವಾ. ಕರು ಕೊಡ್ಬೋದು ಅಥವಾ ಅದೇನಾದ್ರೂ ಮಾಡ್ಕೋಬಹುದು. ಆದ್ರೆ ಇವಾಗ ಆ ಹಾಲನ್ನ ಯಾರು ಕುಡಿತಾ ಇದೀವಿ? ನಾವೆಲ್ಲ ಮನುಷ್ಯರೆಲ್ಲ ಕುಡಿತಾ ಇದೀವಿ. ಸೊ ಆ ಮನುಷ್ಯರೆಲ್ಲರನ್ನು ಸಹ ಹಾಲನ್ನ ಕುಡಿತಾ ಇದೀವಿ. ಆದ್ರೆ ಇಲ್ಲಿ ಪ್ರಭುಪಾದ ಏನ್ ಹೇಳ್ತಾ ಇದಾರೆ, ಈ ಹಾಲ್ ಅನ್ನೋದು ಇದು ಮನುಷ್ಯರಿಗೆ ಮೀಸಲಾಗಿರೋದು, ಇದನ್ನ ನಾವು ಕುಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಯಾವ್ದು ಮೀಸಲಿಟ್ಟಿದಾರೋ ಅದನ್ನ ನಾವು ತಗೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಾನವನು ಅದನ್ನು ತಿಳಿದುಕೊಳ್ಳುವಷ್ಟು ನಮಗಾಗಿ ಮೀಸಲಿಟ್ಟಿರುವ ವಸ್ತುಗಳಿಂದ ನಾವು ತೃಪ್ತಿಯನ್ನ ಪಡೆಯಬೇಕು. ಮಾನವನು ಅದನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿವಂತನಾಗಿರಬೇಕು. ಭಗವಂತನಿಗೆ ಯಾರು ಯಾವುದರ ಒಡೆಯರೂ ಅಲ್ಲ. ಭಗವಂತನು ನಮಗೆ ಎಷ್ಟು ಕೊಡುತ್ತಾನೋ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳಬೇಕು. ಉದಾಹರಣೆಗೆ ಹಸು ಹಾಲನ್ನು ಕೊಡುತ್ತದೆ, ಆದ್ರೆ ಅದು ಆ ಹಾಲನ್ನು ಕುಡಿಯುವುದಿಲ್ಲ. ಅದು ಹುಲ್ಲನ್ನು ಬೂಸವನ್ನು ತಿನ್ನುತ್ತದೆ. ಆದರೆ ಹಾಲು ಮನುಷ್ಯರಿಗಾಗಿ ಮೀಸಲು. ಭಗವಂತನ ವ್ಯವಸ್ಥೆ ಹೀಗಿರುತ್ತದೆ. ಅವನು ನಮಗಾಗಿ ಯಾವ ವಸ್ತುಗಳನ್ನು ಮೀಸಲಿಟ್ಟಿರುವನೋ ಅವುಗಳಿಂದ ನಾವು ತೃಪ್ತರಾಗಿರಬೇಕು. ನಮ್ಮಲ್ಲಿರುವ ವಸ್ತುಗಳು ನಿಜವಾಗಿ ಯಾರಿಗೆ ಸೇರಿದವೆಂಬುದನ್ನು ನಾವು ಸದಾ ಚಿಂತಿಸಬೇಕು. ನೋಡಿ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ, ಇವಾಗ ಈ ಹಾಲನ್ನ ನಮ್ಗೆ ಭಗವಂತ ಮನುಷ್ಯರು ತಗೋಬಹುದು ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿದ್ದಾರೆ. ಇದನ್ನ ನಾವು ಸ್ವೀಕರಿಸಬಹುದು. ಇವಾಗ ಈ ಹಸುಗಳಿಗೆ ಬೂಸವನ್ನ ಕೊಟ್ಟಿದ್ದಾರೆ ಭಗವಂತ. ಬೂಸವನ್ನ ನೀವು ತಿನ್ಬೇಕು ಅಂತ ಹೇಳ್ಬಿಟ್ಟು ಹಸುಗಳಿಗೆ ಕೊಟ್ಟಿರುವಂತ ಆಹಾರ ಬೂಸ, ನಮ್ಗೆ ಕೊಟ್ಟಿರುವಂತ ಆಹಾರ ಹಾಲು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಗೆ ಇವಾಗ ಇಲ್ಲಿ ಇನ್ನ ಒಂದು ಚಟುವಟಿಕೆ ಇದೆ. ತೇನ ತೆಕ್ತೇನ ಮುಂಜಿತ ತತ್ವವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ವಿಧಾನಗಳನ್ನ ಚರ್ಚಿಸಿ. ಇವಾಗ ಭಗವಂತ ಕೊಟ್ಟಿರೋದನ್ನ ಮಾತ್ರ ನಾವು, ನಮ್ಮ ಶೇರನ್ನ ಮಾತ್ರ ನಾವು ಅದನ್ನ ಸ್ವೀಕರಿಸ್ಬೇಕು. ಸೊ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಚರ್ಚೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ನೋಡಿದ್ವಿ, ಇವಾಗ ಹಾಲು ಅದು ಹಸುವಿನಿಂದ ಬರುತ್ತೆ, ಆದ್ರೆ ಅದು ಭಗವಂತ ನಮ್ಗೆ ನೀವು ಉಪಯೋಗಿಸ್ಬೋದು ಅಂತ ಹೇಳಿದ್ರೆ ನಾವು ಅದನ್ನ ಇವಾಗ ಸ್ವೀಕರಿಸ್ತಾ ಇದೀವಿ. ಅದು ತೇನ ತೆಕ್ತೇನ ಮುಂಜಿತ ತತ್ವವನ್ನ ನಾವು ಇವಾಗ ಫಾಲೋ ಮಾಡ್ತಾ ಇದೀವಿ ಅಂತ ಅರ್ಥ. ಇವಾಗ ನಾವ್ ಎಲ್ಲೆಲ್ಲಿ ಫಾಲೋ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಆದ್ರೆ ಹಸುವನ್ನೇ ಕೊಂದು ತಿಂತಾ ಇದಾರಲ್ಲ. ಅವಾಗ ಅಲ್ಲಿ ತೇನ ತೆಕ್ತೇನ ಮುಂಜಿತವನ್ನ ಅವರು ಫಾಲೋ ಮಾಡ್ತಾ ಇದಾರಾ? ಇಲ್ಲ ಅಲ್ವಾ. ನಮ್ ನೆಕ್ಸ್ಟ್ ಹೇಳ್ತಾರೆ ಸ್ವೀಕರಿಸಬಾರದು ಏನು ಅಂತ ಹೇಳ್ಬಿಟ್ಟು. ಸ್ವೀಕರಿಸ್ಬೇಕು ಅನ್ನೋದನ್ನ ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಏನನ್ನ ಸ್ವೀಕರಿಸ್ಬೇಕು ಅಂತ ಹೇಳ್ತಾರೆ. ಸಸ್ಯಾಹಾರ ತರಕಾರಿಗಳನ್ನ ನಮ್ಗಂತಾನೆ ಮನುಷ್ಯರಿಗಂತಾನೆ ಮೀಸಲಿಟ್ಟಿದ್ದಾರೆ ಮಾತಾಜಿ. ಅದನ್ನ ತರಕಾರಿಗಳು, ಬೇಳೆ ಕಾಳುಗಳು ಎಲ್ಲ. ಮಾಂಸಾಹಾರ ಬೇಡ ಅಂತ ಹೇಳಿದ್ದಾರೆ. ಸ್ವೀಕರಿಸಬಾರ್ದಲ್ಲಿರೋದು ಮಾಂಸಾಹಾರ ಬರುತ್ತೆ, ಆದ್ರೆ ತರಕಾರಿ, ಬೇಳೆ, ಹಾಲು, ಸಕ್ಕರೆ ಅವೆಲ್ಲಾನು ಸಹ ನಾವು ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೇನಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಬೇರೆಯವ್ರು ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಿ. ಲೇಟ್ ಆಗೋಯ್ತು ಅನ್ಸುತ್ತೆ. ಬರೀ ಒಂದೇ ಶ್ಲೋಕ ಹೇಳಿದ್ದೀನಿ ನಾನು ಇವತ್ತು. ಇನ್ನ ಎಷ್ಟೊಂದಿದೆ ಇದೆ. ಈ 3 ಶ್ಲೋಕಗಳನ್ನು ಇವತ್ತು ಮುಗಿಸ್ಬೇಕಾಗಿತ್ತು ನಾನು ಆಕ್ಚುಲಿ. ಮಾತಾಜಿ, ಹರೇ ಮತ್ತೆ ಕೃಷ್ಣ. ಈಗ ಮನುಷ್ಯರು ಮತ್ತೆ ಪ್ರಾಣಿಗಳ ನಡುವೆ ಸಂಘರ್ಷಣೆ ಅಂದ್ರೆ ಮನುಷ್ಯನಿಗಂತಾನೆ ಕೆಲವು ನಿರ್ದಿಷ್ಟ ಸ್ಥಳ ಭಗವಂತ ಮೀಸಲಿಟ್ರುನು ಮತ್ತೆ ಪ್ರಾಣಿಗಳ ಜಾಗನೂ ಕೂಡ ಮನುಷ್ಯನೇ ಈ ಒಂದು ನಗರಾಭಿವೃದ್ಧಿ, ಕೈಗಾರಿಕೆ ಅಂತ ಹೆಸರಲ್ಲಿ ಎಲ್ಲ ಅಳವಡಿಸ್ಕೊತಾ ಇದ್ದಾನೆ. ಆದ್ರೆ ಪ್ರಾಣಿಗಳಿಗೆ ಪಾಪ ಜಾಗನೇ ಇಲ್ದೇನೆ ಅವರು ಮನುಷ್ಯ ಪ್ರಾಣಿಗಳ ನಡುವೆ ಸಂಘರ್ಷಣೆ ಮಾತಾಜಿ. ಏನು ನಗರಕ್ಕೆಲ್ಲ ಬಂದು ಅದು ದೊಡ್ಡ ಹಾವಳಿ ಎಲ್ಲ ಆಗಿದೆ. ಅಂದ್ರೆ ನಮಗೆ ಮನುಷ್ಯರಿಗೆ ಅಂತಾನೆ ನಿರ್ದಿಷ್ಟ ಜಾಗ ಇದೆ, ಅಷ್ಟ್ರಲ್ಲೇನೆ ನಾವು ಜೀವನ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಕಾಡನ್ನು ಕೂಡ ಕಬಳಿಸ್ತಾ ಇದೀವಿ ಮಾತಾಜಿ. ಸೊ ನಾವಿವಾಗ ನಗರ ಪ್ರದೇಶದಲ್ಲಿ ಮಾತ್ರ ಇರ್ಬೇಕು. ಅದು ನಮ್ಗೆ ಅಂತ ಮೀಸಲಾಗಿಟ್ಟಿರುವಂತಹ ಜಾಗ ಅಲ್ವಾ. ಸೊ ನಾವಿವಾಗ ಕಾಡನ್ನ ನಾವು ಎನ್ಕ್ರೋಚ್ ಮಾಡಬಾರ್ದು. ಮಾತಾಜಿ ಧನ್ಯವಾದ. ಇವಾಗ ಅದೇ ತರ ನೀರು ಅಷ್ಟೇ, ನೀರಲ್ಲಿ ಜಲಚರಗಳು ಇರ್ಬೇಕು. ನಾವು ಇಲ್ಲಿ ಭೂಮಿ ಮೇಲೆನೆ ಇರ್ಬೇಕು. ನಮ್ ನೀರನ್ನ ನಾವು ಎನ್ಕ್ರೋಚ್ ಮಾಡಬಾರ್ದು ಅಲ್ವಾ. ಓಕೆ ಮಾತಾಜಿ. ಸೊ ಇವಾಗ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಎಲ್ಲಾದ್ರಲ್ಲೂ ಸಹ ನಮ್ಗೆ ಅಂತ ಏನ್ ಮೀಸಲಿಟ್ಟಿದಾರೋ ಅದನ್ನ ಮಾತ್ರ ನಾವು ತಗೋಬೇಕು. ಸೊ ಆಸ್ತಿ, ಸಂಪತ್ತು, ವಾಸ, ಸಂಗಾತಿ, ಕೆಲಸ, ಪ್ರಯತ್ನ, ಸ್ಥಾನ, ಆಹಾರ, ನಿದ್ರೆ ಇಷ್ಟೆಲ್ಲ ಇದೆ. ಇದಿಷ್ಟಲ್ಲೂ ಅಷ್ಟೇ. ನೋಡಿ ನಮ್ಗೆ ಇವಾಗ 6 ಗಂಟೆಗಳು ಮಾತ್ರ ನಿದ್ದೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಾನು ಇವಾಗ 7 ಗಂಟೆ ಮಾಡಿದ್ರೆ ಸೊ ನಾನು ಅವಾಗ ತೇನ ತೆಕ್ತೇನ ಮುಂಚಿತ ಆಗೋದಿಲ್ಲ. ನಾನು ಇವಾಗ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ನಮ್ಗೆ ಅದೆಲ್ಲ ಅನ್ಸಲ್ಲ ಅಲ್ವಾ.
ಅಯ್ಯೋ ಇದೇನಿದು ಒಂದ್ ಗಂಟೆ ನಂದೇ ತಾನೇ, ನಾನು ಯಾರು ಬೇರೆಯವ್ರ ಕಿತ್ಕೋತಾ ಇದೀನಿ ಅಂತ ನಮ್ಗೆ ಅನ್ಸುತ್ತೆ. ಇವಾಗ ಇಲ್ಲ, ಅಲ್ಲಿ ಭಗವಂತ ಕೊಟ್ಟಿದ್ದಾನೆ, ನೀನು 6 ಗಂಟೆಗಳ ಕಾಲ ನಿದ್ದೆ ಮಾಡ್ಬೇಕಂತ. ನಾನು ಇವಾಗ 7-8 ಮಾಡಿದ್ರೆ ನನ್ನ ಇಂದ್ರಿಯ ಸುಖ ಆಗೋಗುತ್ತೆ ಅಲ್ವಾ. ಆಹಾರವನ್ನ ಮುಂದೆ ನಮ್ಗೆ ಭಗವಂತ ಮತ್ತೆ ಚರ್ಚೆ ಮಾಡ್ತಾ ಇದ್ರೆ ಪ್ರಭುಪಾದ್ರು, ಅದನ್ನ ಆಮೇಲೆ ತಿಳ್ಕೊಳ್ಳೋಣಂತೆ. ಸೊ ಅದೇ ತರನೇ ಅಷ್ಟೇನೆ ನಮ್ಗೆ ಇವಾಗ ಪ್ರತಿಯೊಂದ್ರಲ್ಲೂ ಸಹ ಇಲ್ಲಿ ನಮ್ಗೆ ಹೇಳ್ತಾ ಇದೆ, ಹೇಗೆ ನಮ್ಗೆ ಇವಾಗ ಆಸ್ತಿನೇ ಆಗ್ಲಿ, ಸೊ ಇವಾಗ ನನ್ಗೆ ಎಷ್ಟು ಬೇಕು ನನಗೆ ಜೀವನವನ್ನ ಮಾಡ್ಲಿಕ್ಕೆ ಅಷ್ಟನ್ನ ಮಾತ್ರ ನಾನು ಆಸ್ತಿ ನಾನು ಪಡ್ಕೋಬೇಕು. ಇಲ್ಲಾಂದ್ರೆ ನಾವೇನ್ ಮಾಡ್ತಾ ಇದೀವಿ, ನನ್ಗೆ ನನ್ ಮಕ್ಳಿಗೂ ಮೊಮ್ಮಕ್ಳಿಗೂ ಎಲ್ಲ ಬೇಕು, ಅಷ್ಟು ಆಸ್ತಿನ ಮಾಡ್ಕೋತಾ ಇದೀವಿ. ಒಂದು ಮನೆ ಇದ್ರೆ ನಮ್ಗೆ ಸಾಲದು ಅಲ್ವಾ, 2-3 ಮನೆಗಳು ಬೇಕು, ಆತರ ಎಲ್ಲ ಇದೆ. ಸೊ ಅವಾಗ ಏನಾಗುತ್ತೆ, ತಪ್ಪಾಗತ್ತೆ. ಸೊ ಮತ್ತೆ ನಮ್ಗೆ ಇವಾಗ ಹಣನೂ ಅಷ್ಟೇನೆ. ಹಣ ಯಾರಿಗೆ ಸೇರ್ಬೇಕಾಗಿರೋದು, ನಿಜವಾಗ್ಲೂ ಲಕ್ಷ್ಮಿಗೆ. ನಮ್ಗೆ ಏನ್ ಹೇಳಿದ್ದಾರೆ ಆಚಾರ್ಯರು, ಮತ್ತೆ ನಮ್ಮ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ, 50% ಅಷ್ಟನ್ನ ಮಾತ್ರ ನಾವು ಇಟ್ಕೋಬೇಕು. ಇನ್ನು 50% ಅಲ್ಲಿ ನಾವು ಅದೆಲ್ಲವನ್ನು ನಾವು ಭಗವಂತನ ಸೇವೆಗೆ ನಾವು ಉಪಯೋಗಿಸ್ಬೇಕು. ಆ 50% ಇಟ್ಕೊಂಡಿರೋದ್ರಲ್ಲೂ ಸಹ ನಾವು 25% ಅನ್ನ ಬಂಧು ಬಾಂಧವರಿಗೆ ಕೊಡ್ಬೇಕು. ಇನ್ನು 25% ಅನ್ನ ಮಾತ್ರ ನಾವು ಉಪಯೋಗಿಸ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಮತ್ತೆ ಸಂಗಾತಿನೂ ಅಷ್ಟೇ, ನಮ್ಗೆ ಭಗವಂತ ಯಾವ ಒಂದು ಹೆಂಡತಿಯನ್ನ ಕೊಟ್ಟಿದಾರೋ ಅವ್ರ ಜೊತೆ ನಾವು ಸಂಸಾರ ಮಾಡ್ಬೇಕು. ಅಯ್ಯೋ ಇಲ್ಲಪ್ಪ ನನಗೆ ಇವಳು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಬೇರೆ ಪರಸ್ತ್ರೀ ಜೊತೆ ನಾವು ಜೀವನವನ್ನ ಮಾಡೋ ಹಾಗಿಲ್ಲ ಅಲ್ವಾ. ಸೊ ಇವೆಲ್ಲವನ್ನು ಸಹ ಭಗವಂತ ನಮ್ಗೆ ಅಂತ ಕೊಟ್ಟಿರೋದನ್ನ ಮಾತ್ರನೇ ನಾವು ಸ್ವೀಕರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ಆಹಾರದ ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ. ಇವಾಗ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ, ಇವಾಗ ಆಹಾರದ ಸರಪಳಿಯನ್ನ ನೋಡಿದ್ರೆ ಎಷ್ಟೊಂದು ಪ್ರಾಣಿಗಳೆಲ್ಲನೂ ಸಹ ಮಾಂಸಾಹಾರವನ್ನ ಭಕ್ಷಣೆ ಮಾಡುತ್ತೆ. ಆದ್ರೆ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ಆ ಪ್ರಾಣಿಗಳೇನಾದ್ರೂ ಮಾಂಸಾಹಾರವನ್ನ ಭಕ್ಷಣೆ ಮಾಡಿದ್ರು ಅದು ಪಾಪವನ್ನ ಕಟ್ಕೊಳೋದಿಲ್ಲ. ಯಾಕಂದ್ರೆ ಅದಕ್ಕೆ ಅಂತ ಮೀಸಲಾಗಿ ಇಟ್ಟಿರುವಂತಹ ಆಹಾರ ಅದು ಅಲ್ವಾ. ಸೊ ಇವಾಗ ಏನಾದ್ರು ಹುಲಿ ಏನಾದ್ರು ಯಾವ್ದಾದ್ರು ಒಂದು ಜಿಂಕೆನ ತಿಂದ್ರೆ ಅದಕ್ಕೆ ನಮ್ಗೆ ಅಯ್ಯೋ ಪಾಪ ಅಂತ ಅನಿಸ್ಬೋದು. ಆದ್ರೆ ಆ ಜಿಂಕೆನ ಕೊಂದ ಪಾಪ ಆ ಹುಲಿಗೆ ಆಗ್ಲಿ ಸಿಂಹಕ್ಕೆ ಆಗ್ಲಿ ಬರೋದಿಲ್ಲ. ಯಾಕಂದ್ರೆ ಅದಕ್ಕೆ ಅಂತ ಮೀಸಲಾಗಿಟ್ಟಿದ್ದಾರೆ ಭಗವಂತ. ಅದನ್ನ ನಾವ್ ನಮ್ಮ ನಾಲಿಗೆ ಚಪಲಕ್ಕೋಸ್ಕರ ಏನಾದ್ರೂ ನಾವು ಆ ಒಂದು ಮಾಂಸಾಹಾರವನ್ನ ನಾವು ತಿಂದ್ರೆ ನಾವು ಪಾಪಕ್ಕೆ ಒಳಗಾಗ್ತೀವಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ನಾಯಿ ಬೆಕ್ಕುಗಳು ಪಾಪ ಕಟ್ಟಿಕೊಳ್ಳದೆ ಆಹಾರಕ್ಕಾಗಿ ಪ್ರಾಣಿಗಳನ್ನ ಕೊಲ್ಬಹುದು. ಆದ್ರೆ ಒಬ್ಬ ಏನಾದ್ರೂ ಬಾಯಿ ಚಪಲಕ್ಕೋಸ್ಕರ ಒಂದು ಪ್ರಾಣಿನ ಕೊಂದ್ರೆ ಅವ್ನು ಇವಾಗ ಪ್ರಕೃತಿಯ ನಿಯಮವನ್ನ ಉಲ್ಲಂಘಿಸಿದಂಗ ಆಗುತ್ತೆ. ಇವಾಗ ಅವನು ಶಿಕ್ಷೆಗೆ ಒಳಗಾಗ್ತಾನೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಏನು ಆಹಾರಕ್ಕೋಸ್ಕರ ಇವಾಗ ನಾವು ಏನನ್ನ ನಮ್ಗೆ ಮೀಸಲಾಗಿಟ್ಟಿದ್ರು ಅದನ್ನ ಮಾತ್ರ ನಾವು ತಿನ್ಬೇಕು ಅಂತ. ಇವಾಗ ಮಾತಾಜಿ ಹೇಳಿದ್ರು, ಏನ್ ಹೇಳಿದ್ರು, ನಾವ್ ಇವಾಗ ಸಸ್ಯಾಹಾರವನ್ನ ತಿನ್ಬೇಕು. ಹಾಗಾದ್ರೆ ನಾವ್ ಇವಾಗ ಮಾಂಸಾಹಾರವನ್ನ ತಿನ್ನೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಒಪ್ಕೋತೀರಾ ಸಸ್ಯಾಹಾರವನ್ನ ನಾವು ತಿನ್ಬೇಕು ಅಂತ? ಇಲ್ಲ ಮಾಂಸಾಹಾರವನ್ನ ನಾವು ತಿನ್ಬೋದು ಅಂತ ಹೇಳ್ತೀರಾ? ಇಲ್ಲ. ಸೊ ಸಸ್ಯಾಹಾರವನ್ನ ನಾವು ತಿನ್ಬೇಕು. ಸೊ ಅದ್ರಲ್ಲಿ ನಮ್ಗೆ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಇವಾಗ ನಾವು ಸಸ್ಯಾಹಾರ ತಿಂದಿದ್ ಮಾತ್ರಕ್ಕೆ ಅಲ್ಲಿ ಪರಿಪೂರ್ಣತೆ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದು ಹಿಟ್ಲರ್ ಅನ್ನ ಎಕ್ಸಾಂಪಲ್ ಅನ್ನ ಕೊಡ್ತಿದ್ದಾರೆ. ಇವಾಗ ಹಿಟ್ಲರ್ ಅವನು ಸಸ್ಯಾಹಾರಿ ಆಗಿದ್ದ, ಆದ್ರೆ ಅವನ ಮನಸ್ಥಿತಿ ಯಾವ ತರ ಇತ್ತು, ಅವನು ಏನೆಲ್ಲ ಮಾಡ್ತಾನೆ ಅವ್ನು ನೋಡಿದ್ರಲ್ವಾ, ಎಷ್ಟು ಕ್ರೂರಿಯಾಗಿದ್ದ ಅಲ್ವಾ ಅವನು ಹಿಟ್ಲರ್. ಅವನು ಎಷ್ಟು ಜನರನ್ನ ಅವನು ಸಂಹಾರ ಮಾಡ್ತಾನೆ, ನಾಶ ಮಾಡ್ತಾನೆ. ಮತ್ತೆ ಈ ಇಡೀ ಒಂದು ವಿಶ್ವವನ್ನೇ ತನ್ನ ಮುಷ್ಟಿಯಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಅವನು ನೋಡ್ತಾನೆ ಅಲ್ವಾ. ಸೊ ಅವನು ಕೆಟ್ಟ ನಾಯಕನಿಗೆ ಅವನು ಒಬ್ಬ ಉದಾಹರಣೆಯಾಗಿ ನಿಲ್ತಾನೆ. ಆದ್ರೆ ಅವನು ನೋಡಿದ್ರೆ ಸಸ್ಯಾಹಾರಿ ಆಗಿರ್ತಾನೆ. ಹಾಗಾದ್ರೆ ಇವಾಗ ಸಸ್ಯಾಹಾರಿ ಆಗಿದ್ ಮಾತ್ರಕ್ಕೆ ನಾವ್ ಇವಾಗ ಭಗವಂತ ಏನ್ ಹೇಳಿದಾರೆ, ತೇನ ತೆಕ್ತೇನ ಪುಂಜಿತ, ಅದನ್ನ ಸರಿಯಾಗಿ ಮಾಡ್ತಾ ಇದೀವಾ? ಸೊ ಅದಕ್ಕೆ ಇವಾಗ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಇಲ್ಲ, ನಾವಿವಾಗ ನಾನು ಶುದ್ಧ ಸಸ್ಯಾಹಾರಿ ಅಂತ ಹೇಳ್ಬಿಟ್ಟು ನಾವು ಜಂಬ ಪಡೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಆ ಸಸ್ಯಕ್ಕೂ ಸಹ ಪ್ರಾಣ ಅಂತ ಇರುತ್ತೆ ಅಲ್ವಾ. ಸೊ ಅದು ಮಾತಾಡ್ದಲೇ ಇರ್ಬೋದು, ನಡಿದಲೇ ಇರಬಹುದು, ಆದ್ರೆ ಅದಕ್ಕೂ ಸಹ ಜೀವ ಅನ್ನೋದು ಇದೆ, ಪ್ರಾಣ ಅನ್ನೋದು ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಹೌದು ಇವಾಗ ಮನುಷ್ಯ ತಿನ್ಲಿಕ್ಕಾಗಾದ್ರೆ ಏನು ತಿನ್ಬಾರ್ದಾ ಅಂತಂದ್ರೆ ತಿನ್ಬೇಕು. ಆದ್ರೆ ಆ ಆಹಾರವನ್ನ, ಸಸ್ಯ ಆಹಾರವನ್ನ ನಾವೇನ್ ಮಾಡ್ಬೇಕು, ಭಗವಂತನಿಗೆ ಅರ್ಪಿಸಿ ತಿನ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ನಮ್ಗೆ ಗೀತೆಯಲ್ಲೂ ಸಹ ಏನ್ ಹೇಳಿದ್ದಾರೆ ಕೃಷ್ಣ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪರತಂ ಅಶ್ನಾಮಿ ಪ್ರಯತಾತ್ಮನ. ಯಾರಾದ್ರೂ ಒಬ್ರು ಪ್ರೀತಿಯಿಂದ ನನಗೆ ಒಂದು ಹೂವ, ಒಂದು ಹಣ್ಣು, ಸ್ವಲ್ಪ ನೀರು ಮತ್ತೆ ಒಂದು ಎಲೆಯನ್ನ ನನಗೆ ಅರ್ಪಿಸಿದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಭಗವಂತ ಹೇಳಿದ್ದಾರೆ ಅಲ್ವಾ. ಸೊ ಇವಾಗ ಅದೇ ತರ ನಮ್ಗೆ 3ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ, ಸೊ ಯಾರು ನನಗೆ ಅಂದ್ರೆ ನೈವೇದ್ಯವನ್ನ ಮಾಡೋದನ್ನ ಸ್ವೀಕಾರ ಮಾಡ್ತಾರೋ ಅವರು ಪಾಪವನ್ನ ಊಟ ಮಾಡ್ದಂಗ ಆಗೋದಿಲ್ಲ, ಕಳ್ಳತನವನ್ನ ಮಾಡ್ದಂಗ ಆಗೋದಿಲ್ಲ ಅಲ್ವಾ. ನನಗೆ ಯಜ್ಞ ಅಂತ ಹೇಳ್ಬಿಟ್ಟು ಅವರು ಆ ಆಹಾರವನ್ನ, ಆ ಯಜ್ಞ ಸೈಕಲ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಅವರ ಪಾಪವನ್ನ ಊಟ ಮಾಡ್ದಂಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅಂದ್ರೆ ಇವಾಗ ಏನರ್ಥ, ನಾನು ಸಸ್ಯಾಹಾರಿ ಅಂತ ಹೇಳ್ಬಿಟ್ಟು ನಾವು ಜಂಬ ಪಡ್ಕೊಳೋ ಹಾಗಿಲ್ಲ. ನಾವ್ ಅದನ್ನ ಭಗವಂತನಿಗೆ ಅರ್ಪಿಸ್ಬೇಕು. ಅವಾಗಷ್ಟೇ ಅದು ತೇನ ತೆಕ್ತೇನ ಬುಂಜಿತ ಆಗತ್ತೆ. ಅಂದ್ರೆ ಭಗವಂತ ನಮ್ಗೆ ಅಂತ ಏನಿಟ್ಟಿದ್ರು ಅದನ್ನ ನಾವು ಸ್ವೀಕಾರ ಮಾಡ್ದಂಗ ಆಗತ್ತೆ. ಅದಕ್ಕೆ ನಮ್ಗೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತಾರೆ, ಯಾವ ತರ ಆಹಾರವನ್ನ ನಾವು ತಗೋಬೇಕು, ಸ್ಯಾಂಕ್ಷನ್ಡ್ ಅಂಡ್ ಸ್ಯಾಂಕ್ಟಿಫೈಡ್. ನಮ್ಗೆ ಅಂತ ಇಟ್ಟಿರುವಂತದ್ದು, ನಮ್ಗೆ ಅಂತ ಮಂಜೂರು ಮಾಡಿರುವಂತಹ ಆಹಾರ ಮತ್ತೆ ಪವಿತ್ರವಾಗಿರುವಂತಹ ಆಹಾರ
ಅಲ್ವಾ ನಾವು ಆ ಸಸ್ಯಾಹಾರವನ್ನ ಹಾಗೆ ತಿಂದ್ರೆ ನಾವಲ್ಲಿ ಮತ್ತೆ ಪಾಪವನ್ನ ಕಟ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಅದಕ್ಕೂ ಸಹ ಜೀವ ಅನ್ನೋದಿರುತ್ತೆ. ನಾವು ಭಗವಂತನಿಗೆ ಅರ್ಪಿಸಿ ಅದನ್ನ ತಿಂದಾಗ ಮಾತ್ರನೇ ನಮ್ಗೆ ಪಾಪ ಬರೋದಿಲ್ಲ ಅಂತ ಹೇಳಿ ನಮ್ಗೆ ಕೃಷ್ಣ ಎಲ್ಲಿ ಹೇಳ್ತಾ ಇದ್ರೆ 3ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕದಲ್ಲಿ ಹೇಳ್ತಾ ಇದಾರೆ. ಯಜ್ಞ ಶಿಷ್ಟ ಶಿನಸ್ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಹಿ ಮುಂಜತೆ ತೇ ತ್ವಗಂ ಪಾಪ ಏ ಪತಂತ್ಯಾತ್ಮ ಕಾರಣಾತ್. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಆ ಭಗವಂತನ ಪ್ರಸಾದವನ್ನ ತಿಂದ್ರೆ ಮಾತ್ರ ನಮ್ಗೆ ಪಾಪ ಬರೋದಿಲ್ಲ. ಇಲ್ಲಾಂದ್ರೆ ನಾವು ನಮ್ಮ ವೈಯಕ್ತಿಕ ಸಂತೋಷಕ್ಕೋಸ್ಕರ ನಾವೇನಾದ್ರೂ ಅಡುಗೆ ಮಾಡ್ಕೊಂಡು ಅದನ್ನ ತಿಂದ್ರೆ ನಾವು ಪಾಪವನ್ನ ಊಟ ಮಾಡ್ತಾ ಇದೀವಿ, ಕಳ್ಳತನವನ್ನ ಮಾಡ್ದಂಗ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಂತಹ ಆಹಾರವನ್ನ ತಿನ್ಬೇಕು ನಾವು? ಸ್ಯಾಂಕ್ಷನ್ಡ್ ಅಂಡ್ ಸ್ಯಾಂಕ್ಟಿಫೈಡ್. ನಮ್ಗೆ ಅದು ಸ್ಯಾಂಕ್ಷನ್ ಅಂದ್ರೆ ಭಗವಂತನಿಂದ ಅದು ಮಂಜೂರಾಗಿರ್ಬೇಕು ಅಲ್ವಾ. ತೇನ ತ್ಯಕ್ತೇನ, ಭಗವಂತನಿಂದ ಅದು ನಮ್ಗೆ ಹೌದು ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ಬೇಕು, ಅಂತದನ್ನ ಮಾತ್ರ ನಾವು ಸ್ವೀಕರಿಸ್ಬೇಕು. ಮತ್ತೆ ಅದು ಸ್ಯಾಂಕ್ಟಿಫೈಡ್ ಅಂದ್ರೆ ಅದು ಪವಿತ್ರಗೊಳಿಸಿರ್ಬೇಕು, ಅಂದ್ರೆ ಅದು ನೈವೇದ್ಯವಾಗಿರ್ಬೇಕು. ಇಂತಹ ಆಹಾರವನ್ನ ನಾವು ತಿನ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ನೋಡಿ ಇಲ್ಲಿ ನಮ್ಗೆ ಇವಾಗ ಏನ್ ಹೇಳಿದ್ರು, ಎಂತಹ ಆಹಾರ ತಿನ್ಬೇಕು ಅಂತ ಆಯ್ತು. ಇವಾಗ ಪ್ರಸಾದನೇ ನಾವು ತಿನ್ಬೇಕು ಅಂತ ಆಯ್ತು. ಇವಾಗ ಇದು ಪ್ರಸಾದದ ಏನು ಜಾಮೂನ್ಗಳು. ಸೊ ಇಲ್ಲಿ 100 ಜನ ಬರ್ತಾ ಇದ್ದಾರೆ ಇವಾಗ ಆ ಪ್ರಸಾದವನ್ನ ಸ್ವೀಕಾರ ಮಾಡ್ಲಿಕ್ಕೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸೊ ಈ 100 ಜನರಿಗೆ ಒಂದೊಂದು ಜಾಮೂನು ಸಿಗೋ ತರ ಅವರು ತಯಾರು ಮಾಡಿದ್ದಾರೆ. ಭಗವಂತನಿಗೂ ಅದನ್ನ ನೈವೇದ್ಯ ಅರ್ಪಿಸಿದ್ದಾರೆ ಅಲ್ವಾ. ಆದ್ರೆ ಇವಾಗ ನನಗೆ ತುಂಬಾ ಇಷ್ಟ ಜಾಮೂನ್ ಅಂದ್ರೆ ಅಲ್ವಾ. ನನಗಿದ್ರದ್ದು ಆಕ್ಸೆಸ್ ಇದೆ. ನಾನ್ ಇವಾಗ ಏನ್ ಮಾಡ್ತೀನಿ, ನನಗೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, ಇವಾಗ ಒಂದ್ 10 ಜಾಮೂನ್ ಎತ್ತಿಟ್ಕೊಂಡ್ಬಿಡ್ತೀನಿ. ಅವಾಗ ಏನಾಗತ್ತೆ, ಶಾರ್ಟೇಜ್ ಆಗೋಗುತ್ತೆ. ಇವಾಗ ಪ್ರಸಾದನೆ ನಾನೇನ್ ಬೇರೆದೇನ್ ತಿಂದಿಲ್ಲಪ್ಪ, ಪ್ರಸಾದನೆ ನಾನೊಂದ್ 10 ತಗೊಂಡಿದ್ದೀನಿ ಅಷ್ಟೇ. ಏನ್ ತಪ್ಪಾಯ್ತಲ್ಲಿ? ನಾನು ಇವಾಗ ಸ್ಯಾಂಕ್ಟಿಫೈಡ್ ಫುಡ್ ಸ್ಯಾಂಕ್ಷನ್ ಫುಡ್ ತಗೊಂಡಿದ್ದೀನಿ ನಾನು. ಅದು ಪ್ರಸಾದನೆ ಮತ್ತೆ ಅದು ಏನು ವೆಜಿಟೇರಿಯನ್ ಡಯಟ್. ಅದು ನನ್ಗೆ ಅಂತ ಅಂದ್ರೆ ಮನುಷ್ಯರಿಗೆ ತಿನ್ಬೇಕಾಗಿ ಏನಂತ ಹೇಳಿದ್ದಾರೆ ಅದನ್ನೇ ನಾನು ತಿಂತಾ ಇರೋದು. ಇಲ್ಲೇನ್ ತಪ್ಪಾಯ್ತು? ಬೇರೆಯವರಿಗೆ ಮೀಸಲಿಟ್ಟದ್ದು. ಬೇರೆಯವರಿಗೆ ಮೀಸಲಿಟ್ಟಿರೋದನ್ನ ನಾನು ಇವಾಗ ತಗೋತಾ ಇದ್ದೀನಿ ಅಲ್ವಾ. ನೋಡಿ ಎಷ್ಟು ವಿಷಯಗಳಿದೆ ಅಲ್ವಾ. ಅರ್ಥ ಮಾಡ್ಕೊಂಡು ಹೋದ್ರೆ ಒಳಗಡೆ ನಾವ್ ಎಷ್ಟೆಲ್ಲ ತಪ್ಪು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಮ್ಗೆ ಅನಿಸ್ತಿದೆ ನಾನು ಏನೂ ತಪ್ಪು ಮಾಡಿಲ್ಲಪ್ಪ ಅಂತ ಅನಿಸ್ತಾ ಇದೆ. ಆದ್ರೆ ಇವಾಗ ಹೆಚ್ಚಾಗಿ ತಗೊಂಡಿದ್ದಕ್ಕೆ, ನನಗೆ ಮೀಸಲಾಗಿಟ್ಟಿರೋದಕ್ಕಿಂತ ಹೆಚ್ಚಾಗಿ ನಾನು ತಗೊಂಡಿದ್ದಕ್ಕೆ ಇವಾಗ ಏನಾಯ್ತು, ಬೇರೆಯವರಿಗೆ ಸಿಗ್ತಾ ಇಲ್ಲ ಅಲ್ವಾ. ಇನ್ನೊಂದು 10 ಜನಕ್ಕೆ ಸಿಗೋದಿಲ್ಲ ಅಲ್ವಾ. ಇವಾಗಿನ ಭಕ್ತರೆಲ್ಲ ತುಂಬಾ ಒಳ್ಳೆ ಮನಸ್ಸಿನವರು, ವೈಷ್ಣವರು ಸುಮ್ನೆ ಆಗ್ತಾರೆ. ಸರಿ ನನಗೆ ಭಗವಂತ ಕೊಟ್ಟಿಲ್ಲ ಅಂತ ಸುಮ್ನೆ ಆಗ್ತಾರೆ. ಆದ್ರೆ ಇವಾಗ ಅಲ್ಲಿ ಯಾರೋ ಒಬ್ರು ಮಕ್ಳು ಇರ್ತಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಕಿತ್ತಾಡ್ತಾರೆ, ಜಗಳ ಮಾಡ್ತಾರೆ ಅಲ್ವಾ. ಅಲ್ಲಿ ಏನಾಯ್ತು, ಅಲ್ಲಿ ಮನಸ್ತಾಪ ಬಂತು, ಅಶಾಂತಿ ಬಂತು ಅಲ್ವಾ, ಕಿತ್ತಾಟ ಆಯ್ತು ಅಲ್ವಾ. ಒಂದು ಊಟಕ್ಕೋಸ್ಕರ ನಾಯಿಗಳು ಬೆಕ್ಕು ತರ ನಾವು ಇವಾಗ ಕಿತ್ತಾಡೋ ತರ ಆಗೋಗುತ್ತೆ ಅಲ್ವಾ. ಸೊ ಇವಾಗ ನಾವು ಅಕಸ್ಮಾತ್ ಇವಾಗ ಒಂದು ರೋಡಲ್ಲಿ ಒಂದು ಅಕ್ಕಿ ಮೂಟೆ ಬಿದ್ದಿರುತ್ತೆ ಅನ್ಕೊಳ್ಳಿ. ಅಕ್ಕಿ ಮೂಟೆ ಬಿದ್ದಾಗ ಇವಾಗ ಆ ಮನುಷ್ಯನ ಸ್ವಭಾವ ಯಾವ ತರ ಇರುತ್ತೆ, ಮತ್ತೆ ಪ್ರಾಣಿ ಪಕ್ಷಿಗಳ ಸ್ವಭಾವ ಯಾವ ತರ ಇರುತ್ತೆ? ಪಕ್ಷಿ ತನಗೆ ಎಷ್ಟು ಬೇಕೋ ಅಷ್ಟೇ ತೋಳುತ್ತೆ ಮಾತಾಜಿ. ಮನುಷ್ಯ ಮೂಟೆನೆ ತೊಗೊಂಡು ಹೋಗ್ಬಿಡ್ತಾನೆ. ಮೂಟೆನೆ ತಗೊಂಡ್ ಹೋಗ್ಬಿಡ್ತಾನೆ ಅಲ್ವಾ. ಅಥವಾ ಹಸು ಬಂದ್ರು ಸಹ ಸ್ವಲ್ಪ ತಿನ್ನುತ್ತೆ, ಅದು ಹಾಗೆ ಹೊರಟೋಗುತ್ತೆ ಅಲ್ವಾ. ಆದ್ರೆ ಮನುಷ್ಯ ಅವನಿಗೆ ಎಷ್ಟು ದುರಾಸೆ ಇರುತ್ತೆ ಅಂತಂದ್ರೆ ಇಡೀ ಒಂದು ಮೂಟೆಯನ್ನೇ ಹೊತ್ಕೊಂಡು ಹೋಗ್ತಾನೆ. ಅದು ಯಾರಿಗೆ ಸೇರಿರೋದು, ಇದ್ರ ಒಡೆಯ ಯಾರು ಅಂತಾನೂ ಸಹ ಅವನು ಯೋಚನೆ ಮಾಡೋದಿಲ್ಲ. ಇದು ದಾರಿಯಲ್ಲಿ ಬಿದ್ದಿದೆ, ಸೊ ಇದಕ್ಕೆ ಯಾರು ಒಡೆಯ ಇಲ್ಲ, ಇದನ್ನ ನಾನೇ ತಗೊಂಡ್ ಹೋಗ್ತೀನಿ, ನಾನೇ ಒಡೆಯ, ನಾನೇ ನೋಡಿರೋದು ಅಂತ ಅವನು ಯೋಚನೆ ಮಾಡ್ತಾರೆ ಅಲ್ವಾ. ಅದಕ್ಕೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದೆ, ಇಲ್ಲಿ ಈಶಾವಾಸ್ಯ ತತ್ವ ನಮ್ಗೆ ಬೇಕಾದುದಕ್ಕಿಂತ ಹೆಚ್ಚನ್ನ ಸ್ವೀಕರಿಸಬಾರದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಾಂಡದೊಳಗೆ ಏನೇ ಐಶ್ವರ್ಯವಿದ್ದರೂ ಎಲ್ಲವೂ ಭಗವಂತನಿಗೆ ಸೇರಿದ್ದು ಮತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಈ ಸಂಪತ್ತಿನ ಲಾಭವನ್ನು ಪಡೆಯಲು ನಮಗೆ ಹಕ್ಕಿದೆ. ನೋಡಿ, ನಮ್ಗೆ ಹಕ್ಕಿದೆ, ಎಲ್ಲರಿಗೂ ಹಕ್ಕಿದೆ. ನಾವು ಒಬ್ಬರೇ ಅಲ್ಲ, ಮನುಷ್ಯರೊಬ್ಬರಿಗೆ ಅಲ್ಲ, ಪ್ರತಿಯೊಂದು ಜೀವರಾಶಿ 84 ಲಕ್ಷ ಜೀವರಾಶಿಗಳು ಸಹ ಹಕ್ಕಿದೆ. ಸೊ ಇವಾಗ ನಾವೇನ್ ಮಾಡ್ತಿದೀವಿ, ಮನುಷ್ಯರು ನಾವು ಮಾತ್ರ ಹಕ್ಕಿದೆ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಇಲ್ಲ, ನಮ್ಮೊಬ್ಬರಿಗೆ ಅಂತಲ್ಲ, ಪ್ರತಿಯೊಂದು ಜೀವರಾಶಿಗೂ ಇಲ್ಲಿ ಯಾರೆಲ್ಲ ಭಗವಂತನ ಮಕ್ಕಳು ಎಲ್ಲರಿಗೂ ಸಹ ಆ ಭಗವಂತನ ಆಸ್ತಿ ಮೇಲೆ ಹಕ್ಕಿದೆ. ಆದರೆ ನನಗೆ ಬೇಕಾದುದಕ್ಕಿಂತ ಹೆಚ್ಚಿಲ್ಲ ಅಷ್ಟೇ. ಇದು ಆಧ್ಯಾತ್ಮಿಕ ಕಮ್ಯುನಿಸಂ. ನೋಡಿ, ಪ್ರಭುಪಾದರು ಎಷ್ಟು ನಮ್ಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಅಲ್ವಾ. ಇದನ್ನೇ ಆಧ್ಯಾತ್ಮಿಕ ಕಮ್ಯುನಿಸಂ ಅಂತ ಹೇಳ್ಬಿಟ್ಟು ಹೇಳುದು. ನೀವು ಹೆಚ್ಚು ತಗೊಂಡ್ರೆ ಏನಾಗುತ್ತೆ, ನೀವು ಶಿಕ್ಷಾರ್ಹರಾಗುತ್ತೀರಾ, ಇದು ಪ್ರಕೃತಿಯ ನಿಯಮ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಕೊನೆಯದಾಗಿ ಈ 1ನೇ ಶ್ಲೋಕದಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ರೆ, ಯಾಕೆ ನಮ್ಗೆ ಪಾಪಕ್ಕೆ ಕಾರಣರಾಗ್ತಾ ಇದೀವಿ, ನಾವು ಯಾಕೆ ಪಾಪವನ್ನ ನಾವು ಪಡ್ಕೋತಾ ಇದೀವಿ ಅಂತಂದ್ರೆ, ನಾವ್ ಎರಡನ್ನ ತಪ್ಪು ಮಾಡ್ತಾ ಇದೀವಿ. ಒಂದ್ ಏನ್ ಮಾಡ್ತಾ ಇದೀವಿ, ಭಗವಂತನ ಒಡೆತನವನ್ನ ನಾವು ಒಪ್ಕೋತಾ ಇಲ್ಲ. ಎಲ್ಲದರ ಒಡೆಯ ಭಗವಂತ ಅಂತ ನಾವು ಒಪ್ಕೋತಾ ಇಲ್ಲ, ನಾನು ಇದರ ಒಡೆಯ ಅಂತ ನಾವು ಅನ್ಕೋತಾ ಇದೀವಿ. ಸೊ ಯಾವಾಗ ನಾವು ನಮ್ಮ ಸ್ವಯಂ ನಮಗೋಸ್ಕರ ನಾವ್ ಏನೇ ಒಂದು ಇಂದ್ರಿಯ ಸುಖಕ್ಕೋಸ್ಕರ ನಾವು ಮಾಡಿದ ತಕ್ಷಣನೇ ನಾವು ಬಂಧನಕ್ಕೆ ಒಳಗಾಗ್ಬಿಡ್ತೀವಿ, ನಾವು ಪಾಪಕ್ಕೆ ಒಳಗಾಗ್ಬಿಡ್ತೀವಿ. ಮತ್ತೆ ಎರಡನೇದು ಏನ್ ಮಾಡ್ತಾ ಇದೀವಿ,
ನಾವು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದೀವಿ. ಯಾವ ನಿಯಮಗಳನ್ನ? ಪ್ರಕೃತಿಯ ಮತ್ತೆ ಭಗವಂತನ ನಿಯಮಗಳನ್ನ ನಾವು ಉಲ್ಲಂಘನೆ ಮಾಡ್ತಾ ಇದೀವಿ. ನಾವು ಆ ಈಶಾವಾಸ್ಯ ತತ್ವ ಏನಿದೆ, ಆ ತೇನ ತೆಕ್ತೇನ ಭುಂಜಿತ ಏನಿದೆ, ಮತ್ತೆ ಮಾಗೃದ ಕಸ್ಯ ಸಿದ್ಧನಂ ಏನಿದೆ, ಆ 3 ನಿಯಮಗಳನ್ನು ಸಹ ನಾವು ಉಲ್ಲಂಘನೆ ಮಾಡ್ತಾ ಇದೀವಿ. ಅದಕ್ಕೆ ನಾವು ಪಾಪಕ್ಕೆ ಒಳಗಾಗ್ತಾ ಇದೀವಿ. ಸೊ ಅದಕ್ಕೋಸ್ಕರ ನಾವು ಏನನ್ನ ತಿಳ್ಕೊಬೇಕು? ದೇವೋತ್ತಮ ಪರಮ ಪುರುಷ ಒಡೆಯ, ಮತ್ತೆ ಏನನ್ನ ಸ್ವೀಕರಿಸ್ಬೇಕು? ನಮ್ಗೆ ಅಂತ ಮೀಸಲಾಗಿಟ್ಟಿರೋದನ್ನ ಮಾತ್ರ ನಾವು ಸ್ವೀಕರಿಸ್ಬೇಕು. ಮತ್ತೆ ಬೇರೆಯವ್ರದ್ದು ಅಂತ ತಿಳ್ಕೊಂಡಿರೋದನ್ನ ನಾವು ಯಾವತ್ತೂ ಸ್ವೀಕರಿಸಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ 3 ನಮ್ಗೆ ಈ 1ನೇ ಶ್ಲೋಕದಲ್ಲಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪಾಪದ ಮೂಲ ಎಲ್ಲಿದೆ ಅಂದ್ರೆ ಭಗವಂತನ ಒಡೆತನವನ್ನ ಅಲ್ಲಗಳೆದು ಪ್ರಕೃತಿಯ ನಿಯಮಗಳನ್ನು ಉದ್ದೇಶ ಪೂರ್ವಕವಾಗಿ ಉಲ್ಲಂಘಿಸುವುದರಲ್ಲಿ ಪ್ರಕೃತಿ ನಿಯಮಗಳ ಮತ್ತು ಭಗವಂತನ ಆಜ್ಞೆಯ ಉಲ್ಲಂಘನೆ ಮಾನವನಿಗೆ ವಿನಾಶವನ್ನ ತರುತ್ತದೆ. ಶಾಂತ ಚಿತ್ತನು, ಪ್ರಕೃತಿಯ ನಿಯಮಗಳನ್ನು ಬಲ್ಲವನು, ಅನಾವಶ್ಯಕವಾದ ಅನುರಕ್ತಿ ಮತ್ತು ದ್ವೇಷಗಳಿಗೆ ಒಳಗಾಗದವನು ಖಂಡಿತ ಭಗವಂತನ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ ಮತ್ತು ಅವನು ಶಾಶ್ವತ ಧಾಮವಾದ ಭಗವಂತ ಧಾಮಕ್ಕೆ ತಲುಪಲು ಖಂಡಿತ ಅರ್ಹನಾಗುತ್ತಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇದು 1ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡಿರೋದು ಈಶಾವಾಸ್ಯ ತತ್ವ ಅಂತಂದ್ರೆ ನಾವೇನಂತ ನಾವು ತಿಳ್ಕೊಂಡ್ವಿ, ಎಲ್ಲದರ ಒಡೆಯ ಕೃಷ್ಣ, ಮತ್ತೆ ನಾವ್ ಏನನ್ನ ಸ್ವೀಕರಿಸ್ಬೇಕು, ಏನನ್ನ ಸ್ವೀಕರಿಸಬಾರ್ದು ಅಂತ ನಾವು ತಿಳ್ಕೊಂಡ್ವಿ. ಏನನ್ನ ಸ್ವೀಕರಿಸ್ಬೇಕು ಅದನ್ನು ಸಹ ನಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ಮಾತ್ರ ನಾವು ಸ್ವೀಕರಿಸ್ಬೇಕು. ಮತ್ತೆ ಬೇರೆಯವರಿಗೆ ಅಂತ ಮೀಸಲಾಗಿಟ್ಟಿರೋದನ್ನ ನಾವು ಸ್ವೀಕರಿಸಬಾರ್ದು. ಮಾಗೃದ ಕಸ್ಯ ಸಿದ್ಧನಂ ಅಂತ ನಾವು ತಿಳ್ಕೊಂಡ್ವಿ. ಸೊ ಇವಾಗ 2ನೇ ಮಂತ್ರವನ್ನ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಾನು, ಒಂದು ಅರ್ಧ ಗಂಟೆ. ಸೊ 2ನೇ ಮಂತ್ರದಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಚ ತಂ ಸಮಾಹ ಏವಂ ತ್ವಯಿ ನಾನ್ಯತೇತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಚ ತಂ ಸಮಾಹ ಏವಂ ತ್ವಯಿ ನಾನ್ಯತೇತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಚ ತಂ ಸಮಾಹ ಏವಂ ತ್ವಯಿ ನಾನ್ಯತೇತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ಕುರುವನ್ ಮಾಡುತ್ತಲೇ, ಏವ ಹೀಗೆ, ಇಹ ಈ ಜೀವಮಾನದಲ್ಲಿ, ಕರ್ಮಾಣಿ ಕರ್ಮಗಳನ್ನು, ಜಿಜೀವಿಷೇತ್ ಜೀವಿಸಲು ಇಚ್ಛೆ ಪಡಬೇಕು, ಶತಂ 100 ಸಮಾಹ ವರ್ಷಗಳು, ಏವಂ ಹೀಗೆ ಬದುಕುತ್ತಾ, ತ್ವಯಿ ನಿನಗೆ, ನಾ ಇಲ್ಲ ಅನ್ಯತಾ ಬೇರೆ ಉಪಾಯ, ಇಂತಹ ಇದಕ್ಕಿಂತ ಆಸ್ತಿ ಇದೆ, ನಾ ಇಲ್ಲ ಕರ್ಮವು ಲಿಪ್ಯತೆ ಸೋಂಕು ನರೆ ಮನುಷ್ಯನಿಗೆ. ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು. ಏಕೆಂದರೆ ಅಂತ ಕೆಲಸವು ಅವನನ್ನು ಕರ್ಮ ಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹರೇ ಕೃಷ್ಣ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಮಂತ್ರ 2ರಲ್ಲಿ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಏನಾದ್ರೂ ಅರ್ಥ ಆಯ್ತಾ? ಈಶಾವಾಸ್ಯದಿಂದ ಬದುಕಿದ್ರೆ ಮಾತ್ರ ನಾವು 100 ವರ್ಷ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಶಾವಾಸ್ಯದಲ್ಲಿ ಬದುಕಿದ್ರೆ ಯಾಕೆ ನಾವು 100 ವರ್ಷಗಳ ಕಾಲ ಇರ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಳ್ತೀವಿ ಮಾತಾಜಿ? ಯಾಕಂದ್ರೆ ಭಗವಂತನ್ ಕೊಟ್ಟಿದ್ದು ನಿಯಂತ್ರಣ ಎಲ್ಲ ಅಷ್ಟು ಆತನ್ವೆ ಅಲ್ಲ, ಅವ್ರು ಕೊಟ್ಟಿದ್ದ ಅದೇ ತರ ನಾವು ಬದುಕಿದಾಗ ನಾವು 100 ವರ್ಷ ಇರ್ಬೋದು. ಇಲ್ಲ ನಾವ್ ಈ ತರ ಎಲ್ಲ ಇನ್ನೊಬ್ರಿಗೆ ಕೊಟ್ಟಿದ್ದು ಇನ್ನೊಬ್ರದ್ ನಾವ್ ಕಸ್ಕೊಂತ ಇನ್ನೊಬ್ರದ್ ನಾವ್ ಮಾಡ್ತಾ ಹೋದ್ರೆ ಅವಾಗ ನಮ್ಗೆ ಟೆನ್ಷನ್ ಅವೆಲ್ಲ ಸ್ಟಾರ್ಟ್ ಆಗ್ಬಿಡ್ತಾವ. ಸೊ ಅವಾಗ ನಮ್ ಮನ್ಸಲ್ಲಿ ಗೊಂದಲಗಳು, ಶಾಂತಿ ಇರೋದಿಲ್ಲ. ಸೊ ಹಾಗಾಗಿ ಅವಾಗ ಇರಲ್ಲ. ಸೊ ಇವೆಲ್ಲ ಈಶಾವಾಸ್ಯದಿಂದ ನಾವು ಬದುಕಿದಾಗ ಅಷ್ಟೇ ನಾವು 100 ವರ್ಷ ಇರ್ಬೋದು ಅಂತ ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಹರೇ ಕೃಷ್ಣ ಅಲ್ವಾ? ಏನ್ ಹೇಳ್ತಾ ಇದ್ರೆ, ನಾವು ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡತ್ತಂದ್ರೆ ಈಶಾವಾಸ್ಯ ತತ್ವದಲ್ಲಿ ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ, ಅವನಿಂದ ಯಾರಿಗೂ ತೊಂದರೆ ಇಲ್ಲ ಅಲ್ವಾ? ಅವನೇನ್ ಮಾಡ್ತಾನೆ, ಅವನಿಗೆ ಇಷ್ಟೊಂದು ನೆಲ ಇದ್ರೆ ಸಾಕು. ಆ ಒಂದು ಭೂಮಿಯಲ್ಲಿ ನಮ್ಗೆ ಪ್ರಭುಪಾದರು ಏನ್ ಹೇಳಿದ್ರು, ಒಬ್ಬ ವ್ಯಕ್ತಿ ಸಂತೋಷವಾಗಿ ಬದುಕ್ಲಿಕ್ಕೆ ಒಂದು ತುಂಡು ಭೂಮಿ, ಅಂದ್ರೆ ಅಲ್ಲಿ ವ್ಯವಸಾಯ ಮಾಡುವಂತಹ ಒಂದು ತುಂಡು ಭೂಮಿ, ಒಂದು ಹಸು ಅಂದ್ರೆ ಹಾಲು ಕೊಡುವಂತ ಹಸು ಇದ್ರೆ ಸಾಕು, ಅವನು ಸಂತೋಷವಾಗಿ ಜೀವನವನ್ನ ಮಾಡ್ಬೋದು ಅಂತ ಹೇಳ್ತಾರೆ ಅಲ್ವಾ? ಒಂದು ಏನು ನದಿ ತೀರದಲ್ಲಿ ಒಂದು ತುಂಡು ಭೂಮಿ, ಅಲ್ಲಿ ಅವನಿಗೆ ಬೇಕಾಗಿರೋದನ್ನೆಲ್ಲ ಬೆಳ್ಕೊಂತಾನೆ ಅಲ್ವಾ? ಏನೆಲ್ಲ ಹಣ್ಣು ಹೂವು ಭಗವಂತನ ಸೇವೆಗೆ ಬೇಕಾಗಿರುವಂತದ್ದು, ಮತ್ತೆ ಅವನಿಗೆ ಆಹಾರ ಬೇಕಾಗಿರೋದಕ್ಕೆ ಏನ್ ಬೇಕು ಧಾನ್ಯಗಳು, ಅವೆಲ್ಲವನ್ನು ಸಹ ತುಂಡು ಭೂಮಿಯಲ್ಲಿ ಅವನು ಬೆಳ್ಕೊತಾನೆ. ಮತ್ತೆ ಒಂದು ಹಾಲು ಕೊಡುವಂತಹ ಹಸು ಇರುತ್ತೆ, ಆ ಹಸುವಿನ ಹಾಲಿಂದ ಬರುವಂತಹ ಪದಾರ್ಥಗಳಲ್ಲಿ ಹಾಲಿನಿಂದ ಎಷ್ಟೊಂದು ಪದಾರ್ಥಗಳನ್ನ ಮಾಡ್ಬೋದು ಅಲ್ವಾ? ಮತ್ತೆ ಅಲ್ಲಿ ನೀರಿದೆ. ಇಷ್ಟೆಲ್ಲ ಇದ್ರೆ ಅವನಿಗೆ ಬೇರೆ ಏನ್ ಬೇಕು? ಅವನು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಭಗವಂತನಿಗೆ ಅವನು ನೈವೇದ್ಯವನ್ನ ಅರ್ಪಿಸಿ ಅದನ್ನ ಅವನು ಉಪಯೋಗಿಸ್ಕೊಂಡು ತನ್ನ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಉಪಯೋಗಿಸ್ಕೊಂಡು ಮಿಕ್ಕಿರೋ ಸಮಯವನ್ನೆಲ್ಲ ಅವನು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ಅವನು ಈ ಮನುಷ್ಯ ಜನ್ಮವನ್ನ ಅವನು ತನ್ನ ಗುರಿಯನ್ನ ಮುಟ್ಲಿಕ್ಕೆ ಅಂದ್ರೆ ಗೋಲೋಕಕ್ಕೆ ಹೋಗ್ಲಿಕ್ಕೆ ಅವನು ಉಪಯೋಗಿಸ್ಕೊತಾನೆ. ಇನ್ನೇನಕ್ ಬೇಕು ಅವನಿಗೆ ಅಲ್ವಾ? ನಮ್ಗೆ ನಿಜವಾಗ್ಲೂ ನೋಡಿದ್ರೆ ನಮ್ಗೆ ಇಷ್ಟೇ ಸಾಕು ಆಕ್ಚುಲಿ ಅಲ್ವಾ? ನಮ್ಮ ದೇಹವನ್ನ ನಾವು ಪಡ್ಕೊಂಡ್ಬಿಟ್ಟಿದೀವಿ. ನಾವು ಈ ದೇಹದ ಮುಖಾಂತರನೇ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು. ಈ ದೇಹವನ್ನ ಪೋಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಆಹಾರವನ್ನ ನಾವು ಕೊಡ್ಲೇಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದ್ ಸ್ವಲ್ಪ ಬೆಳ್ಕೋಬೇಕು, ಒಂದು ಕರ್ಮವನ್ನ ನಾವು ಮಾಡ್ಲೇಬೇಕು.
ನಾವು ಹುಟ್ಟಿದ ಮೇಲೆ ನಾವು ಕರ್ಮವನ್ನ ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಪಾಪಕ್ಕೆ ಸಿಕ್ಕಾಕೋತೀವಿ. ಹುಟ್ಟಿದ ಮೇಲೆ ಆ ಪ್ರತಿಯೊಂದು ವ್ಯಕ್ತಿ ಕರ್ಮವನ್ನ ಮಾಡ್ಲೇಬೇಕು. ನಮ್ಗೆ 18ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾರೆ, ನಮ್ಗೆ ಯಜ್ಞ ದಾನ ತಪವನ್ನ ಯಾರು ಬಿಡ್ಲೇಬಾರ್ದು. ಯಜ್ಞ ದಾನ ತಪ ಅದು ಒಬ್ಬ ಮನುಷ್ಯನನ್ನ ಪವಿತ್ರನನ್ನಾಗಿ ಮಾಡುತ್ತೆ ಅಲ್ವಾ. ಸೊ ಅದು ಒಬ್ಬ ಏನು ಆಲ್ಮೋಸ್ಟ್ ಅವನು ಈ ಭಕ್ತಿ ಮಾರ್ಗದಲ್ಲಿ ತುಂಬಾ ಉನ್ನತ ಮಟ್ಟಕ್ಕೆ ಬಂದಿದ್ದಾನೆ ಅವನು. ಆದ್ರೂ ಸಹ ಅವನು ದೇಹವನ್ನ ಹೊಂದಿರೋ ತನಕ ಅವನು ಈ ಯಜ್ಞ ದಾನ ತಪವನ್ನ ಅವನು ಬಿಡ್ಲೇಬಾರ್ದು ಅಂತ ಹೇಳ್ತಾರೆ. ಸೊ ನಾವು ಕರ್ಮವನ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ಎಲ್ಲಾ ಕರ್ಮವನ್ನ ನಮ್ಗೆ ಏನಂತ ಹೇಳಿದ್ದಾರೆ, ಯಜ್ಞ ಅನ್ಕೊಂಡು ನೀವು ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇದೇ ತರ ನಾವು ಬದುಕಿದ್ರೆ ಅಂದ್ರೆ ಎಲ್ಲರೂ ಅದೇ ತರ ಬದುಕಿದ್ರೆ ನಮ್ಗೇನು ಈ ಭೂಮಿನೇ ವೈಕುಂಠ ಆಗ್ಬಿಡುತ್ತೆ ಅಲ್ವಾ. ಅಲ್ಲಿ ಯಾವುದೇ ಒಂದು ವೈಮನಸ್ಕತೆ ಇರೋದಿಲ್ಲ, ಆ ನಾಯಿ ಬೆಕ್ಕು ತರ ನಾವು ಕಚ್ಚಾಡೋದಿಲ್ಲ, ಶಾಂತಿಯಿಂದ ನಾವು ಇರ್ತೀವಿ, ಸಂತೋಷದಿಂದ ನಾವು ಬಾಳ್ತೀವಿ. ಭೂಮಿ ಮೇಲೆ ಇದ್ದಾದ್ರೂ ನಾವು ಸಂತೋಷದಿಂದ ನಾವು ಬಾಳ್ತೀವಿ. 100 ವರ್ಷಗಳ ಕಾಲ ಇದ್ರು ಯಾರು ಬೇಜಾರು ಮಾಡ್ಕೊಳೋದಿಲ್ಲ, ಯಾರು ಅವ್ರನ್ನ ಚೀತು ಅಂತ ಉಗಿಯೋದಿಲ್ಲ ಅಲ್ವಾ. ಅವ್ರು ಸಂತೋಷವಾಗಿರ್ತಾರೆ, ಸುತ್ತಮುತ್ತಲಿರೋರ್ಗೂ ಸಹ ಅವ್ರು ಸಂತೋಷವನ್ನ ಕೊಡ್ತಾರೆ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಅವ್ರ ದೇಹವನ್ನ ಬಿಟ್ಟು ಹೋದ್ಮೇಲೂ ಸಹ ಪರಲೋಕದಲ್ಲಿ ಅಂದ್ರೆ ಇಹ ಪರ ಎರಡರಲ್ಲೂ ಸಹ ಅವರು ಸಂತೋಷವಾಗಿರ್ತಾರೆ. ಮತ್ತೆ ಅವರು ತಮ್ಮ ಗತಿಯನ್ನ ಅವರು ಪಡಿತಾರೆ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಈಶಾವಾಸ್ಯ ತತ್ವದಲ್ಲಿ ಒಂದೇ ಸಮನಾಗಿ ಕೆಲಸ ಮಾಡ್ತಾ ಇದ್ರೆ 100 ವರ್ಷಗಳ ಕಾಲ ಅವನು ಬದುಕಲು ಅಪೇಕ್ಷಿಸಬಹುದು. ಯಾಕೆ ಅಂತಂದ್ರೆ ಅವನು ಈಶಾವಾಸ್ಯ ತತ್ವದಲ್ಲಿ ಕೆಲಸ ಮಾಡಿದ್ರೆ ಅವನನ್ನು ಕರ್ಮ ಬಂಧನಕ್ಕೆ ಅಂಟಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಮ್ಗೆ ಕರ್ಮ ಬಂಧನಕ್ಕೆ ನಾವ್ ಯಾಕೆ ಅಂಟ್ಕೋತಾ ಇದೀವಿ, ನಾವು ಕೃಷ್ಣನನ್ನ ಒಡೆಯ ಅಂತ ಒಪ್ಕೋತಿಲ್ಲ, ಎಲ್ಲದರ ಒಡೆಯ ನಾವು ಅನ್ಕೋತಾ ಇದೀವಿ. ಅಲ್ಲಿ ಕರ್ಮ ಬಂಧನಕ್ಕೆ ನಾವು ಸಿಕ್ಕಾಕೊಂಡ್ವಿ, ನಾನು ಅಂತ ನಾವು ಮಾಡಿದ ತಕ್ಷಣನೇ ಅಲ್ವಾ. ಸೊ ಮತ್ತೆ ನಾವ್ ಇನ್ನ ಏನ್ ಮಾಡ್ತಾ ಇದೀವಿ, ಸ್ವೀಕರಿಸೋದು. ಏನನ್ನ ಸ್ವೀಕರಿಸ್ಬೇಕು, ಏನನ್ನ ಸ್ವೀಕರಿಸಬಾರ್ದು ಅಂತಾನೆ ನಮ್ಗೆ ಗೊತ್ತಿಲ್ಲ ಅಲ್ವಾ. ಅಕಸ್ಮಾತ್ ಸರಿಯಾಗಿರೋದನ್ನ ಸ್ವೀಕರಿಸಿದ್ರು ಸಹ ನಾವು ಹೆಚ್ಚೆಚ್ಚಾಗಿ ಸ್ವೀಕರಿಸ್ತಾ ಇದೀವಿ. ಸೊ ಇದು ನಮ್ಗೆ ಕರ್ಮ ಬಂಧನಕ್ಕೆ ಒಳಗಾಗೋ ತರ ಮಾಡ್ಬಿಡುತ್ತೆ ಅಲ್ವಾ. ಇವಾಗ ಮತ್ತೆ ನಮ್ಗೆ ಕೊನೆಯ ಲೈನ್ ಏನಿದೆ ಇದು ತುಂಬಾ ಮುಖ್ಯವಾದದ್ದು. ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದಾರೆ. ಈ ಈಶಾವಾಸ್ಯ ತತ್ವ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಒಂದೇ ಒಂದು ದಾರಿ. ಅದಕ್ಕೆ ನಮ್ಗೆ ಹೇಗ ಅರ್ಥ ಮಾಡಿಸ್ತಾರೆ ಆಚಾರ್ಯರು ಅಂದ್ರೆ, ಇವಾಗ ನಾನು 10th ಫ್ಲೋರ್ಗೆ ಹೋಗಿರ್ತೀನಿ, ನಾನು ಫಸ್ಟ್ ಫ್ಲೋರ್ಗೆ ಬರ್ಬೇಕು. ಅವಾಗ ನನ್ಗೆ ಒಂದೇ ದಾರಿ ಏನು, ನನಗಲ್ಲಿ ಏನ್ ಹೇಳ್ತಾರೆ ಎಸ್ಕಲೇಟರ್ ಆಗ್ಲಿ ಅಥವಾ ಲಿಫ್ಟ್ ಇಲ್ಲ, ಮೆಟ್ಲು ಇಳ್ಕೊಂಡ್ ಬರ್ಬೇಕು. ಇದೊಂದೇ ದಾರಿ ಇರೋದು. ಅಕಸ್ಮಾತ್ ನನ್ ಕೆಳಗಡೆಗೆ ಬರ್ಲೇಬೇಕಂದ್ರೆ ಇನ್ನೊಂದ್ ದಾರಿ ಯಾವ್ದು, ನನ್ನ 10ನೇ ಫ್ಲೋರ್ ಇಂದ ನಾನು ಜಂಪ್ ಮಾಡ್ಬೇಕು. ಜಂಪ್ ಮಾಡಿದ್ರೆ ಏನಾಗುತ್ತೆ, ನಾಶ ಆಗೋಗುತ್ತೆ ಅಲ್ವಾ. ಸೊ ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇದೊಂದೇ ಮಾರ್ಗ, ಈಶಾವಾಸ್ಯ ತತ್ವದಿಂದಾನೇ ಅಷ್ಟೇ ಬಿಟ್ರೆ ಸೊ ನಮ್ಗೆ ಈ ಕರ್ಮ ಬಂಧನಕ್ಕೆ ಒಳಗಾಗದೇ ಇರುವಂತದ್ದು ಇನ್ಯಾವುದು ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾವ ತರ ಕರ್ಮವನ್ನ ಮಾಡ್ಬೇಕು ಅನ್ನೋದನ್ನ ಮತ್ತೆ ನಮ್ಗೆ ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು. ಏಕೆಂದರೆ ಅಂತಹ ಕೆಲಸವು ಅವನನ್ನು ಕರ್ಮ ಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಮನುಷ್ಯ ಏನಾದ್ರೂ ಈಶಾವಾಸ್ಯ ತತ್ವದಲ್ಲಿ ಬದುಕಲಿಲ್ಲ ಅಂತಂದ್ರೆ ಅವನನ್ನ ಆತ್ಮಘಾತಿ ಅಂತ ಹೇಳ್ತಾ ಇದ್ದಾರೆ. ಆತ್ಮಘಾತಿಯು ಅವನು ಯಾರೇ ಇರಲಿ ಅಂಧಕಾರಗಳ ಅಜ್ಞಾನಗಳ ವಿಶ್ವಾಸಹೀನರ ಲೋಕಗಳನ್ನು ಸೇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅವನೇನಾದ್ರೂ ಈ ಮನುಷ್ಯ ಜನ್ಮವನ್ನ ಅವನು ಈ ಈಶಾವಾಸ್ಯ ತತ್ವದ ಕೆಲಸಗಳನ್ನ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಅವನು ತನ್ನನ್ನ ತಾನು ನಾಶ ಮಾಡ್ಕೋತಾ ಇದ್ದಾನೆ. ಅವನು ಎಂತಹ ಒಂದು ಗತಿಯನ್ನ ಪಡಿತಾನೆ ಅಂತಂದ್ರೆ ಅಂಧಕಾರ ಅಂದ್ರೆ ಆ ಸೂರ್ಯನ ಬೆಳಕು ಸಹ ಬೀಳ್ಬಾರ್ದು ಅಂತಹ ಒಂದು ಲೋಕಗಳಿಗೆ ಅವನು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ ಈ 2ನೇ ಶ್ಲೋಕವನ್ನ. ಇವಾಗ ನಮ್ಗೆ ಇಲ್ಲಿ ಏನ್ ಹೇಳ್ತಾರೆ, 100 ವರ್ಷಗಳ ಕಾಲ ಬದುಕ್ಬೇಕು ಅಂತ ಹೇಳ್ತಾರೆ. ನೋಡಿ, ಎಲ್ಲರಿಗೂ ಸಹ ಶತಾಯುಷ್ ಅಲ್ವಾ. ನಮಗ್ ಗೊತ್ತಿದೆ ಇದು ಮನುಷ್ಯ ಜನ್ಮ, ಇದು ಕ್ಷಣಿಕ, ಇದು ದುಃಖಾಲಯ, ಅಶಾಶ್ವತ ಅಂತ ಇದ್ರೂ ಸಹ ಸರಿ ಬಿಟ್ಟು ಸತ್ತೋಗೋಣ ಅಂತ ಬಿಟ್ಟು ಯಾರಿಗಾದ್ರೂ ಅನ್ಸುತ್ತಾ? ಯಾರಿಗೂ ಅನ್ಸೋದಿಲ್ಲ ಅಲ್ವಾ. ಒಂದು ಚಿಕ್ಕ ಇರುವೆಯಿಂದ ಇಟ್ಕೊಂಡು ಯಾವುದೇ ಒಂದು ಕ್ರಿಮಿ ಕೀಟ ಎಲ್ಲವೂ ಸಹ ಒದ್ದಾಡ್ತಾ ಇದ್ರೂ ಬದುಕ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ನಾವ್ ನೋಡ್ತೀವಿ ಎಷ್ಟೋ ಜನ ವೆಂಟಿಲೇಟರ್ ಇದ್ರೂ ಸಹ ಇಲ್ಲಪ್ಪ ಅವ್ರು ಇನ್ನೊಂದ್ ಸ್ವಲ್ಪ ದಿವಸ ಇರ್ಲಿ, ಏನೋ ಅಲ್ಲಿ ಅಟ್ಲೀಸ್ಟ್ ಅವ್ರು ಇದ್ಬಿಟ್ರೆ ಸಾಕು, ನಮ್ಗೆ ನೆಮ್ಮದಿ, ಅವ್ರು ಮಾತಾಡ್ತಾ ಇಲ್ವಾ, ಏನಿಲ್ವಾ, ಬೆಡ್ರಿಡನ ಇದ್ರೂ ಸಾಕು ಅಂತ ನಾವ್ ಅನ್ಕೋತಾ ಇರ್ತೀವಿ ಅಲ್ವಾ. ನೋಡಿ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಸಾಯ್ಲಿಕ್ಕೆ ಇಷ್ಟ ಪಡ್ತಾ ಇಲ್ಲ, ಪ್ರತಿಯೊಬ್ರು ಸಹ ಎಷ್ಟು ಸಾಧ್ಯವೋ ಅಷ್ಟು ಕಾಲ ಎಳೆದಾಡಿಕೊಂಡು ಬದುಕಲು ಇಷ್ಟಪಡುತ್ತಾರೆ. ಯಾಕೆ ಅಂತಂದ್ರೆ ನಾವೆಲ್ಲರೂ ಸಹ ನಮ್ಮನ್ನ ಆತ್ಮದಿಂದ ಗುರುತಿಸ್ಕೊತೀವಿ. ಆತ್ಮದ ಗುಣಲಕ್ಷಣ ಏನು, ನಿತ್ಯವಾದದ್ದು, ಅದಕ್ಕೆ ಸಾವನ್ನೋದಿಲ್ಲ, ಶಾಶ್ವತವಾಗಿರೋದು. ಅದಕ್ಕೆ ನಮ್ಗೇನು, ನಾವು ಸಾಯ್ಬೇಕು ಅಂತ ನಮ್ಗೆ ಯಾವಾಗ್ಲೂ ಇಚ್ಛೆ ಬರೋದೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಎಳೆದಾಡ್ಕೊಂಡು ಬದುಕಲಿಕ್ಕೆ ಇಷ್ಟ ಪಡ್ತೀವಿ, ಎಷ್ಟು ಕಾಲ ಸಾಧ್ಯವೋ ಅಷ್ಟು ಕಾಲ ಎಳ್ದಾಡ್ಕೊಂಡು ಬದುಕಲಿಕ್ಕೆ ಇಷ್ಟ ಪಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಎಲ್ಲದರಲ್ಲೂ ಸಹ, ಇಲ್ಲಿ ಎಲ್ಲಾ ಕಡೆನೂ ಸಹ ಇದು ಕಾಣುತ್ತೆ. ಎಲ್ಲ ಜೀವರಾಶಿಗಳು ಸಹ ಬದುಕಲಿಕ್ಕೆ ಅದು ಪ್ರಯತ್ನವನ್ನ ಪಡ್ತಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹೌದು, ಇದು ಸಹಜನೇ ಅಂತ ಹೇಳ್ಬಿಟ್ಟು ನಮ್ಮ ವೇದಗಳು ಹೇಳ್ತಾ ಇದೆ. ಯಾಕೆಂದ್ರೆ ಆ ಜೀವಿಯ ಸ್ವಭಾವ ನಿತ್ಯವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ನಮಗ್ ಗೊತ್ತಿರೋ ಹಾಗೇನೆ ಅವ್ರು ಯಾವಾಗಲೂ ಸಹ ವಾಕಿಂಗ್ ಹೋಗ್ತಾ ಇರ್ತಾರೆ. ಒಂದ್ಸರಿ ವಾಕಿಂಗ್ ಹೋದಾಗ ಉದ್ಯಾನವನದಲ್ಲಿ ಒಂದು ಬಸವನ ಹುಳು, ಅದನ್ನ ಒಬ್ಬ ಶಿಷ್ಯ ನೋಡ್ತಾನೆ. ನೋಡ್ಬಿಟ್ಟು
ಅವನಿಗೆ ಅದ್ರ ಮೇಲೆ ತುಂಬಾ ಜಿಗುಪ್ಸೆ ಬರುತ್ತೆ. ಎಂತಹ ಒಂದು ಜೀವಿ ಇದು, ಇಷ್ಟು ಸ್ಲೋ ಆಗಿ ನೋಡ್ಲಿಕ್ಕೆ ಈ ತರ ವಿಕಾರವಾಗಿದೆ, ಇದು ಒಂದು ಬದುಕೇನಾ, ಇದು ಯಾಕೆ ಇದು ಬದುಕ್ಬೇಕು ಅಂತ ಹೇಳ್ಬಿಟ್ಟು ಅನ್ಸುತ್ತಂತೆ. ಅದಕ್ಕೆ ಅವ್ರು ಪ್ರಭುಪಾದ್ರಿಗೆ ಹೇಳ್ತಾರಂತೆ, ನೋಡಿ ಪ್ರಭುಪಾದ್ರೆ, ಇದು ಬಸವನ್ ಹುಳು, ನನಗೆ ಇದನ್ನ ನೋಡಿದ್ರೆ ಇದು ಯಾಕೆ ಇದು ಇಷ್ಟು ಕಷ್ಟ ಪಟ್ಕೊಂಡು ಎಳೆದಾಡ್ಕೊಂಡು ಜೀವನ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ನನಗೆ ಇದ್ರ ಮೇಲೆ ಜಿಗುಪ್ಸೆ ಬರ್ತಾ ಇದೆ ಅಂತ ಹೇಳಿದಾಗ ಪ್ರಭುಪಾದ್ರು ಹೇಳ್ತಾರಂತೆ, ಇವಾಗ ನಿನ್ನನ್ನ ನೋಡಿನೂ ಸಹ ದೇವತೆಗಳು ಅದೇ ತರ ಯೋಚನೆ ಮಾಡ್ತಾ ಇರ್ತಾರೆ. ಮನುಷ್ಯರದು ಒಂದು ಜೀವನನ ಇವ್ರು ಯಾಕೆ ಬದುಕ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಿರ್ತಾರೆ. ಯಾಕಂದ್ರೆ ದೇವತೆಗಳು ನಮ್ಗಿನ್ನ ಶ್ರೇಷ್ಠ ಮಟ್ಟದಲ್ಲಿ ಇದ್ದಾರೆ. ಅವರ ದೇಹನೇ ಆಗ್ಲಿ, ಅವರ ಇಂದ್ರಿಯ ಸುಖವೇ ಆಗ್ಲಿ ನಮ್ಗಿನ್ನ ತುಂಬಾ 1000 ಪಟ್ಟು ಅಷ್ಟು ಅದು ಉತ್ತಮವಾಗಿದೆ. ಅವರು ಸಹ ನಮ್ಮನ್ನ ನೋಡಿ ಹಾಗೆ, ನಿನ್ನನ್ನ ನೋಡಿ ಅವರು ಹಾಗೆ ಅನ್ಕೋತಾ ಇರ್ತಾರೆ, ಯಾಕೆ ಇವ್ರು ಬದುಕ್ಬೇಕು ಈ ಹುಡುಗ ಅಂತ ಹೇಳ್ಬಿಟ್ಟು ಅನ್ಕೋತಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಪ್ರಭುಪಾದ್ರು. ಸೊ ಅದಕ್ಕೆ ಇವಾಗ ನಮ್ಗೆ ಮುಖ್ಯವಾಗಿರೋದು ಇಲ್ಲಿ 100 ವರ್ಷಗಳ ಕಾಲ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಮ್ಗೆಲ್ಲರಿಗೂ ಸಹ ಎಷ್ಟು ವರ್ಷಗಳ ಕಾಲ ನಾವು ಬದುಕ್ತಿವಿ ಅಂತ ಬದುಕ್ತಿವೋ ಅದು ಮುಖ್ಯನಾ, ಅಥವಾ ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯನಾ? ಸೊ ನಿಮ್ಗೆ ಏನ್ ಅನ್ಸುತ್ತೆ? ಹೇಗೆ ಬದುಕ್ತೀವಿ ಅಂತ ಅಲ್ವಾ? ಸೊ ಇವಾಗ ನಾವು ಎಷ್ಟು ವರ್ಷಗಳ ಕಾಲ ಬದುಕ್ತಿವಿ ಅನ್ನೋದು ಮುಖ್ಯ ಅಲ್ಲ ಅಲ್ವಾ? ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಆ ಮರಗಳು 100 ವರ್ಷಗಳ ಕಾಲ, 500 ವರ್ಷಗಳು, 1000 ವರ್ಷಗಳ ಕಾಲ ಇರುವಂತಹ ಮರಗಳಿದೆ ಅಲ್ವಾ? ಆದ್ರೆ ಅವ್ರು ಬದುಕಿ ಏನ್ ಮಾಡ್ತಾ ಇದೆ, ಏನು ಸಾಧನೆ ಮಾಡ್ತಾ ಇದೆ ಅಲ್ವಾ? ಸೊ ಏನನ್ನೂ ಸಾಧನೆ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವ್ ಎಷ್ಟು ವರ್ಷ ಬದುಕ್ತಿವಿ ಅಂತ ಮುಖ್ಯ ಅಲ್ಲ, ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ ಅಲ್ವಾ? ನಾವು ನೋಡಿದ್ವಿ ಈಗ ಶಂಕರಾಚಾರ್ಯರೇ ಆಗ್ಲಿ ಬರೀ 32 ವರ್ಷಗಳ ಕಾಲ ಇದ್ರು. ಚೈತನ್ಯ ಮಹಾಪ್ರಭುಗಳು, ನಮ್ಮ ಚೈತನ್ಯ ಮಹಾಪ್ರಭುಗಳು ಅವ್ರು ಎಷ್ಟು ವರ್ಷಗಳ ಕಾಲ ಇದ್ರು? 48 ವರ್ಷಗಳ ಕಾಲ ಇದ್ರು ಅಲ್ವಾ? ಸೊ ಅಂದ್ರೆ ಆ ಅವಧಿ ಅನ್ನೋದು ಮುಖ್ಯ ಅಲ್ಲ, ನಾವ್ ಹೇಗೆ ಜೀವನವನ್ನ ಮಾಡಿದ್ವಿ ಅಂತ. ನಾವ್ ಇವಾಗ ಏನಾದ್ರು ಈಶಾವಾಸ್ಯ ತತ್ವದಲ್ಲಿ ಜೀವನವನ್ನ ಮಾಡಿದ್ರೆ ಏನಾಗತ್ತೆ? ಸೊ ನಾವು ಈ ಮನುಷ್ಯ ಜನ್ಮವನ್ನ ಪಡ್ಕೊಂಡಿದ್ದಕ್ಕೆ ಸಾರ್ಥಕ ಆಗತ್ತೆ ಅಲ್ವಾ? ನಾವ್ ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅವಾಗ? ನಾವ್ ದೇಹವನ್ನ ಬಿಟ್ಮೇಲೆ ನಾವ್ ಎಲ್ಲಿಗೆ ಹೋಗ್ತೀವಿ? ನಮ್ಮ ಗುರಿ ಎಲ್ಲಿ ಇರುತ್ತೆ ಅಂದ್ರೆ ನಮ್ಮ ಗತಿ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ತೀವಿ ಅಲ್ವಾ? ಸೊ ಅಂದ್ರೆ ಏನ್ ಮುಖ್ಯ ಆಯ್ತು? ನಾವ್ ಹೇಗೆ ಜೀವನವನ್ನ ಮಾಡಿದ್ವಿ ಅದು ಮುಖ್ಯ ಆಗುತ್ತೆ. ನಮ್ಗೆ ಯಾವ ತರ ಜೀವನವನ್ನ ಮಾಡ್ಬೇಕು? ನಮ್ಗೆ ಅಂತೆ ನಾರಾಯಣ ಸ್ಮೃತಿ ಅಂತಹ ಜೀವನವನ್ನ ಮಾಡ್ಬೇಕು. ನಮ್ಮ ಕೊನೆ ಕಾಲದಲ್ಲಿ, ನಮ್ಮ ಎಕ್ಸಾಮ್ ದಿನ, ಪರೀಕ್ಷೆ ದಿವಸ, ಆ ಸಾಯುವ ಗಳಿಗೆಯಲ್ಲಿ ನಮ್ಗೆ ಭಗವಂತನ ನಾಮ ಸ್ಮರಣೆ ನಮ್ಗೆ ಬರ್ಬೇಕು. ಆಗ ನಮ್ಮ ಜೀವನ ಅದು ಪರಿಪೂರ್ಣತೆಯನ್ನ ಪಡೆಯುತ್ತೆ. ನಾವು ಸಕ್ಸಸ್ ಆಗ್ತೀವಿ. ನಾವು ಎಕ್ಸಾಮ್ ದಿವಸ ಪಾಸ್ ಆದಾಗ ನಾವು ಸರಿಯಾಗಿ ಜೀವನವನ್ನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ? ಸೊ ನಾವು ಈ ಸಂಸಾರದಲ್ಲಿ ನಮ್ಗೆ ಏನಾಗುತ್ತೆ? ನಮ್ಗೆ ಬಂಧನಕ್ಕೆ ಒಳಗಾಗ್ತೀವಿ. ನಾವು ಈಶಾವಾಸ್ಯ ತತ್ವದಲ್ಲಿ ಬದುಕಲಿಲ್ಲ ಅಂದ್ರೆ ನಾವು ಅವಾಗ ಏನಾಗುತ್ತೆ? ನಾವು ಮತ್ತೆ ದೇಹವನ್ನ ನಾವು ಬದಲಾಯಿಸ್ಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು? ಟ್ರಾನ್ಸ್ಮೈಗ್ರೇಷನ್ ಆಫ್ ಸೋಲ್ ಅಲ್ವಾ? ದೇಹಾಂತರ ಪ್ರವೇಶ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇದೀವಿ. ಸೊ ಈ ದೇಹಾಂತರ ಪ್ರವೇಶಕ್ಕೆ ಕಾರಣ, ದೇಹಾಂತರ ಪ್ರವೇಶಕ್ಕೆ ಕಾರಣ ಏನು? ಕರ್ಮ ಬಂಧನ ಅಲ್ವಾ? ಸೊ ಇವಾಗ ಕರ್ಮ ಅನ್ನೋದನ್ನ ನಾವು ಮಾಡ್ಲೇಬೇಕಾಗತ್ತೆ. ಆದ್ರೆ ಎಂತಹ ಕರ್ಮಗಳನ್ನ ನಾವು ಮಾಡ್ಬೇಕು ಅನ್ನೋದು ನಮ್ಗೆ ಮುಂದೆ ತಿಳಿಸಿಕೊಡ್ತಾರೆ. ಸೊ ಜೀವಿಯು ಜೀವನೋಪಾಯಕ್ಕಾಗಿ ಕೆಲಸ ಮಾಡಲೇಬೇಕು, ಏಕೆಂದ್ರೆ ಅದು ಪ್ರಕೃತಿಯ ನಿಯಮ. ಅಕಸ್ಮಾತ್ ಅವನೇನಾದ್ರೂ ಕರ್ತವ್ಯ ಮಾಡ್ದಲೇ ಇದ್ರೆ ಏನಾಗುತ್ತೆ? ಅವನು ಪ್ರಕೃತಿ ನಿಯಮವನ್ನ ಉಲ್ಲಂಘಿಸೋ ತರ ಆಗುತ್ತೆ. ಅವನು ಜನನ ಮರಣಗಳ ಚಕ್ರಕ್ಕೆ ಅವನು ಸಿಕ್ಕಾಕೊತಾನೆ. ಸೊ ಅದಕ್ಕೋಸ್ಕರ ಈಗ ಎಂತಹ ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಸೊ 3 ರೀತಿಯ ಕರ್ಮಗಳು ಇದಕ್ಕೆ ಮುಂಚೆ ನಾವು ತಿಳ್ಕೊಂಡಿದ್ವಿ ಭಗವದ್ಗೀತೆಯಲ್ಲಿ. ಕರ್ಮ, ವಿಕರ್ಮ, ಅಕರ್ಮ. ಅದನ್ನ ಮತ್ತೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದಾರೆ. ಸೊ ಕರ್ಮ, ಅಕರ್ಮ, ವಿಕರ್ಮ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಇತರ ಜೀವಿಗಳು ಜನನ ಮರಣಗಳ ಚಕ್ರಕ್ಕೆ ಒಳಗಾಗುತ್ತವೆ. ಆದ್ರೆ ಜೀವಿಗೆ ಮಾನವ ಜನ್ಮ ದೊರೆತಾಗ ಅವನಿಗೆ ಕರ್ಮ ಬಂಧನದಿಂದ ಬಿಡುಗಡೆಯಾಗಲು ಒಂದು ಅವಕಾಶ ಸಿಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ನಮಗೆ ಗೊತ್ತಿರೋ ಹಾಗೆ ಇಲ್ಲಿ 84 ಲಕ್ಷ ಜೀವರಾಶಿಗಳಿದೆ ಅಲ್ವಾ? ಸೊ ಒಂದಾದ್ಮೇಲೆ ನಾವು ಕೊನೆಗೆ ನಾವು ಮನುಷ್ಯ ಜನ್ಮಕ್ಕೆ ಬರ್ತೀವಿ. ನಾವು ಮನುಷ್ಯ ಜನ್ಮಕ್ಕೆ ಬರ್ಲಿಕ್ಕೆ ಏನಾದ್ರೂ ಒಂದು ಪ್ರತ್ಯೇಕ ಪ್ರಯತ್ನವನ್ನ ಪಡ್ಬೇಕಾಗತ್ತಾ? ಆತ್ಮ ಏನಾದ್ರೂ ಪ್ರತ್ಯೇಕ ಪ್ರಯತ್ನ ಪಡುತ್ತಾ? ಇಲ್ಲ ಅಲ್ವಾ? ಅದು ಬರೀ ಎವಲ್ಯೂಷನ್ ಆಗ್ತಾ ಅದು ಒಂದು ಜೀವರಾಶಿಯಿಂದ, ಜಲಚರಗಳಿಂದ, ಅದು ಮತ್ತೆ ಅದು ಏನು ಕ್ರಿಮಿಕೀಟಗಳು, ಅದಾದ್ಮೇಲೆ ಸರೀಸೃಪಗಳು, ಅದಾದ್ಮೇಲೆ ಪ್ರಾಣಿಗಳು, ಅದಾದ್ಮೇಲೆ ಮನುಷ್ಯ ದೇಹವನ್ನ ಪಡೆಯುತ್ತೆ ಅಷ್ಟೇ ಅಲ್ವಾ? ಅಂದ್ರೆ ನಾವೇನೋ ಅಲ್ಲಿ ಪ್ರತ್ಯೇಕವಾಗಿ ಏನು ಮಾಡ್ತಾ ಇಲ್ಲ. ಆದ್ರೆ ಆ ಮನುಷ್ಯ ಜನ್ಮ ಬರ್ಲಿಕ್ಕೆ ಎಷ್ಟು ವರ್ಷಗಳು ಬೇಕಾಗತ್ತೆ ಅಲ್ವಾ? ನಮ್ಗೆ ಲೆಕ್ಕನೇ ಇಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ವರ್ಷಗಳು ಬೇಕಾಗತ್ತೆ. ಆ ಮನುಷ್ಯ ಜನ್ಮ ಸಿಕ್ಕಿದಾಗ ಮಾತ್ರನೇ ಈ ಒಂದು ನಾವು ದೇಹವನ್ನ ಅದೇನ್ ಬಡಿತೀವಿ, ಆ ಒಂದು ಕರ್ಮ ಬಂಧನ ಅಂತ ನಾವೇನ್ ಹೇಳ್ತೀವೋ ಅದರಿಂದ ಬಿಡುಗಡೆ ಆಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಆ ಕರ್ಮ ಬಂಧನ ಅಲ್ವಾ? ನಾವು ಕರ್ಮ ಮಾಡೋದ್ರಿಂದ ನಮ್ಗೆ ಈ ಒಂದು ದೇಹ ಸಿಗ್ತಾ ಹೋಗ್ತಾ ಇರೋದು. ಅದಕ್ಕೋಸ್ಕರ ನಮ್ಗೆ ಇವಾಗ ಎಂತಹ ಕರ್ಮವನ್ನ ಮಾಡ್ಬೇಕು ಅಂತ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ. ಸೊ ಕರ್ಮದಲ್ಲಿ 3 ಕರ್ಮಗಳಿದೆ, ಕರ್ಮ, ಅಕರ್ಮ ಮತ್ತೆ ವಿಕರ್ಮ. ಸೊ ಅದನ್ನ ಭಗವದ್ಗೀತೆಯಲ್ಲೂ ಸಹ ಹೇಳಿದ್ದಾರೆ. ಸೊ ನಮ್ಮ ಧರ್ಮ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಏನ್ ಹೇಳಿದಾರೋ ಅದನ್ನ ವಿಧಿವತ್ತಾಗಿ ನಾವು ಕರ್ಮವನ್ನ ಮಾಡಿದಾಗ ಅಂತಹ ಕೆಲಸಗಳನ್ನ ಮಾಡಿದಾಗ ಅದನ್ನ ಕರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ? ಅದು ಅಂದ್ರೆ ನಿಗದಿತ ಕರ್ಮ ಅಂತ ನಾವ್ ಏನ್ ಹೇಳ್ತೀವಿ, ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳ್ತಾ ಇದಾರೆ, ವೇದಗಳಲ್ಲಿ ಹೇಳ್ತಾ ಇದಾರೆ, ಈ ತರ ನೀವು ಕರ್ಮವನ್ನ ಮಾಡ್ಬೇಕು ಅಂತ. ಅದೇ ತರ ನಾವು ಕರ್ಮವನ್ನ ಮಾಡಿದಾಗ ಅದು ಸರಿಯಾದ ಕರ್ಮ. ಅಂದ್ರೆ ಅದಕ್ಕೆ ಏನಂತ ಕರೀತಾರೆ?
ನಿಗದಿತ ಕರ್ಮ ಅಥವಾ ಕರ್ಮ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಅದೇ ಇವಾಗ ಅಕರ್ಮ ಅಂದ್ರೆ ಏನಂತ ಅರ್ಥ ಅಂತಂದ್ರೆ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವ ಕೆಲಸಗಳನ್ನ ಅಕರ್ಮ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಆದ್ರೆ ಇಲ್ಲಿ ನಮ್ಮ ಸ್ವಾತಂತ್ರ್ಯ, ನಮಗೆ ಒಂದು ಚಿಕ್ಕ ಸ್ವತಂತ್ರವನ್ನ ಕೊಟ್ಟಿದ್ದಾರೆ ಭಗವಂತ. ಅದನ್ನ ದುರುಪಯೋಗ ಮಾಡಿಕೊಂಡು ಮಾಡುವ ಕೆಲಸಗಳನ್ನ ಮತ್ತು ಕೆಳವರ್ಗದ ಜೀವಿಗಳಾಗುವಂತೆ ಮಾಡುವ ಕೆಲಸಗಳನ್ನ ವಿಕರ್ಮ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಇದನ್ನು ಸಹ ನಿಮ್ಗೆ ಪ್ರಶ್ನೆ ಬರುತ್ತೆ, ಕರ್ಮ ವಿಕರ್ಮ ಅಕರ್ಮ ಅಂದ್ರೆ ಏನು ಅಂತ. ಸೊ ನೀವೇನಂತ ಬರೀತೀರಾ? ಕರ್ಮ ಅಂದ್ರೆ ಏನಂತ ಬರೀತೀರಾ? ಧರ್ಮ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತೆ ವಿಧಿವತ್ತಾಗಿ ಮಾಡುವ ಕೆಲಸಗಳನ್ನ ಕರ್ಮ ಅಂತ ಕರೀತಾರೆ. ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವಂತಹ ಕೆಲಸಗಳನ್ನ ಅಕರ್ಮ ಅಂತ ಕರೀತಾರೆ. ತನ್ನ ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡು ಮಾಡುವ ಕೆಲಸಗಳನ್ನು ಮತ್ತು ಕೆಳವರ್ಗದ ಜೀವಿಗಳಾಗುವಂತೆ ಮಾಡುವ ಕೆಲಸಗಳನ್ನು ವಿಕರ್ಮ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ ಅಲ್ವಾ. ಸೊ ಈ 3 ತರದ ಕರ್ಮಗಳಿದೆ. ಸೊ ಈ 3 ಕರ್ಮಗಳಲ್ಲಿ ಯಾವ್ದು ನಮ್ಮನ್ನ ಕರ್ಮ ಬಂಧನದಿಂದ ಬಿಡುಗಡೆ ಮಾಡುತ್ತೆ? ಕರ್ಮವ, ಅಕರ್ಮವ, ವಿಕರ್ಮವ? ಸೊ ಯಾವ್ದು? ಅಕರ್ಮ ಅಲ್ವಾ. ಸೊ ಇವಾಗ ನಾವು ವಿಕರ್ಮವನ್ನ ಮಾಡಿದ್ರೆ ಏನಾಗುತ್ತೆ? ನಮ್ಮ ಗತಿ ಏನು? ನರಕಕ್ಕೆ ಹೋಗ್ತೀವಿ ಅಲ್ವಾ. ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೋತೀವಿ, ನರಕಕ್ಕೆ ಹೋಗ್ತೀವಿ, ಅಥವಾ ಪ್ರಾಣಿ ವರ್ಗದಲ್ಲಿ ನಾವು ಬದುಕ್ತಿವಿ. ಸೊ ಅದೇ ನಾವ್ ಇವಾಗ ಕರ್ಮವನ್ನ ಮಾಡಿದ್ರೆ, ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದ್ರು ಅದನ್ನ ನಾವು ಅದೇ ತರ ಮಾಡಿದ್ರೆ ಏನಾಗುತ್ತೆ? ಸೊ ನಾವು ಉನ್ನತ ಲೋಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೂ ಹೋಗ್ತೀವಿ, ಸ್ವರ್ಗ ಪ್ರಾಪ್ತಿನೂ ನಮ್ಗೆ ಆಗ್ಬಹುದು ಅಲ್ವಾ. ಆದ್ರೆ ನಾವ್ ಇವಾಗ ಅಕರ್ಮದಲ್ಲಿ ಕೆಲಸವನ್ನ ಮಾಡಿದ್ರೆ ಮಾತ್ರ ನಾವು ನಮ್ಮ ಬಂಧನದಿಂದ ನಾವು ಮುಕ್ತಿಯನ್ನ ಪಡಿಲಿಕ್ಕೆ ಸಾಧ್ಯ. ಈ ಹುಟ್ಟು ಸಾವಿನ ಚಕ್ರದಿಂದ ನಾವು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ. ಇದೆಲ್ಲವೂ ಸಾಧ್ಯ ಇರೋದು ಯಾವ ಒಂದು ದೇಹವನ್ನ ಪಡ್ಕೊಂಡಾಗ, ಯಾವ ರೀತಿಯ ಜನ್ಮದಲ್ಲಿ ಮಾತ್ರ ನಮ್ಗೆ ಇದು ಸಾಧ್ಯ. ಈ ಕರ್ಮ ಬಂಧನದಿಂದ ನಾವು ಮುಕ್ತಿಯನ್ನ ಪಡಿಲಿಕ್ಕೆ ಸಾಧ್ಯ. ಅವಕಾಶ ಒಂದೇ ಒಂದು ಅವಕಾಶ ಮನುಷ್ಯ ಜನ್ಮದಲ್ಲಿ ಮಾತ್ರನೇ ಅಲ್ವಾ. ನಾವು ಈಗ ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಏನಾಗತ್ತೆ? ಮನುಷ್ಯ ಜನ್ಮ ಬಂದಾಗ ನಾನು ಮೋಜು ಮಸ್ತಿ ಮಾಡ್ಕೊಂಡಿದ್ರೆ ಏನಾಗುತ್ತೆ? ನಾವ್ ಇಷ್ಟು ದಿವಸ 84 ಲಕ್ಷ ಜೀವರಾಶಿಯಲ್ಲೂ ಅದೇ ಮಾಡಿದ್ರು, ಮೋಜು ಮಸ್ತಿನೇ ಮಾಡಿದ್ವಿ. ಆಹಾರ ನಿದ್ರಾ ಭಯ ಮೈಥುನ ಅದನ್ನೇ ಮಾಡಿದ್ದು. ಅದನ್ನೇ ಮತ್ತೆ ಮನುಷ್ಯ ಜನ್ಮ ಬಂದಾಗ್ಲೂ ಮಾಡಿದಾಗ ಏನಾಗುತ್ತೆ? ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಆ ಮನುಷ್ಯ ಜನ್ಮ ಅದು ಹೊರಟೋಗುತ್ತೆ. ಹೊರಟೋದಾಗ ಏನಾಗುತ್ತೆ? ಮತ್ತೆ ನಾವು ಯಾವ ಒಂದು ಪ್ರಜ್ಞೆಯಲ್ಲಿ ಅಥವಾ ಯಾವ ಒಂದು ಗುಣದಲ್ಲಿ ನಾವು ಜೀವನವನ್ನ ಮಾಡಿದ್ವೋ ಅದೇ ಒಂದು ದೇಹವನ್ನ ನಾವು ಪಡಿತೀವಿ. ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೋತೀವಿ ಅಲ್ವಾ. ನಮ್ಗೆ ಮುಕ್ತಿ ಅನ್ನೋದೇ ಇರೋದಿಲ್ಲ. ಅದಕ್ಕೆ ಬುದ್ಧಿವಂತರಾದವರು ಯಾವ ರೀತಿಯಲ್ಲಿ ಅವರು ಜೀವನವನ್ನ ಮಾಡ್ತಾರೆ? ಬುದ್ಧಿವಂತರಾದವರು ಅವರು ಅಕರ್ಮವನ್ನ ಮಾಡ್ತಾರೆ. ಅಂದ್ರೆ ಅವರು ಅಯ್ಯೋ ಕರ್ಮವನ್ನ ಮಾಡಿದ್ರೆ ಅಥವಾ ವಿಕರ್ಮವನ್ನ ಮಾಡಿದ್ರೆ ನಾನು ಕರ್ಮಬಂಧನಕ್ಕೆ ಒಳಗಾಗ್ಬಿಡ್ತೀನಪ್ಪ, ನಾನು ಕರ್ಮವನ್ನೇ ಮಾಡೋದಿಲ್ಲ ಅಂದ್ರೆ ಏನಾಗುತ್ತೆ? ಏನಂತ ಹೇಳಿದ್ರು ನಮ್ಗೆ? ನಾವು ಕರ್ಮವನ್ನೇ ಮಾಡ್ಲಿಲ್ಲ ಅಂದ್ರೆ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅವಾಗ್ಲೂ ನಾವು ಕರ್ಮ ಬಂಧನಕ್ಕೆ ಒಳಗಾಗ್ತೀವಿ. ಯಾಕಂದ್ರೆ ಸೃಷ್ಟಿಯ ನಿಯಮ ಏನು? ನಾವು ಕರ್ಮವನ್ನ ಮಾಡ್ಲೇಬೇಕು. ನಾವು ಇಲ್ಲಿ ಹುಟ್ಟಿದೀವಿ ಅಂದ್ಮೇಲೆ ಪ್ರತಿಯೊಬ್ರು ಸಹ ಕರ್ಮವನ್ನ ಮಾಡ್ಲೇಬೇಕು. ಅಯ್ಯೋ ಕರ್ಮವನ್ನ ಮಾಡಿದ್ರೆ ನಾನು ಬಂಧನಕ್ಕೆ ಒಳಗಾಗ್ಬಿಡ್ತೀನಪ್ಪ, ಅಯ್ಯೋ ಇದೇನು ತುಂಬಾ ಜಟಿಲ, ಯಾವ್ದು ಒಳ್ಳೇದೋ ಯಾವ್ದು ಕೆಟ್ಟದೋ ನನ್ಗೆ ಗೊತ್ತಾಗ್ತಿಲ್ಲಪ್ಪ, ನಾನು ಕರ್ಮನೇ ಮಾಡೋದಿಲ್ಲ ಅಂದ್ಬಿಟ್ಟು ಏನಾಗೋಗುತ್ತೆ? ಅವಾಗ್ಲೂ ನಾವು ಉಲ್ಲಂಘನೆ ಮಾಡ್ದಂಗಾಗುತ್ತೆ. ನಾವು ಈ ದೇಹವನ್ನ ಹೊಂದಿರೋ ತನಕ ನಾವು ಅದರ ಪೋಷಣೆ ಮಾಡ್ಲಿಕ್ಕೋಸ್ಕರನಾದ್ರೂ ನಾವು ಕರ್ಮವನ್ನ ಮಾಡ್ಬೇಕು. ಅದಕ್ಕೆ ನಮ್ಗೆ ಎಂತಹ ಕರ್ಮವನ್ನ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಸೊ ಬುದ್ಧಿವಂತರಾದವರು ಎಂತಹ ಕರ್ಮವನ್ನ ಮಾಡ್ತಾರೆ? ಅವರು ಅಕರ್ಮವನ್ನ ಮಾಡ್ತಾರೆ. ಅಕರ್ಮದಲ್ಲಿ ಏನು? ನಾವು ಕರ್ಮವನ್ನ ಮಾಡ್ತೀವಿ, ಆದ್ರೆ ನಾವು ನಮ್ಮ ವೈಯಕ್ತಿಕ ಸಂತೋಷಕ್ಕೋಸ್ಕರ ಮಾಡೋದಿಲ್ಲ. ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ನಾವು ಎಲ್ಲ ಕರ್ಮವನ್ನ ನಾವು ಮಾಡ್ತೀವಿ. ಆ ಕರ್ಮವನ್ನ ಮಾಡಿದ್ರು ಸಹ ಅದರ ಬಂಧನದ ಪ್ರಕ್ರಿಯೆಗೆ ನಾವು ಒಳಗಾಗೋದಿಲ್ಲ. ಅಂತಹ ಕರ್ಮವನ್ನ ನಾವು ಮಾಡ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ನಮ್ಗೆ ಏನ್ ಹೇಳ್ತಾ ಇದಾರೆ ಇಲ್ಲಿ? ನಮ್ಗೆ ನಮ್ಮ ವೇದಗಳಲ್ಲಿ ನಮ್ಗೆ ಇಂತಹ ಕರ್ತವ್ಯವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಅಂತಹ ಕರ್ತವ್ಯಗಳನ್ನ ಮಾಡಿದ್ರೆ ನಾವು ಆ ಅಕರ್ಮವನ್ನ ನಾವು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ನಮ್ಗೆ ಏನ್ ಹೇಳ್ತಾ ಇದಾರೆ? ಸೊ ನೀವು ಇವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ರೆ ನೀವು ಇಂತಿಂತ ಕೆಲಸವನ್ನ ನೀವು ಮಾಡ್ಲೇಬೇಕು ಅಂತ ಹೇಳಿದ್ದಾರೆ. ಅಂತಂತ ಕೆಲಸವನ್ನ ನಾವು ಮಾಡ್ಲೇಬೇಕು. ಅವಾಗಷ್ಟೇ ಅದ್ ಮಾಡಿದ್ಮೇಲೆ ನಾವು ಈ ನೈಷ್ಕರ್ಮ್ಯ ಅಥವಾ ಆ ಮೂರು ಗುಣಗಳನ್ನ ಮೀರಿರೋ ಅಂತ ಯಾವ್ದಾದ್ರು ಅಕರ್ಮ ಅಥವಾ ನೈಷ್ಕರ್ಮ್ಯ ಅಂತವನ್ನ ನಾವು ಪಡಿಲಿಕ್ಕೆ ಸಾಧ್ಯ. ಸೊ ಇವಾಗ ಬ್ರಾಹ್ಮಣನಾಗಿದ್ದಾಗ ಅವ್ರು ಏನ್ ಮಾಡ್ಬೇಕು? ಏನನ್ನ ಕೊಡ್ಬೇಕು? ಅವರು ನಮ್ಗೆ ಯಾವಾಗ್ಲೂ ತಗೊಳೋದೇ ನಮ್ಗೆ ಇಷ್ಟ ಅಲ್ವಾ. ನಮ್ಗೆ ಏನಾದ್ರೂ ಸಿಕ್ಕಿದ್ರೆ ನಮ್ಗೆ ತುಂಬಾ ಇಷ್ಟ, ನಮ್ಗೆ ಕೊಡೋದಕ್ಕಿನ್ನ ತಗೊಳೋದ್ ತುಂಬಾ ಇಷ್ಟ. ಆದ್ರೆ ನಮ್ಗೆ ವೇದಗಳಲ್ಲಿ ಏನನ್ನ ಹೇಳ್ತಾರೆ ಅಂತಂದ್ರೆ ಕೊಡ್ಬೇಕು ಅಂತ ಹೇಳ್ತಾರೆ. ಇವಾಗ ನಾವು ಅಷ್ಟೇ, ಇವಾಗ ಭಕ್ತಿಯಲ್ಲಿ ನಾವು ಮುಂದುವರಿತಾ ಇದೀವಿ ಅಂತಂದ್ರೆ ನಾವು ಎಷ್ಟು ಕೊಡ್ತಾ ಇದೀವೋ ಅದನ್ನ ನಾವು ನೋಡಿ ನಮ್ಗೆ ಅರ್ಥ ಮಾಡ್ಕೋಬೇಕು, ನಾನು ಎಷ್ಟು ಭಕ್ತಿಯಲ್ಲಿ ಮುಂದುವರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ನಮ್ಗೆ ಯೂಶಲಿ ಏನೋ ನಮ್ಗೆ ಪ್ರೀತಿಯನ್ನ ನಾವು ಬೇರೆಯವರಿಂದ ಪಡ್ಕೊಳ್ಲಿಕ್ಕೆ ನಾವು ಕಾಯ್ತಾ ಇರ್ತೀವಿ ಅಲ್ವಾ. ನನಗೆ ಪ್ರೀತಿ ಸಿಕ್ತಾ, ಇವರಿಂದ ಪ್ರೀತಿ ಸಿಕ್ತಾ ಅಂತ ಅಲ್ವಾ. ಆದ್ರೆ ನಾವು ಭಕ್ತಿಯಲ್ಲಿ ಮುಂದುವರೆದಿದೀವಿ ಅಂದ್ರೆ ಎಂತಹ ಹಂತಕ್ಕೆ ಬರ್ತೀವಿ, ನಮ್ಮ ಮನಸ್ಸು ಎಷ್ಟು ಪರಿವರ್ತನೆ ಆಗಿರುತ್ತೆ, ಎಷ್ಟು ಮೃದು ಆಗಿರುತ್ತೆ ಅಂತಂದ್ರೆ ನಾವು ಪ್ರೀತಿಯನ್ನ ಕೊಡ್ಲಿಕ್ಕೆ ಹೋಗ್ತೀವಿ, ಎಲ್ಲರಿಗೂ ಪ್ರೀತಿಯನ್ನ ಕೊಡ್ಲಿಕ್ಕೆ ಹೋಗ್ತೀವಿ. ಅವಾಗ ಏನಂದ್ರೆ ಅರ್ಥ, ಹೌದು ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದೀವಿ ಅಂತ. ನಮ್ಗಿನ್ನ
ಲಾವ್ 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 ಇನ್ನ ಕೊಡಿ ಕೊಡಿ ಅಂತ ಬೇರೆಯವರಿಂದ ನಾವು ಪಡ್ಕೊಳ್ಳೋದೇ ನಾವು ಇಚ್ಛೆ ಪಡ್ತಿದ್ರೆ ನಾವು ತುಂಬಾ ಹಿಂದೆ ಇದೀವಿ ಅಂತಾನೆ ಅರ್ಥ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ವೇದಗಳಲ್ಲಿ ಏನನ್ನ ಹೇಳಿದ್ದಾರೆ ಅಂತಂದ್ರೆ ಬ್ರಾಹ್ಮಣರ ಧರ್ಮ ಏನು ಅಂತಂತಂದ್ರೆ ಅವರು ಜ್ಞಾನವನ್ನ ಕೊಡ್ಬೇಕು. ಏನ್ ಕೊಡ್ತಾ ಇದಾರೆ? ಅವರು ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಕ್ಷತ್ರಿಯರು ಏನ್ ಮಾಡ್ತಾ ಇದಾರೆ? ಅವರು ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಅವರಲ್ಲಿ ತಾಕತ್ತಿದೆ, ಶಕ್ತಿ ಇದೆ, ಬಲ ಇದೆ. ಅವರು ಅದನ್ನ ಉಪಯೋಗಿಸ್ಕೊಂಡವ್ರು ಎಲ್ಲರಿಗೂ ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಮೂರನೇ ವರ್ಗ ವೈಶ್ಯರು. ವೈಶ್ಯರು ಏನ್ ಮಾಡ್ತಾ ಇದಾರೆ? ಅವರಲ್ಲಿ ಹಣ ಹೆಚ್ಚಿದೆ. ಅವರು ವಾಣಿಜ್ಯ ಅದೆಲ್ಲ ಮಾಡಿ ಗೋರಕ್ಷಣೆ ಎಲ್ಲ ಮಾಡಿ ಅವರು ಹೆಚ್ಚು ಹಣವನ್ನ ಸಂಪಾದನೆ ಮಾಡಿದ್ರೆ ಅವರು ಬೇರೆ ವರ್ಗ ಯಾವ ವರ್ಗ ದುಡಿಮೆಯನ್ನ ಮಾಡೋದಿಲ್ವೋ ಅವ್ರಿಗೆ ದಾನವನ್ನ ಕೊಡ್ತಾ ಇದಾರೆ. ನೋಡಿ ಅವ್ರನ್ನು ಸಹ ಅಲ್ಲಿ ಕೊಡ್ತಾ ಇದಾರೆ, ದಾನವನ್ನ ಕೊಡ್ತಾ ಇದಾರೆ. ಮತ್ತೆ ನಾಲ್ಕನೇ ವರ್ಗ ಶೂದ್ರರು. ಅವ್ರೇನ್ ಮಾಡ್ತಾ ಇದಾರೆ? ಸೇವೆಯನ್ನ ಕೊಡ್ತಾ ಇದಾರೆ. ಯಾರಿಗೆ ಕೊಡ್ತಾ ಇದಾರೆ? ಈ ಮೂರು ವರ್ಗಗಳಿಗೆ ಅವರು ಸೇವೆಯನ್ನ ಕೊಡ್ತಾ ಇದ್ದಾರೆ. ನೋಡಿ ಎಲ್ಲರೂ ಸಹ ಕೊಡ್ತಾ ಇದಾರೆ ಅಲ್ಲಿ ಅಲ್ವಾ. ಇಂತಹ ಒಂದು ಸ್ಥಿತಿಯಲ್ಲಿ ಇದ್ದಾಗ ಆ ವೇದಗಳಲ್ಲಿ ಏನನ್ನ ಹೇಳಿದ್ದಾರೆ? ಆ ವಿಧಿವತ್ತಾಗಿರುವಂತಹ ಕರ್ಮವನ್ನ ಮಾಡಿದಾಗ ಅಷ್ಟೇನೆ ಒಬ್ಬ ವ್ಯಕ್ತಿ ಆ ನೈಷ್ಕರ್ಮ್ಯ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಹೊರತು ದಿಢೀರ್ ಅಂತ ಹೇಳ್ಬಿಟ್ಟು ಅವರು ಆ ಒಂದು ಅಕರ್ಮವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ಲೋ ಆಗೇನೆ ಅವರು ಆ ನೈಷ್ಕರ್ಮ್ಯ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಇರೋದು. ಸೊ ಅದಕ್ಕೋಸ್ಕರ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ನಮ್ಮ ಭಾಗವತಂ ಅಲ್ಲಿ 2ನೇ ಸ್ಕಂದದಲ್ಲಿ ಬರುತ್ತೆ. ತುಂಬಾ ಸುಂದರವಾದ ಶ್ಲೋಕಗಳು ಆ 2ನೇ ಸ್ಕಂದದಲ್ಲಿ ಇರೋ 1ನೇ ಸ್ಕಂದದ 2ನೇ ಶ್ಲೋಕದ 2ನೇ ಚಾಪ್ಟರ್ ಇರುವಂತಹ ಶ್ಲೋಕಗಳು ಇವು. 1.2.8ನೇ ಶ್ಲೋಕ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನಾ ಕಥಾಸು ಯಃ ನಾ ಉತ್ಪಾದಯೇದ್ಯದಿ ರತಿಂ ಶ್ರಮಾಯೇ ವೈಹಿ ಕೇವಲಂ. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ? ನಾವು ಧರ್ಮಯುತವಾಗಿ ನಡ್ಕೊಂಡ್ರೆ ಅಂದ್ರೆ ಇವಾಗ ಬ್ರಾಹ್ಮಣನಾದವನು ಜ್ಞಾನವನ್ನ ಕೊಡ್ತಾ ಇದ್ದು, ಕ್ಷತ್ರಿಯನಾದವನು ರಕ್ಷಣೆನ ಕೊಡ್ತಾ ಇದ್ದು, ವೈಶ್ಯನಾದವನು ದಾನವನ್ನ ಕೊಡ್ತಾ ಅಥವಾ ತೆರಿಗೆಯನ್ನ ಕೊಡ್ತಾ ಇದ್ದು, ಶೂದ್ರನಾದವನು ಸೇವೆನ ಕೊಡ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಭಗವಂತನಲ್ಲಿ ಅವ್ರಿಗೆ ಆಸಕ್ತಿ ಬರುತ್ತೆ. ಭಗವಂತನಲ್ಲಿ ಯಾವ್ದ ನಮ್ಗೆ ಆಸಕ್ತಿ ಬರ್ಲಿಲ್ಲ ಅಂದ್ರೆ ನಾವು ನಮ್ಮ ಕರ್ತವ್ಯವನ್ನ ನಾವು ಸರಿಯಾಗಿ ಮಾಡಿಲ್ಲ ಅಂತಾನೆ ಅರ್ಥ. ಇವಾಗ ಗೃಹಿಣಿಯಾಗಿ ನಾನು ಕರ್ತವ್ಯವನ್ನ ಸರಿಯಾಗಿ ಮಾಡಿದೀನಿ ಅಂತ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನನಗೆ ಭಗವಂತನಲ್ಲಿ ನನಗೆ ಪ್ರೀತಿ ಬರ್ಬೇಕು, ಅನುರಾಗ ಮೂಡ್ಬೇಕು, ರತಿ ಬರ್ಬೇಕು. ಅವಾಗಷ್ಟೇ ನಾನು ಸರಿಯಾಗಿ ನನ್ನ ಕರ್ತವ್ಯವನ್ನ ಮಾಡಿದೀನಿ ಅಂತ. ಅದೇ ತರ ಒಬ್ಬ ವಿದ್ಯಾರ್ಥಿ, ಅದೇ ತರ ಒಬ್ಬ ತಂದೆ, ಯಾವುದೇ ಒಂದು ವೃತ್ತಿಯನ್ನ ತಗೊಳ್ಳಿ, ಅವರು ಸರಿಯಾಗಿ ಮಾಡಿದರೆ ಅಂತಂದ್ರೆ ಆ ಒಂದು ಕರ್ತವ್ಯದಿಂದ ಅವ್ರಿಗೆ ಭಗವಂತನಲ್ಲಿ ರತಿ ಬರ್ಬೇಕು. ಇಲ್ಲ ಅಂತಂದ್ರೆ ಬರ್ಲಿಲ್ಲ ಅಂದ್ರೆ ಶ್ರಮ ಏವೈಹಿ ಕೇವಲಂ. ಆ ವೃತ್ತಿಯನ್ನ ಅವ್ರು ಹೇಗೆ ಮಾಡ್ಬೇಕೋ ಹಾಗೆ ಅವ್ರು ಮಾಡಿಲ್ಲ, ಬರೇ ಶ್ರಮ ಪಟ್ಟಿದ್ದಾರೆ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೋಡಿ ಮತ್ತೊಮ್ಮೆ ಹೇಳ್ತೀನಿ. ಧರ್ಮ ಸ್ವನಿಷ್ಠಿತ ಪುಂಸಃ ವಿಶ್ವಕ್ಸೇನಾ ಕಥಾಸು ಯಃ ನಾ ಉತ್ಪಾದಯೇದ್ ಯದಿ ರತಿಂ ಶ್ರಮ ಏವೈಹಿ ಕೇವಲಂ. ಮಾನವನು ಸ್ವಸ್ಥಿತಿಗೆ ಅನುಗುಣವಾಗಿ ನಡೆಸುವ ವೃತ್ತಿ ಕಾರ್ಯಗಳ ಆಚರಣೆಯು ದೇವೋತ್ತಮ ಪರಮಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗಿನ್ನ ಏನ್ ಹೇಳ್ತಾ ಇದಾರೆ? ಧರ್ಮಸ್ಯ ವರ್ಗಸ್ಯ ನಾರ್ಥೋ ಅರ್ಥಯೋಪಕಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಹಿ ಸ್ಮೃತಃ. ಖಂಡಿತವಾಗಿ ಎಲ್ಲ ವೃತ್ತಿಯ ಕಾರ್ಯಗಳು ಇರುವುದೇ ಅಂತಿಮ ವಿಮೋಚನೆಗಾಗಿ. ನೋಡಿ ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನು ಅಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ತಾನೆ ಇಲ್ಲ. ಎಲ್ಲ ವೃತ್ತಿಯ ಕಾರ್ಯಗಳಿರೋದು ಏನಕ್ಕೋಸ್ಕರ ಅಂತಂದ್ರೆ ಅಂತಿಮ ವಿಮೋಚನೆಗೋಸ್ಕರ. ಅಂದ್ರೆ ನಾವು ಈ ಮಾನವ ಜನ್ಮವನ್ನ ಉದ್ಧಾರ ಮಾಡ್ಕೊಳ್ಲಿಕ್ಕನೇ ಇರೋದು ಎಲ್ಲ ವೃತ್ತಿಗಳು. ಐಹಿಕ ಲಾಭಕ್ಕಾಗಿ ಅವುಗಳನ್ನ ಎಂದೂ ಆಚರಿಸಬಾರದು. ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವು ಈ ಯಾವುದೇ ಒಂದು ವೃತ್ತಿಯನ್ನ ನಾವು ಮಾಡಬಾರ್ದು ಅಂತ ಹೇಳ್ತಾ ಇದಾರೆ. ಅಲ್ಲದೆ ಋಷಿಗಳ ಪ್ರಕಾರ ಅಂತಿಮ ವೃತ್ತಿಯ ಸೇವೆಯಲ್ಲಿ ತೊಡಗಿದವನು ಐಹಿಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಎಂದೂ ಬಳಸಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇದರಲ್ಲಿ ಏನೇ ಲಾಭ ಬಂದ್ರು ವೃತ್ತಿಯಲ್ಲಿ ಅದೆಲ್ಲವನ್ನು ಸಹ ನಮ್ಮ ಇಂದ್ರಿಯ ಸುಖಕ್ಕೆ ನಾವು ಉಪಯೋಗಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ನಾವ್ ಈ ತರ ಮಾಡಿದ್ರೆ ಏನಾಗುತ್ತೆ? ನಾವು ಅವಾಗ ಅಕರ್ಮ ಅಥವಾ ನೈಷ್ಕರ್ಮದ ಹಂತವನ್ನ ನಾವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಇದೇ ತರ ನಾವು ಈಶಾವಾಸ್ಯದಲ್ಲಿ ನಾವು ಒಂದೇ ಸಮನಾಗಿ ಕೆಲಸ ಮಾಡ್ತಾ ಇದ್ರೆ ನಾವು 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು. ಏಕೆಂದ್ರೆ ಅಂತ ಕೆಲಸ ಅವನನ್ನು ಕರ್ಮ ಬಂಧನಕ್ಕೆ ಅಂಟಿಸೋದಿಲ್ಲ. ಮನುಷ್ಯನಿಗೆ ಇದ್ ಬಿಟ್ರೆ ಬೇರೆ ದಾರಿ ಇಲ್ಲ. ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ಹೇಳಿದ್ನಲ್ಲ, ಸೊ ಇವಾಗ 10ನೇ ಫ್ಲೋರ್ ಅಲ್ಲಿ ಇದ್ರೆ ನಾನು ಕೆಳಗಡೆ ಬರ್ಲಿಕ್ಕೆ ಇರೋದು ಒಂದೇ ದಾರಿ ಏನು ಅಂದ್ರೆ ಮೆಟ್ಲಿಟ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಬೇರೆ ಇನ್ನ ಯಾವ್ದೇ ದಾರಿ ಇಲ್ಲ. ಅಕಸ್ಮಾತ್ ನಾನೇನಾದ್ರೂ ಈಶಾವಾಸ್ಯ ತತ್ವನ ನಾನು ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ನನಗೆ ನಾಶ ಆಗ್ತೀನಿ, ನಾ ಮನುಷ್ಯ ಜನ್ಮವನ್ನ ವ್ಯಕ್ತ ಮಾಡ್ಕೋತೀನಿ. ಅದೇ ತರ ಈ ವ್ಯಕ್ತಿ ಇವಾಗ ಮೆಟ್ಲು ಇಳ್ಕೊಂಡ್ ಬರೋದಿಲ್ಲ ಅಂತಂದ್ರೆ ಅವನಿಗೆ ಬೇರೆ ಮಾರ್ಗನೇ ಇಲ್ಲ. ಅವನೇನ್ ಮಾಡ್ಬೇಕು? ಇವಾಗ ಹಾರ್ಬೇಕು. ಹಾರ್ದಾಗ ಏನಾಗುತ್ತೆ? ಅವನ ನಾಶ ಆಗುತ್ತೆ. ಅದೇ ತರ ನಮ್ಮ ಮನುಷ್ಯ ಜನ್ಮವನ್ನ ನಾವು ಏನಾಗುತ್ತೆ? ನಾವ್ ಅದನ್ನ ನಾಶ ಮಾಡ್ಕೋತಾ ಇದೀವಿ. ಮನುಷ್ಯ ಜನ್ಮವನ್ನ ನಾವು ಇವಾಗ ವ್ಯರ್ಥ ಮಾಡ್ಕೋತಾ ಇದೀವಿ ನಾವು. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಅದಕ್ಕೋಸ್ಕರ ವಾಸ್ತವವಾಗಿ ನಾವು ಭಗವಂತನಿಗೆ ಬೇರೆ ಏನೂ ಮಾಡೋದ್ ಬೇಕಾಗಿಲ್ಲ. ಅವ್ರು ಬೇರೆ ಏನನ್ನೂ ಕೇಳೋದಿಲ್ಲ. ನಮ್ಗೆ ಏನನ್ನ ಕೇಳಿದ್ರು ಅವರು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಲ್ವಾ ತದಹಂ ಭಕ್ತಿ ಭರತಂ ಅಶ್ನಾಮಿ ಪ್ರಯತಾತ್ಮನ. ಭಕ್ತಿ ಸೇವೆ ಮಾಡಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದಾರೆ. ಇವಾಗ ಹಾಗಾದ್ರೆ ನಮ್ಗೆ ಒಂದ್ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾದ್ರೆ ಇವಾಗ ನಾವ್ ಎಷ್ಟೊಂದು
ಪರೋಪಕಾರ ಕೆಲಸಗಳನ್ನ ಮಾಡ್ತೀವಿ ಅಲ್ವಾ, ದೇವಸ್ಥಾನ ಕಟ್ಟಿಸ್ತೀವಿ, ಆಸ್ಪತ್ರೆ ಕಟ್ಟಿಸ್ತೀವಿ, ಬಡಬಗರಿಗೆ ದಾನ ಧರ್ಮ ಮಾಡ್ತೀವಿ, ಇದ್ಯಾವ್ದು ಮಾಡ್ಕೊಡ್ದಾ ಅಂತ ಹೇಳಿದ್ರೆ ಇದನ್ನ ಯಾವ್ದು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದ್ರೆ ಇದನ್ನೆಲ್ಲ ನೀವು ಮಾಡ್ಲೇಬೇಕು. ಇದೆಷ್ಟೊಂದು ಇಸಮ್ಸ್ ಎಲ್ಲ ಇದೆಲ್ಲ ಸಮಾಜವಾದಿ ಅಥವಾ ರಾಷ್ಟ್ರೀಯತಾವಾದ, ಎಷ್ಟೊಂದು ವಾದಗಳು ಇಸಮ್ಸ್ ಎಲ್ಲ ಇದೆಯಲ್ಲ, ಇವನ್ನೆಲ್ಲ ಮಾಡಿ ನೀವು. ಆದ್ರೆ ಇದನ್ನೆಲ್ಲ ಮಾಡಿದಾಗ ನೀವು ನಿಮ್ಮ ಸ್ವಹಿತಕ್ಕೋಸ್ಕರ ನಾನ್ ಹೆಸರನ್ನ ಪಡಿಬೇಕು ಅಂತಾರ ಮಾಡಿದ್ರೆ ನೀವು ಮತ್ತೆ ಕರ್ಮ ಬಂಧನಕ್ಕೆ ಸಿಕ್ಕಾಕೋತೀರಾ. ನೀವು ಕೃಷ್ಣನನ್ನ ಸೆಂಟ್ರ್ ಆಗಿ ಇಟ್ಕೊಳ್ಳಿ ನೀವು. ಸೊ ಕೃಷ್ಣನನ್ನ ಸೆಂಟ್ರ್ ಆಗಿ ಇಟ್ಕೊಂಡು ನೀವು ಇದೆಲ್ಲ ಏನೆಲ್ಲ ಮಾಡ್ಬೇಕು ಪರೋಪಕಾರ ಕೆಲಸಗಳು ಅಂತ ಏನೆಲ್ಲ ಹೇಳ್ತೀರಾ ಅದನ್ನೆಲ್ಲ ನೀವು ಮಾಡಿ. ಆಗ ನೀವು ಕರ್ಮ ಬಂಧನಕ್ಕೆ ಸಿಕ್ಕಾಕೊಂಡಿಲ್ಲ. ನೀವು ಒಂದಿಂತಹ ಪರೋಪಕಾರ ಕೆಲಸವನ್ನ ಕೃಷ್ಣನನ್ನ ಸೆಂಟ್ರಲ್ ಇಟ್ಕೊಂಡು ಮಾಡಿದ್ರೆ ಸಾಕು, ನಿಮ್ಮ ಜೀವನ ಧನ್ಯ ಆಗುತ್ತೆ. ಏನ್ ಹೇಳ್ತಾರೆ, ಸ್ವಲ್ಪ ಮಪ್ಯಸ್ಥ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಲ್ವಾ. ಅಂದ್ರೆ ನೀವು ಒಂದು ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ಸೇವೆ ಮಾಡಿದ್ರು ಸಹ ನೀವು ನಿಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ. ಅದೇನು ಮಹಾಭಯದಿಂದ ಕಾಪಾಡೋದು, ನಿಮ್ಗೆ ಆ ಪ್ರಾಣಿ ವರ್ಗಕ್ಕಂತೂ ನೀವು ಹುಟ್ಟೋದಿಲ್ಲ, ಪ್ರಾಣಿ ವರ್ಗದಲ್ಲಿ ನೀವು ಹುಟ್ಟೋದಿಲ್ಲ. ಮತ್ತೆ ನಿಮ್ಗೆ ಭಗವಂತ ಇನ್ನೊಮ್ಮೆ ನಿಮ್ಗೆ ಅವಕಾಶ ಕೊಡ್ತಾನೆ ಅಲ್ವಾ. ನಮ್ಗೆ ಭಗವಂತ ಏನ್ ಹೇಳಿದ್ದಾರೆ 6ನೇ ಅಧ್ಯಾಯದಲ್ಲಿ, ನೀವು ಭಕ್ತಿ ಮಾರ್ಗದಲ್ಲಿ ನೀವು ಇದ್ದಾಗ ನೀವು ಪರಿಪೂರ್ಣತೆಯನ್ನ ಪಡೀಲಿಲ್ಲ ಅಂತಂದ್ರೆ ನೀವು ಬ್ರಾಹ್ಮಣರ ಕುಟುಂಬದಲ್ಲೋ ಅಥವಾ ಶ್ರೀಮಂತರ ಕುಟುಂಬದಲ್ಲೋ ನಿಮ್ಮನ್ನ ಹುಟ್ಟಿಸ್ತೀನಿ. ಅವಾಗ ಏನಾಗುತ್ತೆ, ನಿಮ್ಗೆ ಭಕ್ತಿ ಮಾಡ್ಲಿಕ್ಕೆ ಅಲ್ಲಿ ಎಲ್ಲಾ ಅನುಕೂಲಗಳು ಇರುತ್ತೆ ಅಲ್ವಾ. ಶ್ರೀಮಂತರ ಕುಟುಂಬದಲ್ಲೋ ಅಥವಾ ಬ್ರಾಹ್ಮಣರ ಕುಟುಂಬದಲ್ಲೋ ಹುಟ್ಟಿದ್ರೆ. ಇಲ್ಲ ನೀವು ತುಂಬಾ ಹೆಚ್ಚು ಭಕ್ತಿ ಮಾಡಿದ್ರ ಅಂತಂದ್ರೆ ನಿಮ್ಮನ್ನ ಆ ವೈಷ್ಣವ ಕುಟುಂಬದಲ್ಲಿ ನಿಮ್ಮನ್ನ ಹುಟ್ಟಿಸ್ತೀನಿ. ಆಗ ನೀವು ಆ ಮಾನವ ಜನ್ಮವನ್ನ ನೀವು ಉಪಯೋಗಿಸ್ಕೊಂಡು ನೀವು ಭಕ್ತಿಯನ್ನ ಮಾಡಿ ನೀವು ಭಗವಂತ ಲೋಕಕ್ಕೆ ಬರ್ಬೋದು ಅಂತ ಹೇಳಿದ್ರು ಅಲ್ವಾ. ಸೊ ಅದನ್ನೇ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ನೀವು ಸಂಸಾರಿ ಆದ್ರೆ ಅಥವಾ ಪರೋಪಕಾರಿ ಆದ್ರೆ, ಸಮಾಜವಾದಿ ಆದ್ರೆ, ಕಮ್ಯುನಿಸ್ಟ್ ಅಥವಾ ರಾಷ್ಟ್ರೀಯತಾವಾದಿ ಆದ್ರೆ ಅಥವಾ ಮಾನವತಾವಾದಿ ಆದ್ರೆ ಯಾವುದು ತಪ್ಪಲ್ಲ. ಆದ್ರೆ ಅವನು ತನ್ನ ಕೆಲಸ ಕಾರ್ಯಗಳನ್ನ ಭಗವತ್ ಕೇಂದ್ರಿತ ಭಾವನೆಯಿಂದ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಕೃಷ್ಣನಿಗೋಸ್ಕರ ಮಾಡ್ಬೇಕು, ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ಬೇಕು. ಇವಾಗ ಮನೆನೇ ಆಗ್ಲಿ ನಾನು ನೋಡ್ಕೋಬೇಕಾದ್ರೆ ಕೃಷ್ಣನ ಮನೆ ಅಂತ ನೋಡ್ಕೋಬೇಕು. ಇವಾಗ ಮನೇಲಿ ಇರೋರ್ನೆಲ್ಲರನ್ನೂ ಸಹ ಸೊ ಕೃಷ್ಣ ನನಗೆ ಇವರೆಲ್ಲರ ಜವಾಬ್ದಾರಿಯನ್ನ ನನಗೆ ತಗೋಂತ ಕೊಟ್ಟಿದ್ದಾರೆ, ಇವರೆಲ್ಲರನ್ನೂ ಸಹ ಕೃಷ್ಣನ ಮಕ್ಕಳು, ಇವ್ರನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಮನಸ್ಥಿತಿಯಲ್ಲಿ ಮಾಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಾವ್ ಯಾವ್ದೇ ಒಂದು ಕರ್ಮ ಬಂಧನಕ್ಕೆ ನಾವು ಒಳಗಾಗೋದಿಲ್ಲ. ಇವಾಗ ನಾವ್ ಏನನ್ನ ಬದಲಾಯಿಸ್ತಾ ಇದೀವಿ, ನಾವ್ ಯಾವ್ದಾದ್ರು ಮಾಡೋ ಕೆಲಸವನ್ನ ಬದಲಾಯಿಸ್ತಾ ಇದೀವಾ, ಯಾವುದೇ ಒಂದು ಕೆಲಸವನ್ನ ಬದಲಾಯಿಸ್ತಲ್ಲ. ನಾನು ಗೃಹಿಣಿಯಾಗಿ ಏನನ್ನ ಮಾಡ್ಬೇಕು ಅದನ್ನೇ ಮಾಡ್ತಾ ಇದೀನಿ. ನಾನು ಕೃಷ್ಣ ಪ್ರಜ್ಞೆಗೆ ಬಂದಿದ್ದ ಮಾತ್ರಕ್ಕೆ ಎಲ್ಲವನ್ನ ಬಿಟ್ಬಿಟ್ಟು ಒಂದ್ರಲ್ಲಿ ಕುತ್ಕೊಂಡು ನಾನು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊತೀನಿ ಅಲ್ಲ. ಅದು ಏನನ್ನ ಮಾಡ್ತಾ ಇದ್ನೋ ಅದನ್ನೇ ಮಾಡ್ತಾ ಇದೀನಿ. ಎಲ್ಲಿ ಚೇಂಜ್ ಆಗ್ತಾ ಇದೆ, ಪ್ರಜ್ಞೆಯಲ್ಲಿ ಚೇಂಜ್ ಆಗ್ತಾ ಇದೆ ಅಲ್ವಾ. ಎಲ್ಲವನ್ನ ಇಷ್ಟ ದಿವಸ ನಾನ್ ಹೆಸರು ಗಳಿಸ್ಕೋಬೇಕು, ನನ್ನ ಇಂದ್ರಿಯ ಸುಖಕ್ಕೋಸ್ಕರ ಅಂತ ಮಾಡ್ತಾ ಇದ್ದವರು ಈಗ ಏನಾಗ್ತಾ ಇದೆ, ಇಲ್ಲ ನನ್ನ ಸುಖ ಅಲ್ಲ ಕೃಷ್ಣನ ಸಂತೋಷ, ಕೃಷ್ಣನ ಸಂತೋಷಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಭಗವತ್ ಕೇಂದ್ರಿತ ಕೆಲಸ ಕಾರ್ಯಗಳು ಎಷ್ಟು ಉಪಯುಕ್ತವೆಂದರೆ ಒಂದೆರಡನ್ನ ಮಾಡಿದ್ರೆ ಸಾಕು, ಅದು ನಮ್ಮನ್ನ ಗಂಡಾಂತರದಿಂದ ಪಾರು ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯುನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಂತ 2.40 ಏನ್ ಹೇಳಿದ್ರು ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ನಾವೇನ್ ಮಾಡ್ಬೇಕು, ಸೊ ನಾವು ಈ ಮನುಷ್ಯ ಜನ್ಮವನ್ನ ನಾವು ಉಪಯೋಗಿಸ್ಕೊಂಡು ಈಶಾವಾಸ್ಯ ತತ್ವದಲ್ಲಿ ನಾವು ಜೀವನವನ್ನ ಮಾಡಿ, ಅಕರ್ಮದಲ್ಲಿ ನಾವು ಜೀವನವನ್ನ ಮಾಡಿ ನಾವು ಪರಮಗತಿಯನ್ನ ನಾವು ಪಡಿಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನೀವು 100 ವರ್ಷ ಕಾಲ ಬದುಕಿದ ಮಾತ್ರಕ್ಕೆ ಪ್ರಯೋಜನ ಇಲ್ಲ ಅಲ್ವಾ. ಇಲ್ಲಿ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇಲ್ಲಿ 100 ವರ್ಷಗಳ ಕಾಲ ನೀವು ಬದುಕ್ಬೋದು ಅಂತ. 100 ವರ್ಷಗಳ ಕಾಲ ಹೇಗ್ ಬದುಕಿದ್ರಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ನಾನು ಇದಕ್ಕಿಂತ ಮುಂಚೆ ಹೇಳ್ತಿರೋ ಹಾಗೇನೆ ಮರಗಳು 100 ವರ್ಷಗಳ ಕಾಲ ಬದುಕುತ್ತೆ. ಆದ್ರೆ ಮನುಷ್ಯನಿಗೆ ಏನಾದ್ರು ಹಂಗೆ ಹೇಳಿದ್ರೆ, ಇಲ್ಲಪ್ಪ ನಾನು ಉಸಿರಾಡ್ತಾ ಇದ್ದೀನಿ, ಮರಗಳು ಉಸಿರಾಡೋದೇನಾದ್ರು ಗೊತ್ತಾಗತ್ತಾ, ಮರಗಳು ಉಸಿರಾಡ್ತಾರ, ನಾನು ಉಸಿರಾಡ್ತೀನಿ ಅಂದ್ರೆ ಇಲ್ಲಿ ನಮ್ಗೆ 2ನೇ ಸ್ಕಂದದಲ್ಲಿ ನಮ್ಗೆ ಇಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಶ್ಲೋಕ ಬರುತ್ತೆ. ಅಲ್ಲಿ ಏನ್ ಹೇಳ್ತಾ ಇದಾರೆ, ಅಲ್ಲಿ ನೈಮಿಷಾರಣ್ಯದ ಋಷಿಗಳು ಹೇಳ್ತಾರೆ ಅಲ್ವಾ, ನೀವು ಮನುಷ್ಯರು ಇವಾಗ ಏನು ಉಸಿರಾಡ್ತಾ ಇದ್ ಮಾತ್ರಕ್ಕೆ ಆ ತಿದಿಗಳು, ಆ ಕಮ್ಮಾರ ಉಪಯೋಗಿಸೋ ಅಂತ ತಿದಿನೂ ಸಹ ಉಸಿರಾಡುತ್ತೆ ಅಲ್ವಾ. ನಿಮ್ಗೂ ಅದಕ್ಕೂ ಏನ್ ವ್ಯತ್ಯಾಸ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲಪ್ಪ ನನಗೆ ಸಂಸಾರ ಅಂತ ಇದೆ, ಮಕ್ಕಳು ಮರಿ ಅಂತ ಇದೆ ಅಂತ ಹೇಳಿದಾಗ ಆ ಮಕ್ಕಳು ಮರಿನ ಪ್ರಾಣಿಗಳು ಸಹ ಮಾಡ್ಕೊಳುತ್ತೆ, ನೀವೇನ್ ತುಂಬಾ ಗ್ರೇಟ್ ಅಂತ ಹೇಳ್ಬಿಟ್ಟು ನೈಮಿಷಾರಣ್ಯದ ಋಷಿಗಳು ಕೇಳ್ತಾರೆ. ಇಲ್ಲ ನಾನು ತುಂಬಾ ಪರಿಶ್ರಮವಾಗಿ ಕೆಲಸ ಮಾಡ್ತೀನಿ, ಪಟ್ಟು ಕೆಲಸ ಮಾಡ್ತಾ ಇದೀನಿ, ನಾನು ಹೆಚ್ಚು ಹೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ತಾ ಇದೀನಿ ಅಂತಂದ್ರೆ ಒಂಟೆಗಳು ಸಹ ಅದನ್ನೇ ಮಾಡ್ತಾ ಇದೆ. ಒಂಟೆಗಳು ಮುಳ್ಳನ್ನ ತಿನ್ನುತ್ತೆ, ಮುಳ್ಳನ್ನ ತಿಂದು ತನ್ನ ರಕ್ತವನ್ನ ಕುಡಿದು ಅದು ನಾನು ಹೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅದು ಬೀಗುತ್ತೆ. ನಿಮ್ಗೂ ಒಂಟೆಗೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಅಲ್ಲಿ ಇದು ಭಾಗವತಮಲ್ಲಿ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ ಪ್ರಭುಪಾದರು. ಅದಕ್ಕೋಸ್ಕರ ಮರಗಳಷ್ಟು ದೀರ್ಘಕಾಲ ಬದುಕಿರುವುದರಲ್ಲಿ ಏನು ಅರ್ಥ ಇಲ್ಲ. ತಿಥಿಗಳಂತೆ ಉಸಿರಾಡೋದ್ರಲ್ಲಿ, ನಾಯಿ ಹಂದಿಗಳಂತೆ ಮಕ್ಕಳನ್ನ ಹೆರುವುದರಿಂದಾಗ್ಲಿ, ಒಂಟೆಯಂತೆ ತಿನ್ನುವುದರಿಂದಾಗ್ಲಿ ಏನೂ ಪ್ರಯೋಜನವಿಲ್ಲ. ದೈನ್ಯದಿಂದ ಕೂಡಿದ ಭಗವತ್ ಕೇಂದ್ರಿತವಾದ ಜೀವನವು ನಾಸ್ತಿಕತನದ ಪರೋಪಕಾರದ ಇಲ್ಲವೇ ಸಮಾಜವಾದಕ್ಕೆ ಮೀಸಲಾದ ಭಾರಿ ಮೋಸದ ಜೀವನಕ್ಕಿಂತ
ಹೆಚ್ಚು ಉಪಯುಕ್ತವಾದದ್ದು ಅಂತ ಹೇಳ್ತಿದ್ದಾರೆ ನೋಡಿ. ಅದಕ್ಕೆ ಭಗವತ್ ಕೇಂದ್ರೀಕೃತವಾದಂತಹ ಜೀವನ ನಮ್ಗೆ ತುಂಬಾ ಅಲ್ಲಿ ಹಣ ಇಲ್ದಲೇ ಇರ್ಬೋದು, ಐಶ್ವರ್ಯ ಇಲ್ದಲೇ ಇರ್ಬೋದು. ಯಾರ್ಯಾದ್ರೂ ನೋಡಿದ್ರೆ ಇದೇನಪ್ಪ ಇಂತಹದ್ದು, ಇದೇ ಒಂದು ಡ್ರೆಸ್ ಹಾಕೊಂಡು ಓಡಾಡ್ತಾ ಇದಾರೆ, ಏನು ಒಂದು ದೊಡ್ಡ ಮನೆ ಇಲ್ಲ, ಕಾರ್ ಇಲ್ಲ ಅಂತ ಅನ್ಸ್ಬೋದು. ಆದ್ರೆ ಅಲ್ಲಿ ಏನನ್ನ ಹೇಳ್ತಾ ಇದಾರೆ, ಸೊ ಇಂತಹ ಜೀವನ ಎಷ್ಟೋ ಮೇಲು, ಅದು ಭಗವತ್ ಕೇಂದ್ರೀಕೃತವಾದಂತಹ ಜೀವನ ಎಷ್ಟೋ ಮೇಲು. ಆ ನಾಸ್ತಿಕತೆಯಲ್ಲಿ ನಾವು ಜೀವನವನ್ನ ಮಾಡಿದ್ರೆ, ಅಥವಾ ಆ ಪರೋಪಕಾರ ಅಂತ ಹೇಳ್ಬಿಟ್ಟು ನಾವು ಭಗವಂತನನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡಲೇ ಇರುವಂತಹ ಪರೋಪಕಾರ ಮಾಡಿದ್ರೆ, ಅದಕ್ಕಿಂತ ಅಥವಾ ಸಮಾಜವಾದ ಅಂತ ಹೇಳ್ಬಿಟ್ಟು ಮೋಸ ಮಾಡುವಂತಹ ಜೀವನಕ್ಕಿಂತ ಇದೆಷ್ಟೋ ಮಿಗಿಲಾದದ್ದು ಆ ಭಗವತ್ ಕೇಂದ್ರೀಕೃತವಾದಂತಹ ಜೀವನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಪರೋಪಕಾರದ ಕೆಲಸಗಳನ್ನ ನಾವು ಆ ಈಶಾವಾಸ್ಯ ತತ್ವದ ಅಥವಾ ಈಶೋಪನಿಷತ್ತಿನ ಮನೋಭಾವದಿಂದ ಮಾಡಿದ್ರೆ ಅದನ್ನ ಕರ್ಮಯೋಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ಆ ಕರ್ಮವನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋ ಹಾಗಿಲ್ಲ. ಪಾವನಾನಿ ಮನುಷ್ಯನಾಂ ಅಲ್ವಾ, ಯಜ್ಞ ದಾನ ತಪ ಅನ್ನೋದು ಅದು ಪಾವನಾನಿ ಮನುಷ್ಯನಾಂ, ಅದು ಮನುಷ್ಯನನ್ನ ಅದು ಪಾವನಗೊಳಿಸುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮನ್ನ ಜನನ ಮರಣ ಚಕ್ರದಿಂದ ಅದು ಬಿಡುಗಡೆ ಮಾಡುತ್ತೆ. ಭಗವತ್ ಕೇಂದ್ರಿತ ಚಟುವಟಿಕೆಗಳು ಪೂರ್ಣವಾಗದೆ ಅರ್ಧಂಬರ್ಧ ಆದ್ರೂ ಸಹ ಮುಂದಿನ ಜನ್ಮದಲ್ಲಿ ಅವನಿಗೆ ಮಾನವ ಜನ್ಮವನ್ನ ಖಚಿತವಾಗಿ ನೀಡುತ್ತದೆ. ಸೊ ಕೊನೆಗೆ ಮೋಕ್ಷ ಮಾರ್ಗದಲ್ಲಿ ತನ್ನ ಸ್ಥಾನವನ್ನ ಉತ್ತಮಪಡಿಸಿಕೊಳ್ಳೋದಕ್ಕೆ ಇನ್ನೊಂದು ಅವಕಾಶವನ್ನ ಪಡೆಯಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಇವಾಗ ಈಶಾವಾಸ್ಯದ ಮನೋಭಾವದಿಂದ ನಮ್ಮ ಶಕ್ತಿಯನ್ನ ಬೇಯಿಸ್ಬೇಕು ಅಂತ ಹೇಳ್ಬಿಟ್ಟು ಈಶೋಪನಿಷತ್ ಹೇಳುತ್ತೆ. ಈ ಮನೋಭಾವದಲ್ಲಿ ತೊಡಗಿದ್ರೆ ನಾವು ಅನೇಕಾನೇಕ ವರ್ಷಗಳ ಕಾಲ ಬದುಕಿರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವತ್ತು 2 ಶ್ಲೋಕಗಳನ್ನ ಮಾಡಿದ್ದಾಗಿದೆ, ಇನ್ನೊಂದು ಶ್ಲೋಕವನ್ನ ಮಾಡ್ಬೇಕಾಗಿತ್ತು. ಸೊ ಮುಂದಿನ ವಾರ ಆಕ್ಚುಲಿ 4 ಶ್ಲೋಕಗಳಿತ್ತು. ಸೊ 3ನೇ ಶ್ಲೋಕ ಮಾಡ್ಬಿಟ್ಟು ಮತ್ತೆ ಆ 4 ಶ್ಲೋಕದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ನಾನು ಮಾಡ್ತೀನಿ. ಶ್ರೀಮದ್ ಭಾಗವತ ಈಶೋಪನಿಷತ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು 2 ಶ್ಲೋಕಗಳನ್ನ ನಾವು ತಿಳ್ಕೊಂಡ್ವಿ, ತುಂಬಾ ಮುಖ್ಯವಾದಂತಹ ಶ್ಲೋಕಗಳು. ಆ ಈಶಾ ತತ್ವ ಏನಿದೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಆದಷ್ಟು ನಾವು ಅಳವಡಿಸ್ಕೊಂಡು ನಾವು ಜೀವನವನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನ ನಾವು ಪಡಬೇಕು. ಅದಕ್ಕೋಸ್ಕರ ನಾವು ಹರೇ ಕೃಷ್ಣ ಮಹಾಮಂತ್ರನ ನಾವು ಸರಿಯಾಗಿ ಹೇಳ್ಕೋಬೇಕು. ಇವಾಗ ನೀವೆಲ್ಲರೂ ಸಹ ಭಕ್ತಿ ಶಾಸ್ತ್ರಿಗೆ ಬಂದಿದ್ದೀರಾ, ನಾನು ಕೇಳೋ ಹಾಗಿಲ್ಲ ಎಷ್ಟು ರೌಂಡ್ಸ್ ಮಾಡ್ತಿದ್ದೀರಾ ಅಂತ. ಎಲ್ಲರೂ 16 ರೌಂಡ್ಸ್ ಅನ್ನ ಮಾಡ್ಲೇಬೇಕು. ಆದ್ರೆ ಅದ್ರ ಕ್ವಾಲಿಟಿ ಜಪ ಹೇಗಿದೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ನಾವು ಎಷ್ಟು ಚೆನ್ನಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರದ ಚಾಂಟಿಂಗ್ ಅನ್ನ ಮಾಡ್ತೀವೋ ನಮ್ಮ ಮನಸ್ಸು ಅಷ್ಟು ಅದು ಶುಭ್ರವಾಗ್ತಾ ಹೋಗುತ್ತೆ. ಇವಾಗ ಕನ್ನಡಿ ಮೇಲೆ ತುಂಬಾ ಧೂಳು ಕೂತಿದ್ರೆ ನಾವು ನಮ್ಮ ಮುಖವನ್ನ ನಾವು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾವು ಅದನ್ನ ಎಷ್ಟು ಶುಭ್ರ ಮಾಡ್ತೀವೋ ಅಷ್ಟು ಮಾತ್ರ ನಾವು ನಮ್ಮ ಮುಖವನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಕನ್ನಡಿ ಪರಿಶುಭ್ರವಾಗಿದ್ರೆ ಏನಾಗುತ್ತೆ, ಅದು ಹೇಗಿದೆಯೋ ಆ ವಸ್ತುಸ್ಥಿತಿ ನಮ್ಗೆ ಸರಿಯಾಗಿ ಕಾಣುತ್ತೆ. ಅದೇ ತರ ನಾವು ಇವಾಗ ನಮ್ಮ ಮನಸ್ಸಲ್ಲಿರುವಂತಹ ಕಲ್ಮಶಗಳನ್ನ ಸಾವಿರಾರು ಕೋಟ್ಯಾಂತರ ವರ್ಷಗಳಿರುವಂತಹ ಕಲ್ಮಶಗಳನ್ನ ನಾವು ತೊಳಿಬೇಕಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಬಿಟ್ಟರೆ ಬೇರೆ ಇನ್ಯಾವುದೇ ಒಂದು ಮಾರ್ಗ ಇಲ್ಲ ಅಲ್ವಾ. ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಕ್ವಾಲಿಟಿ ಜಪವನ್ನ ಮಾಡೋದನ್ನ ನಾವು ಅಕಸ್ಮಾತ್ ನೀವೆಲ್ಲ ಮಾಡ್ತಾ ಇದೀರಾ ಅಂತ ಅನ್ಕೊಂಡಿದೀನಿ. ಅಕಸ್ಮಾತ್ ಯಾರಾದ್ರೂ ಮಾಡ್ತಿಲ್ಲ ಅಂದ್ರೆ ಕ್ವಾಲಿಟಿ ಜಪವನ್ನ ಮಾಡ್ಲಿಕ್ಕೆ ಶುರು ಮಾಡಿ. ಅವಾಗಷ್ಟೇ ನಿಮ್ಗೆ ಈ ಎಲ್ಲಾ ವಿಷಯ ಏನಿದೆ ಈ ನಮ್ಮ ವೈದಿಕ ಸಾಹಿತ್ಯ ಅದು ಅದರ ವಾಸ್ತವಿಕ ಏನಿದೆಯೋ ಅದು ಅದೇ ತರ ಯಥಾರೂಪ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ಪ್ರತಿ ಕ್ಷಣ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣ ಕೃಷ್ಣನ ಮರ್ತಿರ್ಬೇಡಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಅಥವಾ ರಿಯಲೈಸೇಷನ್ ಇದ್ರೆ ನೀವು ಹಂಚ್ಕೋಬಹುದು. ಹರೇ ಕೃಷ್ಣ.